ಪವಿತ್ರ ನುಡಿಯಂತೆ ಬೆಳಗುತ್ತಿರುವ ದೀಪವು ಜ್ಞಾನದ ಸಂಕೇತ ಹಾಗೂ ಸಾವಿರಾರು ದೀಪಗಳನ್ನು ಬೆಳಗಿಸಬಲ್ಲದು. ಇತರರಿಗೆ ನೀನು ಮಾಡಬಲ್ಲ ಶ್ರೇಷ್ಠ ದಾನಗಳು: ಶತ್ರುವಿಗೆ ಕ್ಷಮೆ, ಎದುರಾಳಿಗೆ ಸಹನೆ, ಗೆಳೆಯನಿಗೆ ಅಂತಃಕರಣ, ಮಕ್ಕಳಿಗೆ ಆದರ್ಶ, ತಂದೆಗೆ ಮಾನ್ಯತೆ, ತಾಯಿಗೆ ನಿನ್ನ ಬಗ್ಗೆ ಹೆಮ್ಮೆ ಪಡಬಹುದಾದ ನಡತೆ, ನಿನಗೆ ಆತ್ಮಗೌರವ ಮತ್ತು ಸಕಲರಿಗೂ ದಾನಶೀಲತೆ. ರೋಸರಿ ಮಾತೆಗೆ ಅರ್ಪಿತವಾದ ನಮ್ಮಿ ವಿದ್ಯಾಸಂಸ್ಥೆ. ರೋಸರಿಯೋ ಪ್ರೌಢಶಾಲೆಯಲ್ಲಿ ಸರಿಸುಮಾರು 16 ವರ್ಷಗಳ ಕಾಲ ಕಾಯ ವಾಚ ಮನಸ ಎಂಬಂತೆ ದುಡಿದು ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಆದರ್ಶ ಸ್ಫೂರ್ತಿಯನ್ನು ನೀಡಿ ಬದುಕಿನ ಕಲೆ, ಸದೃಢ ವ್ಯಕ್ತಿತ್ವ, ದೇಶಾಭಿಮಾನ, ಬದುಕಿನ ಸಾಧನೆಗಳ ಮೂಲಕ, ಬದುಕಿನ ಆದರ್ಶಗಳ ಮೂಲಕ, ಸೌಮ್ಯ ಸೌಜನ್ಯದ ಮೂಲಕ ಎಲ್ಲರೊಳಗೊಂದಾಗಿ ವೃತ್ತಿ ಬಾಂಧವರಿಗೆ ಹಾಗೂ ನೂರಾರು ಶಿಕ್ಷಕರಿಗೆ ತಮ್ಮ ಸರಳ ಜೀವನ, ಯಾವುದೇ ಬಿಗುಮಾನವಿಲ್ಲದ ನಡತೆಯ ಮೂಲಕ ನಮಗೆಲ್ಲರಿಗೂ ಸ್ಫೂರ್ತಿ ನೀಡಿ ಆದರ್ಶಪ್ರಾಯರಾಗಿ ಇಂದು ಸೇವಾ ನಿವೃತ್ತಿಯನ್ನು ಹೊಂದುತ್ತಿರುವ ರೋಸಾರಿಯೋ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಅಲೋಷಿಯಸ್ ಡಿಸೋಜರವರು 38 ವರ್ಷಗಳ ಸಾರ್ಥಕ ಶಿಕ್ಷಕವೃತ್ತಿಗೆ ಇಂದು ಅಭಿಮಾನದ ಅಭಿನಂದನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಬಹಳ ಗೌರವಪೂರ್ವಕವಾಗಿ ಇಟ್ಟುಕೊಂಡಿದ್ದೇವೆ. ಜೀವನ ಹೇಗಿರಬೇಕೆಂದರೆ ನಮ್ಮ ಹುಟ್ಟು ತಾಯಿಗೆ ಅತೀವವಾದ ಸಂತೋಷವನ್ನು, ನಮ್ಮ ಬೆಳವಣಿಗೆ ನೋಡಿ ತಂದೆ ಆನಂದಿಸುವಂತೆ, ಉತ್ತಮ ಬಾಳು ನೋಡಿ ಸಮಾಜ ಸಂಭ್ರಮಿಸುವಂತಿರಬೇಕು. ಉತ್ತಮವಾದ ಶಿಕ್ಷಣವೆಂದರೆ ಮನಸ್ಸು, ದೇಹ, ಬುದ್ಧಿಗಳೊಂದಿಗೆ ದೊರೆಯುವ ಸಂಸ್ಕಾರ. ನಮ್ಮಿ ರೊಸಾರಿಯೋ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸರಿಸುಮಾರು 16 ವರ್ಷಗಳ ಸಾರ್ಥಕ ಸೇವೆಯನ್ನು ನೀಡಿದ ಶ್ರೀ ಅಲೋಷಿಯಸ್ ಡಿಸೋಜ ಮಾನ್ಯ ಮುಖ್ಯೋಪಾಧ್ಯಾಯರು ಇವರಿಗೆ ಅಭಿಮಾನದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಮ್ಮೊಂದಿಗೆ ಗೌರವ ಉಪಸ್ಥಿತಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಮೊನ್ಸಿನ್ಜೋರ್ ಮ್ಯಾಕ್ಸಿಮ್ ಲಾರೆನ್ಸ್ ನೊರೊನ್ನ, ಮಂಗಳೂರು ಧರ್ಮ ಪ್ರಾಂತ್ಯದ ವಿಕಾರ್ ಜನರಲ್ ಹಾಗೂ ಕಥೋಲಿಕ ಶಿಕ್ಷಣ ಮಂಡಳಿಯ ಉಪಾಧ್ಯಕ್ಷರು. ಪೂಜ್ಯ ಉಪಸ್ಥಿತಿ ವಂದನೀಯ ಫಾದರ್ ಆಂಟನಿ ಸೆರಾ, ಕಥೋಲಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು. ಪೂಜ್ಯ ಉಪಸ್ಥಿತಿ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ, ಪೂಜ್ಯ ಸಂಚಾಲಕರು ರೊಸಾರಿಯೋ ಸಮೂಹ ವಿದ್ಯಾಸಂಸ್ಥೆಗಳು ಹಾಗೂ ಪ್ರಧಾನ ಧರ್ಮಗುರುಗಳು ರೊಸಾರಿಯೋ ಕಥೆಡ್ರಲ್ ಚರ್ಚ್ ಬೋಳಾರ. ವಿಶೇಷ ಆಹ್ವಾನಿತರು ಸನ್ಮಾನ್ಯ ಶ್ರೀ ಎಸ್.ಎಲ್. ಭೋಜೇಗೌಡ, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್. ಇಂದಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಮತ್ತು ಸನ್ಮಾನಿತರು ಶ್ರೀ ಅಲೋಷಿಯಸ್ ಡಿಸೋಜ ಮಾನ್ಯ ಮುಖ್ಯೋಪಾಧ್ಯಾಯರು ಹಾಗೂ ಅವರ ಶ್ರೀಮತಿಯವರಾದ ಶ್ರೀಮತಿ ಜಾಯ್ಸ್ ಡಿಸೋಜ ಹಾಗೂ ತಾಯಿಯರಾದ ಶ್ರೀಮತಿ ಜೆಸ್ಸಿ ಮೇರಿ ಡಿಸೋಜ ಹಾಗೂ ಶ್ರೀ ಅಲೋಷಿಯಸ್ ಡಿಸೋಜ ಇವರ ಮಕ್ಕಳಾದ ಶ್ರೀ ವರ್ಣನ್ ಪ್ರಜ್ವಲ್ ಡಿಸೋಜ ಹಾಗೂ ಶ್ರೀ ವೈಭವ್ ಪ್ರವೀರ್ ಡಿಸೋಜ, ಸೊಸೆಯಾದ ಶ್ರೀಮತಿ ರೆಚಲ್ ವರ್ಣನ್ ಪ್ರಜ್ವಲ್ ಡಿಸೋಜ ಹಾಗೂ ಸಹೋದರನಾದ ಶ್ರೀ ರೊನಾಲ್ಡ್ ಡಿಸೋಜ ಹಾಗೂ ಅವರ ಧರ್ಮಪತ್ನಿ ಹಾಗೂ ಎಲ್ಲ ಕುಟುಂಬಸ್ಥರು. ರೊಸಾರಿಯೋ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಆಡಳಿತಾಧಿಕಾರಿ ವಂದನೀಯ ಫಾದರ್ ವಿನೋದ್ ಲೋಬೋ, ಮುಖ್ಯ ಅತಿಥಿಗಳಾಗಿ ಶ್ರೀ ಅಬ್ದುಲ್ ಲತೀಫ್, ಸ್ಥಳೀಯ ಮಂಗಳೂರು ನಗರ ಪಾಲಿಕೆಯ ಸದಸ್ಯರು, ಶ್ರೀ ಎಸ್ ಸಿಪ್ರಿಯನ್ ಮುಂತೆರೋ, ಮಾನ್ಯ ಪ್ರಾಂಶುಪಾಲರು ಹಾಗೂ ಪದನಿಮಿತ್ತ ಸಹ ನಿರ್ದೇಶಕರು, ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು, ಶ್ರೀ ಸುಧಾಕರ್ ಕೆ, ಮಾನ್ಯ ಉಪನಿರ್ದೇಶಕರು ಆಡಳಿತ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ದಕ್ಷಿಣ ಕನ್ನಡ, ಶ್ರೀಮತಿ ರಾಜಲಕ್ಷ್ಮಿ ಕೆ, ಮಾನ್ಯ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಗಳೂರು, ಶ್ರೀ ಸದಾನಂದ ಪೂಂಜ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ಉತ್ತರ ವಲಯ, ಶ್ರೀ ಗಿಲ್ಬರ್ಟ್ ಡಿಸಿಲ್ವಾ, ಉಪಾಧ್ಯಕ್ಷರು ರೊಸಾರಿಯೋ ಚರ್ಚ್ ಪಾಲನಾ ಸಮಿತಿ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಮುಖಂಡರಾದ ಶ್ರೀಮತಿ ನಳಿನಿ ಶೆಟ್ಟಿ ಇವರೆಲ್ಲರನ್ನೂ ವೇದಿಕೆಯ ಮುಂಭಾಗಕ್ಕೆ ಕರೆತರುವರೆ ಹಿರಿಯ ಶಿಕ್ಷಕಿಯಾದ ಶ್ರೀಮತಿ ಆಲಿಸ್ ಕೆಜೆ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪೂಜ್ಯರ ಮತ್ತು ಗಣ್ಯರ ಈ ಆಗಮನವನ್ನು ನಾವೆಲ್ಲರೂ ಕೂಡ ಎದ್ದು ನಿಂತು ಅಭಿಮಾನದ ಗೌರವದೊಂದಿಗೆ ಈ ಎಲ್ಲ ಗಣ್ಯರನ್ನು ಪೂಜ್ಯರನ್ನು ಬಹಳ ಪ್ರೀತಿ ಗೌರವದಿಂದ ಬರಮಾಡಿಕೊಳ್ಳೋಣ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿರುವ ಪೂಜ್ಯರನ್ನು ಹಾಗೂ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಗೌರವ ಪೀಠದಲ್ಲಿ ತಾವು ಆಸೀನರಾಗಬೇಕಾಗಿ ತಮ್ಮಲ್ಲಿ ಬಹಳ ಭಕ್ತಿ, ಪ್ರೀತಿ, ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮನಸ್ಸನ್ನು ಶಕ್ತಿಯುತವಾಗಿಯೂ
ಶಿಸ್ತುಬದ್ಧವಾಗಿಯೂ ಆಗಿಸುವುದರಿಂದ ಜ್ಞಾನದ ಮೌಲ್ಯವಿರುವುದು. ನಿನ್ನ ನೀ ಅರಿ, ನಿನ್ನಲ್ಲೇ ಅತ್ಯದ್ಭುತ ಶಕ್ತಿ ಸಾಮರ್ಥ್ಯಗಳು ಅಡಗಿದೆ. ಗುರು ಎಂದರೆ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವವರೇ ಗುರು. ನಮ್ಮೆಲ್ಲ ಪ್ರೀತಿಯ ಪೂಜ್ಯರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಬಹಳ ಭಕ್ತಿ ಗೌರವದಿಂದ ಕೈ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಪೂಜ್ಯರನ್ನು ಕಾರ್ಯಕ್ರಮದ ವೇದಿಕೆಯ ಮುಂಭಾಗಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಬಹಳ ಭಕ್ತಿ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಕೈ ಚಪ್ಪಾಳೆ ಮೂಲಕ ಪೂಜ್ಯರನ್ನು, ಇಂದಿನ ಸನ್ಮಾನಿತರಾದ ಶ್ರೀ ಅಲೋಷಿಯಸ್ ಡಿಸೋಜ ಇವರನ್ನು ಕೂಡ ನಾವು ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನದಲ್ಲಿ ತಾವು ಗೌರವ ಉಪಸ್ಥಿತಿಯನ್ನು ಹೊಂದಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ವಂದನೆಗಳು. ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ದೇವರ ಅನುಗ್ರಹ ಬಹಳ ಮುಖ್ಯ. ರೋಸರಿ ಮಾತೆಗೆ ಅರ್ಪಿತವಾದಂತಹ ಈ ವಿದ್ಯಾಸಂಸ್ಥೆ ರೋಸರಿ ಮಾತೆಯ ಕೃಪೆ ಮತ್ತು ಆಶೀರ್ವಾದ ನಮ್ಮ ಈ ಕಾರ್ಯಕ್ರಮಕ್ಕೆ ಇರಲಿ ಎನ್ನುವಂತಹ ಸದುದ್ದೇಶದಿಂದ ಇದೀಗ ಪ್ರಾರ್ಥನೆಯನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಎದ್ದು ನಿಂತು ಪ್ರಾರ್ಥನೆಯಲ್ಲಿ ಭಾಗವಹಿಸೋಣ.
ಶಾಂತಿದಾತನೇ ನಿನ್ನನ್ನು ನಮಿಸುವೆವು ಕರುಣೆವೆ ಎನ್ನುವಂಥ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಪ್ರಾರ್ಥನಾ ವಿಧಿಯನ್ನು ನಡೆಸಿಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದಂತಹ ಶಿಕ್ಷಕಿಯರು ಕೂಡ ವಂದಿಸಿಕೊಂಡು ಆಗಮಿಸಿಕೊಂಡಿರುವಂತಹ ಪೂಜ್ಯರನ್ನು ಗೌರವಿತ ಅತಿಥಿ ಗಣ್ಯರನ್ನು ಸ್ವಾಗತ ನೃತ್ಯದ ಮೂಲಕ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಭಕ್ತಿಪೂರ್ವಕವಾಗಿ ನೆನಪಿಸಿಕೊಳ್ಳುವ ಎನ್ನುವಂಥ ಸದುದ್ದೇಶದಿಂದ ಇದೀಗ ಸ್ವಾಗತ ನೃತ್ಯ. ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ. ಜನ್ಮವೇ ದೇವರ ದಾನ ಲೋಕವೇ ತುಂಬಿದೆ ದೇವರ ಪ್ರೇಮ ದದರಿ ದರಿ ದದ ಪದ ಗ ಪಗರಿ ದರಿ ಗರಿ ಗ ಪಗ ಪದ ಪದ ಸರಿ ಗ ಪದ ದರಿ ಗ ಪರಪ್ರೇಮದಲ್ಲಿ ದೇವರ ವಾಸ ಪರಸೆರೆಯಲ್ಲಿ ದೇವ ಸನ್ಮಾನ ಪ್ರೇಮವು ಸಹಿಸುವುದು ಪ್ರೇಮವು ಕ್ಷಮಿಸುವುದು ಪ್ರೇಮಕ್ಕೆ ಸಾವಿಲ್ಲ ಪ್ರೇಮವೇ ಸರ್ವಸ್ವ ಪ್ರೇಮವೇ ಸತ್ಯ ಪ್ರೇಮವೇ ನಿತ್ಯ ಪ್ರೇಮದಿಂದ ಮುಂದಾಗೋಣ ಕರಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ. ಒಂದೇ ಸೂರ್ಯ ಒಂದೇ ಭೂಮಿ ಒಂದೇ ಗಾಳಿ ಭೇದವಿಂದೇಕೆ ತತ್ತದೀಂ ತಕ್ಕಿಟ್ಟ ತತ್ತದೀಂ ತಕ್ಕಿಟ್ಟ ತತ್ತದೀಂ ತಕ್ಕಿಟ್ಟ ತರಗಿಡ ತರಗಿಡ್ತಾಂ ತತ್ತದೀಂ ತಕ್ಕಿಟ್ಟ
ಧೀಂ ತಕ್ಕಿಟ ತತ್ತ ಧೀಂ ತಕ್ಕಿಟ ತರ್ಗಿಡ ತರ್ಗಿಡ್ತಾಂ ತರ್ಗಿಡ ತರ್ಗಿಡ್ತೋಂ ತರ್ಗಿಡ ತರ್ಗಿಡ್ತೋಂ ತರ್ಗಿಡ ತರ್ಗಿಡ ಜಾತಿ ಭಾಷೆಯು ಪ್ರೇಮದ ಬೆಸುಗೆ ಮೇಲು ಕೀಳು ಕಲಹವು ಏಕೆ ಸ್ವಾರ್ಥವ ತ್ಯಜಿಸೋಣ ದ್ವೇಷವ ಅಳಿಸೋಣ ಹಂಚುತ್ತ ಬಾಡೋಣ ಸಮಾನತೆ ಬೆಳಗೋಣ ಕೆಲವೇ ದಿನ ತಾಯಿ ಬದುಕಲ್ಲಿ ಲೋಕ ಶಾಂತಿಗೆ ಬೇಡೋಣ ಕರ ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಕರ ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಮಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ. ಸ್ವಾಗತ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ಕೂಡ ಮನರಂಜಿಸಿ ಅತಿಥಿ ಗಣ್ಯರನ್ನು ಪ್ರೀತಿಯಿಂದ ಸ್ವಾಗತಿಸಿದಂತಹ ನಮ್ಮೆಲ್ಲ ಪ್ರೀತಿಯ ಪುಟಾಣಿಗಳಿಗೆ ಮನದುಂಬಿ ಕೈ ಚಪ್ಪಾಳೆ ಮೂಲಕ ವಂದಿಸಿಕೊಳ್ತಾ ಇದ್ದೇವೆ. ರೊಸಾರಿಯೋ ಪ್ರೌಢಶಾಲೆ ಇಲ್ಲಿ 16 ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಒಟ್ಟು 38 ವರ್ಷಗಳ ಶಿಕ್ಷಕ ವೃತ್ತಿಯ ಸೇವೆಗೆ ಇಂದು ಸೇವಾ ನಿವೃತ್ತಿಯ ಮೂಲಕ ನಮ್ಮೆಲ್ಲರ ಮನಸ್ಸುಗಳನ್ನು ನಮ್ಮೆಲ್ಲರ ಅಭಿಮಾನವನ್ನು ಗಳಿಸಿಕೊಂಡಿರುವ ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರಾದ ಶ್ರೀ ಅಲೋಷಿಯಸ್ ಡಿಸೋಸ ಇವರಿಗೆ ಅಭಿಮಾನದ ಬೀಳ್ಕೊಡುಗೆ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಳ್ತಾ ಇದ್ದೇವೆ. ಆಗಮಿಸಿಕೊಂಡಿರುವಂತಹ ಎಲ್ಲ ಪೂಜ್ಯರು ಹಾಗೂ ಗೌರವಾನ್ವಿತ ಅತಿಥಿ ಗಣ್ಯರು ವೇದಿಕೆಯ ಮುಂಭಾಗಕ್ಕೆ ಕರೆತರುವರೆ ಹಿರಿಯ ಶಿಕ್ಷಕಿಯಾದ ಶ್ರೀಮತಿ ಆಲಿಸ್ ಕೆಜೆ ಇವರಲ್ಲಿ ಸವಿನಯವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನುಭವವೆಂದುವುದು ನಂಬಿಕೆಯ ಬೆಳಕು. ಅದರ ನೆರವಿನಿಂದ ಯಶಸ್ಸಿನ ಹಾದುಗಳನ್ನು ಹಿಡಿಯಬಹುದು. ಜೀವನವು ಸುಂದರವೂ ಯಶಸ್ಸು ಆಗಬೇಕಾದ್ರೆ ಪ್ರೇಮ, ಜ್ಞಾನ ಮತ್ತು ಬಲ ಈ 3 ಗುಣಗಳು ಅವಶ್ಯಕತೆ ಇದೆ. ಮನುಷ್ಯನ ಮನಸ್ಸೇ ಅವನ ಬದುಕಿನ ಕನ್ನಡಿಗಳು. ಇಂದು ತನ್ನ ಮೊಗದಲ್ಲಿ ಸಾರ್ಥಕ ಸೇವೆಯ ಬದುಕಿನ ಕ್ಷಣಗಳನ್ನು ಗಳಿಸಿಕೊಂಡವರು ಶ್ರೀ ಅಲೋಷಿಯಸ್ ಡಿಸೋಸರವರು. ಆಗಮಿಸಿಕೊಂಡಿರುವಂತಹ ಎಲ್ಲ ಗಣ್ಯರನ್ನು ಅತಿಥಿ ದೇವೋ ಭವ, ನಮ್ಮ ಸಂಸ್ಕೃತಿ ಮಾತ್ರವಲ್ಲ ನಮ್ಮ ಸಂಸ್ಕಾರ ಕೂಡ. ಆಗಮಿಸಿಕೊಂಡಿರುವಂತಹ ಪೂಜ್ಯನರನ್ನು ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಶಿಕ್ಷಕಿ ಲವಿನಾ ಕ್ವಾಡ್ರಸ್ ಇವರು. ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಗಣ್ಯರೇ, ಸಭಾಂಗಣದಲ್ಲಿ ಉಪಸ್ಥಿತರಿರುವ ಅತಿಥಿಗಳೇ, ಆತ್ಮೀಯ ಸಹೋದ್ಯೋಗಿ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಮಗೆ ಸುದಿನ, ಹರುಷದ ದಿನ. ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರು ಶ್ರೀಮಾನ್ ಅಲೋಷಿಯಸ್ ಡಿಸೋಸ ಇವರು 60 ಸಂವತ್ಸರಗಳನ್ನು ಪೂರೈಸಿ 38 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದು ಹಾಗೂ ಸರಿಸುಮಾರು 16 ವರ್ಷಗಳ ಕಾಲ ನಮ್ಮ ವಿದ್ಯಾದೇಗುಲದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಬದುಕಿನ ಸುಂದರ ಕ್ಷಣಗಳ ಅನುಭವದೊಂದಿಗೆ ನಿವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಲು ನಾವಿಲ್ಲಿ ಸೇರಿದ್ದೇವೆ. ಈ ಪ್ರಯುಕ್ತ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಶ್ರೀಯುತ ಅಲೋಷಿಯಸ್ ಡಿಸೋಸರವರಿಗೆ ಶುಭ ಹಾರೈಸಲು ಬಂದಿರುವ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಸಂತೋಷ ಪಡುತ್ತೇನೆ. ಇಂದಿನ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮೊಂದಿಗಿದ್ದಾರೆ ಮೊನ್ಸಿಂಜೋರ್ ಮ್ಯಾಕ್ಸಿಮ್ ನೊರೊನ, ಮಂಗಳೂರು ಧರ್ಮ ಪ್ರಾಂತ್ಯದ ವಿಕಾರ್ ಜನರಲ್ ಹಾಗೂ ಕಥೋಲಿಕ್ ಶಿಕ್ಷಣ ಮಂಡಳಿಯ ಉಪಾಧ್ಯಕ್ಷರು. ಇವರು ದೈವ ಭಕ್ತರು, ಕ್ರಿಯಾಶೀಲರು ಹಾಗೂ ಅಪಾರವಾದ ಆಡಳಿತ ಅನುಭವಗಾರರು. ವಂದನೀಯ ಫಾದರ್, ನಿಮಗೆ ಗೌರವಾನ್ವಿತ ಉಪಸ್ಥಿತಿ ನಮಗೆಲ್ಲರಿಗೂ ಹರುಷವನ್ನು ತಂದಿದೆ. ಪೂಜ್ಯರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಹಾಗೂ ಘನತೆಯ ಸ್ವಾಗತವನ್ನು ಕೋರುತ್ತೇನೆ. ವಂದನೀಯ ಪೂಜ್ಯರಿಗೆ ನಮ್ಮ ಪ್ರೀತಿಯ ಸಂಚಾಲಕರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಪ್ರೀತಿಯ ವಿನಂತಿ.
ಕಥೋಲಿಕ್ ಶಿಕ್ಷಣ ಮಂಡಳಿಯನ್ನು ನಡೆಸುವ ಹಾಗೂ ಉತ್ತಮ ಮಾರ್ಗದರ್ಶಕರು ಮತ್ತು ಅನುಭವಿಗಳು ಆಗಿರುವ ಫಾದರ್ ಆಂಟನಿ ಸೇರಾ ನಮ್ಮ ಜೊತೆಗಿದ್ದಾರೆ. ಇವರ ಪೂಜನೀಯ ಉಪಸ್ಥಿತಿ ನಮಗೆ ಹರುಷವನ್ನು ತಂದಿದೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಪ್ರೀತಿಯ ಸಂಚಾಲಕರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರೊಸಾರಿಯೋ ಚರ್ಚಿನ ಪ್ರಧಾನ ಧರ್ಮಗುರುಗಳು ಮತ್ತು ರೊಸಾರಿಯೋ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವ ವಂದನೀಯ ಫಾದರ್ ಜಾನ್ ಆಲ್ಫ್ರೆಡ್ ಪಿಂಟೋ ಇವರು ಶಾಲಾ ಅಭಿವೃದ್ಧಿಯ ಬಗ್ಗೆ, ಶಿಕ್ಷಕೇತರ ಬಳಗದ ಬಗ್ಗೆ, ವಿದ್ಯಾರ್ಥಿ ವೃಂದದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಾರೆ. ನಮ್ಮೆಲ್ಲರ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಇದ್ದು ನಮಗೆ ಒಳಿತನ್ನು ಬಯಸುತ್ತಾರೆ. ಇಂದಿನ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸದಾ ಉತ್ತೇಜನ ನೀಡುತ್ತಿರುವ ಪೂಜ್ಯ ಸಂಚಾಲಕರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಹಿರಿಯ ಶಿಕ್ಷಕಿ ಆಲಿಸ್ ಟೀಚರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿರುವ ಸನ್ಮಾನ್ಯ ಶ್ರೀ SL ಬೋಜೇಗೌಡ, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಇವರು ಸರ್ ಅಲೋಷಿಯಸ್ ಡಿಸೋಜ ಅವರ ಅಭಿಮಾನದಿಂದ ಅವರ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸದಾ ಶಿಕ್ಷಕರ ಬೆನ್ನೆಲುಬಾಗಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ನಮ್ಮ ನೆಚ್ಚಿನ ಮಾನ್ಯ ಶಾಸಕರಿಗೆ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯರಿಗೆ ನಮ್ಮ ಸಂಚಾಲಕರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಸ್ಟಾರ್ ಆಫ್ ದ ಡೇ ನಮ್ಮಿ ಮುಖ್ಯೋಪಾಧ್ಯಾಯರು ಶ್ರೀಮಾನ್ ಅಲೋಷಿಯಸ್ ಸರ್ ಕರ್ತವ್ಯ ಪರಿಪಾಲನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶಾಲೆ ಮತ್ತು ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸಿ ಕರ್ತವ್ಯ ಪ್ರಜ್ಞೆಯಿಂದ ದುಡಿದು ಅಪ್ರತಿಮ ಸೇವೆಯನ್ನು ಸಲ್ಲಿಸಿ ವೃತ್ತಿ ಜೀವನದಿಂದ ನಿವೃತ್ತ ಹೊಂದಿರುವ ಆತ್ಮೀಯ ಹಾಗೂ ಆದರಣೀಯ ಮುಖ್ಯೋಪಾಧ್ಯಾಯರು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ನಮ್ಮ ಪ್ರೀತಿಯ ಕರೆಯೋಲೆಗೆ ಓಗೊಟ್ಟು ಆಗಮಿಸಿ ಈ ಕಾರ್ಯಕ್ರಮದ ಸೊಬಗನ್ನು ಹಿಮ್ಮಡಿಗೊಳಿಸಿದ್ದಾರೆ. ಸರ್, ತಮಗೆ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಹಿರಿಯ ಶಿಕ್ಷಕಿಯಾದ ಆಲಿಸ್ ಟೀಚರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಅಬ್ದುಲ್ ಲತೀಫ್ ಮಹಾನಗರ ಪಾಲಿಕೆ ಸದಸ್ಯರು, ಇವರಿಗೂ ನಮ್ಮ ಹೃದಯ ಅಂತರಾಳದ ಸ್ವಾಗತ. ಇವರಿಗೆ ನಮ್ಮ ಹಿರಿಯ ಶಿಕ್ಷಕಿ ಜಸಿಂತಾ ಮೋರಸ್ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರೊಸಾರಿಯೋ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ಶ್ರೀಮಾನ್ ಗಿಲ್ಬರ್ಟ್ ಡಿಸಿಲ್ವಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗೆ ನಲ್ಮೆಯ ಸ್ವಾಗತ. ಇವರಿಗೆ ಪ್ರದೀಪ್ ಸರ್ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ನ್ಯಾಯಕತ್ವ ವಹಿಸಿದ ನಮ್ಮದೇ ಆದ ಪ್ರೀತಿಯ ಹಿರಿಯ ಶಿಕ್ಷಕಿಯಾದ ಆಲಿಸ್ ಟೀಚರಿಗೂ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಸೋನಿಯಾ ಟೀಚರ್ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಕೆ, ಎಲ್ಲಿದ್ದಾರೆ ಗೊತ್ತಿಲ್ಲ. ಓಕೆ. ಸರಿಗೆ ಎಲ್ಲ ಕಾರ್ಯದಲ್ಲಿ ಸಹಕರಿ ಕೊಡುವ ಅವರ ಧರ್ಮಪತ್ನಿಯಾದ ಶ್ರೀಮತಿ ಜಾಯ್ಸ್ ಡಿಸೋಜ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಬಂದಿದ್ದಾರೆ.
ಅವರಿಗೂ ನಮ್ಮ ಪ್ರೀತಿಯ ಸುಸ್ವಾಗತ. ಇವರಿಗೆ ಜೆನ್ಯು ಟೀಚರ್ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ಸಕಲ ಚಟುವಟಿಕೆಗಳಲ್ಲಿ ಸಹಾಯಹಸ್ತ ನೀಡುವ ಶಿಕ್ಷಕ ರಕ್ಷಕ ಸಂಘದ ಮುಖಂಡರು ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲ ಪದಾಧಿಕಾರಿಗಳ ಪರವಾಗಿ ಶ್ರೀಮತಿ ನಳಿನಿ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸುವರು. ವಿಲ್ಮಾರವರು. ಸರ್ ಅಲೋಷಸ್ ಅವರ ಪ್ರೀತಿಯ ಅಮ್ಮ ಜೆಸ್ಸಿ ಮೇರಿ ಡಿಸೋಜ, ಅಣ್ಣ ರೊನಾಲ್ಡ್ ಡಿಸೋಜ, ಮಗ ವರ್ನನ್, ಸೊಸೆ ರೇಚಲ್, ಮಗ ವೈಭವ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಸೊಬಗನ್ನು ಹೆಚ್ಚಿಸಿದ್ದಾರೆ. ತಮಗೆಲ್ಲರಿಗೂ ತುಂಬು ಮನದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಲವಿನ ಟೀಚರ್ ಹೂಗುಚ್ಛವನ್ನು ಮತ್ತು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕ್ಷೇತ್ರ ಸಮನ್ವಯ ಅಧಿಕಾರಿ ಶ್ರೀ ಜೆ ಉಸ್ಮಾನ್ ಸರಿಗೂ ಸ್ವಾಗತ. ಉತ್ತರ ವಲಯದ CRPಗಳಾದ ಪ್ರೊಫೆಸರಿಗೂ ಹೇಮಂತ್ ಸರಿಗೂ BRPಗಳಾದ ಸರಿತಾ ಮೇಡಮ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಈ ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಧರ್ಮಗುರುಗಳು ಧರ್ಮ ಭಗಿನಿಯರಿಗೂ ಮನ ತುಂಬಿದ ಸ್ವಾಗತ. ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಹಾಗೂ ಎಲೋಷಸ್ ಸರ್ ಅವರ ಮೇಲಿರುವ ಅಭಿಮಾನದಿಂದ ಬಂದಂಥ ಇತರ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕ ವೃಂದಕ್ಕೂ ನಿವೃತ್ತ ಶಿಕ್ಷಕರಿಗೂ ವಿದ್ಯಾರ್ಥಿಗಳ ಪೋಷಕರಿಗೂ ಹಳೆ ವಿದ್ಯಾರ್ಥಿ ಸಂಘದವರಿಗೂ ಆದರಣೀಯ ಸ್ವಾಗತ. ಹಾಗೆಯೇ ಸರ್ ಜೊತೆ ದುಡಿತಿರುವ ಸಹೋದ್ಯೋಗಿ ಬಂಧುಗಳಿಗೂ ಪ್ರೀತಿಯ ಸುಸ್ವಾಗತ. ನಮ್ಮ ಶಾಲೆಯ ಮುಕುಟವಾಗಿರುವ ಮುದ್ದು ಮಕ್ಕಳಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮಗದೊಮ್ಮೆ ಇಲ್ಲಿ ನೆರೆದಿರುವ ಎಲ್ಲ ಅಭಿಮಾನಿಗಳಿಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಸರ್ವರಿಗೂ ಶುಭ ದಿನ. ನಮ್ಮೊಂದಿಗಿದ್ದಾರೆ ರೊಸಾರಿಯೋ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಮೇವಿಸ್ ಸೆರಾವು. ಇವರನ್ನು ಕೂಡ ಗುರುತಿಸ್ಕೊಂಡಿದ್ದೇವೆ. ಹಾಗೆ ಆಗಮಿಸಿಕೊಂಡಿರುವಂಥ ಎಲ್ಲ ಹಿರಿಯರನ್ನು, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಗುರುತಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರತಿಯೊಬ್ಬನು ಕೂಡ ಗೆಲ್ಲಬೇಕು ಜಗತ್ತನ್ನೆಲ್ಲ, ತನ್ನ ಜೀವನವನ್ನು, ತನ್ನ ಪ್ರೀತಿಯನ್ನು. ಈ ಸಾರ್ಥಕ ಸೇವೆಯಲ್ಲಿ ತನ್ನ 16 ವರ್ಷಗಳ ರೊಸಾರಿಯೋ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಒಟ್ಟು 38 ವರ್ಷಗಳ ಶಿಕ್ಷಕ ವೃತ್ತಿಗೆ ಇಂದು ಬಹಳ ಭಾವುಕ ಕ್ಷಣಗಳಲ್ಲಿ ವಿಧೇಯವನ್ನು ಹೇಳುತ್ತಿರುವಂಥ ಶ್ರೀ ಅಲೋಷಿಯಸ್ ಡಿಸೋಜರ್ ಅವರು ಓರ್ವ ಶಿಕ್ಷಕನಾಗಿ ಮಾತ್ರವಲ್ಲ, ಓರ್ವ ಮುಖ್ಯೋಪಾಧ್ಯಾಯನಾಗಿ ಒಬ್ಬ ನಮ್ಮೆಲ್ಲರಿಗೂ ಆದರ್ಶ ಮಾದರಿಯಾಗಿದ್ದಾರೆ. ಮಕ್ಕಳ ಬಾಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು, ಮಕ್ಕಳು ತಮ್ಮ ಮುಖ್ಯೋಪಾಧ್ಯಾಯರ ಬಗ್ಗೆ ಬಹಳ ಮುಕ್ತವಾಗಿ ಪ್ರೀತಿಯಿಂದ ಅಭಿಮಾನದ ಮಾತುಗಳನ್ನಾಡಲಿದ್ದಾರೆ. ವಿದ್ಯಾರ್ಥಿ ನಾಯಕ ಸೋಹಾನ್ ಕೋಟ್ಯಾನ್ ಇವರಿಂದ. A very good morning to all the dignitaries, our beloved headmaster and my dear teacher and friends. It's a golden opportunity as I stand here on this special assembly to bid farewell to our beloved headmaster. Please lend me your ears. Mr. Aloysius D'Souza, our headmaster, has been a blessing to our institution. Although he looks strict, he never behaves that way. Personally and professionally, he has always been a joyful person. Sir began his career in this school 15 years ago. With his perseverance and hard work, he has achieved a lot for our school. Glory of our school has reached heights under his guidance and support. His fantastic leadership skills have never stopped surprising all of us. He has emerged as an inspiration for all of us. His humble nature and an always active mode of interacting with students has always been appreciated. Though he is in such a high position, he is a down-to-earth person. On behalf of all the students, I thank you, sir, from the bottom of my heart. We will work hard and make you proud, sir.
Lastly, I would like to give best wishes for the future of our headmaster. We won't forget how you have shed blood, tears, and sweat for the betterment and development of our school. You will always be remembered in our prayers. May your new beginning be filled with happy memories of the years you have spent contributing to the success of this school. May our patroness, the Queen of Holy Rosary, bless you always. Thank you. ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರು ಯಾವ ರೀತಿಯ ಮಾರ್ಗದರ್ಶಕರು ಎನ್ನುವುದನ್ನು ತನ್ನ ಮನಸ್ಸಿನ ಮಾತುಗಳನ್ನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತಿಳಿಸಿದಂತಹ ವಿದ್ಯಾರ್ಥಿ ನಾಯಕ ಮಾಸ್ಟರ್ ಸೋಹನ್ ಕೋಟ್ಯಾನ್ ಮತ್ತೊಮ್ಮೆ ಅಭಿವಂದಿಸಿಕೊಂಡು ಮತ್ತೊಮ್ಮೆ ಪ್ರೀತಿಯ ಮಾತಿಗಾಗಿ ಗೌರವದ ಮಾತಿಗಾಗಿ ವಿದ್ಯಾರ್ಥಿ ನಾಥುರಾಮ್ ಇವರಿಂದ. ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಅತಿಥಿಗಳೇ, ಮಾನ್ಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದದವರೇ ಮತ್ತು ನನ್ನ ಆತ್ಮೀಯ ಸಹಪಾಠಿಗಳೇ, ನಿಮ್ಮೆಲ್ಲರಿಗೂ ಶುಭೋದಯ. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ನಮ್ಮ ಮುಖ್ಯೋಪಾಧ್ಯಾಯರು ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಸಾಕಷ್ಟು ಜೀವನಾನುಭವಗಳನ್ನು ಕಲಿಸಿದ್ದಾರೆ. ವಿದ್ಯಾರ್ಥಿಗಳ ಕೆಟ್ಟ ನಡವಳಿಕೆಗಳನ್ನು ತಿದ್ದಿ ಉತ್ತಮ ನಡವಳಿಕೆಗಳನ್ನು ರೂಢಿಸಲು, ಉತ್ತಮ ವಿದ್ಯಾರ್ಥಿಯಾಗಿ ಮಾಡಲು ಪಣತೊಟ್ಟಿದ್ದಾರೆ. ಸರ್ನ ಪಿರಿಯಡ್ ಎಂದರೆ ನಮಗೆ ತುಂಬ ಇಷ್ಟ. ಏಕೆಂದರೆ ಇವರು ಪಾಠವನ್ನು ಅರ್ಥ ಮಾಡಿಸುವ ಜೊತೆಗೆ ತಮ್ಮ ಅನುಭವಗಳೊಂದಿಗೆ ನಮ್ಮೊಂದಿಗೆ ಹಂಚುತ್ತಿದ್ದರು. ಅದರ ಜೊತೆಗೆ ತಮಾಷೆ ಕೂಡ ಮಾಡುತ್ತಿದ್ದರು. ಸರ್ ತುಂಬ ಕಷ್ಟಪಟ್ಟು ವಿದ್ಯೆ ಪಡೆದಿದ್ದಾರೆ. ಇವರು ಶಾಲಾದಿಂದಲೇ ಒಂದು ಒಳ್ಳೆಯ ನಾಯಕರಾಗಿದ್ದರು. ನಮಗೆ ಇವರು ಒಂದು ಸಂದೇಶವನ್ನು ನೀಡಿದ್ದಾರೆ. ಯಾವಾಗಲೂ ಭೇದ ಭಾವ ಮಾಡಬಾರದು. ನಮಗೆಲ್ಲ ಕಲಿಸಿದ ಪಾಠಗಳು, ನೀತಿ ಬೋಧನೆಗಳು, ಜೀವನದ ಬಗ್ಗೆ ಹೇಳಿದ ಸತ್ಯ ಘಟನೆಗಳು ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿದೀಪವಾಗಿದೆ. ಸರ್, ನಮಗೆ ಇರುವ ಕಾಳಜಿಯಿಂದ ನಮಗೆ ಸರ್ವವನ್ನು ತಿಳಿಸಿದಿರಿ. ನಿಮ್ಮ ಬೋಧನೆ ನಮಗೆ ಧೈರ್ಯ ಮತ್ತು ಸವಾಲುಗಳನ್ನು ಎದುರಿಸಲು ಸಿದ್ಧರಾಗುವಂತೆ ಮಾಡಿದೆ. ನಮಗೆ ಇಂಥ ಮುಖ್ಯೋಪಾಧ್ಯಾಯರು ಸಿಕ್ಕಿದ್ದರಿಂದ ನಾವು ತುಂಬ ಧನ್ಯರು. ಈ ಎಲ್ಲ ನೆನಪುಗಳು ನಮ್ಮ ಹೃದಯದಲ್ಲಿ ಇರುತ್ತದೆ. ಸರ್, ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಎಂಬುದು ದೇವರಲ್ಲಿ ನಮ್ಮ ಕೋರಿಕೆ. ನಿಮ್ಮ ನಿವೃತ್ತಿಯ ಜೀವನವು ಸದಾ ಹಸನಾಗಿರಲೆಂದು ಪ್ರಾರ್ಥಿಸುತ್ತಾ ನಿಮ್ಮ ಮುಂದಿನ ಜೀವನವು ಸುಖಕರವಾಗಿರಲೆಂದು ಹಾರೈಸುತ್ತೇವೆ. ವಂದನೆಗಳು. ಪ್ರೀತಿ ಮತ್ತು ಅಭಿಮಾನ ಇದು ಮನಸ್ಸಿನಿಂದ ಮನಸ್ಸಾರೆ ಬಂದರೆ ಅದಕ್ಕೊಂದು ಬೆಲೆ ಮತ್ತು ಮೌಲ್ಯಗಳು ಬರುವಂಥದ್ದು. ಮತ್ತೊಮ್ಮೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾಥುರಾಮ್ ಇವರಿಗೆ ಪ್ರೀತಿಯ ವಂದಿಸಿಕೊಂಡು, ಯಾರಿಗೆ ಕೆಲಸವನ್ನು ಪ್ರಾರಂಭಿಸಬೇಕಾದರೂ ಶ್ರೇಷ್ಠ ವ್ಯಕ್ತಿ ಆಗಬೇಕಿಲ್ಲ, ಆದರೆ ಶ್ರೇಷ್ಠ ವ್ಯಕ್ತಿಯಾಗಲು ಕೆಲಸವನ್ನು ಪ್ರಾರಂಭಿಸಲೇಬೇಕು. ಇಂತಹ ಸದೃಢ ಇಚ್ಛಾಶಕ್ತಿ ಮತ್ತು ಕಠಿಣ ಪರಿಶ್ರಮ ಬದುಕಿನ ಸನ್ಮಾರ್ಗದತ್ತ ಕೊಂಡೊಯ್ಯಬಲ್ಲದು. ಈ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಜೀವಂತ ಆದರ್ಶ ಮಾದರಿ ಅಂತ ಹೇಳಿದರೆ ಶ್ರೀ ಅಲೋಷಿಯಸ್ ಡಿಸೋಜರ್ ಅವರು. ಒಬ್ಬ ಸಹೋದ್ಯೋಗಿ ಬಂಧುವಾಗಿ, ಮುಖ್ಯೋಪಾಧ್ಯಾಯರಾಗಿ, ಹಿರಿಯರಾಗಿ, ಮಾರ್ಗದರ್ಶಕರಾಗಿ ನಮ್ಮೊಂದಿಗೆ ಆ 16 ವರ್ಷಗಳ ಪಯಣದ ನೆನಪುಗಳನ್ನು ತನ್ನ ಅನುಭವ, ತನ್ನ ಸಹೋದ್ಯೋಗಿಗಳ ಮಾತುಗಳಲ್ಲಿ ಕೇಳೋಣ. ಇದೀಗ ಸಹೋದ್ಯೋಗಿ ಮಿತ್ರರ ಬಗ್ಗೆ ತಮ್ಮ ಪ್ರೀತಿಯ ಅಭಿಮಾನ ಗೌರವದ ಮಾತುಗಳನ್ನಾಡಿದ್ದಾರೆ ಶಿಕ್ಷಕಿ ಶ್ರೀಮತಿ ಲವಿನಾ ಡಿಸೋಜ. ವೇದಿಕೆಯಲ್ಲಿ ಆಸೀನರಾದ ಪೂಜ್ಯ ಗುರುಗಳೇ, ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಮುಖ್ಯೋಪಾಧ್ಯಾಯರ ಕುಟುಂಬಸ್ಥರೇ, ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳೇ, ಹೆತ್ತವರೇ, ಸಹೋದ್ಯೋಗಿ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ವೃತ್ತಿ ಜೀವನದಲ್ಲಿ ನಿವೃತ್ತಿ ಸಹಜ. ಸೇವೆಯ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಇನ್ನೊಬ್ಬರಿಗೆ ಮಾದರಿಯಾದ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಜನರು ನೆನೆಸುತ್ತಾರೆ, ದೇವರು ಮೆಚ್ಚುತ್ತಾರೆ. ಅದರಲ್ಲೂ ಶಿಕ್ಷಕ ವೃತ್ತಿ ಪವಿತ್ರವಾದದ್ದು. ಈ ದಿಸೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಿಂದ ಹಿಡಿದು ಮುಖ್ಯೋಪಾಧ್ಯಾಯರ ಪದವಿಗೆ ಮೆಟ್ಟಿಲೇರಿ ಇಂದು ಆತ್ಮತೃಪ್ತಿಯಿಂದ ನಿವೃತ್ತಿಯನ್ನು ಹೊಂದುತ್ತಿರುವ ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರಿಗೆ ಗೌರವ ಅಭಿಮಾನದ ಬೀಳ್ಕೊಡುಗೆ ನೀಡಲು ನಮಗೆ ಹೆಮ್ಮೆ ಎನಿಸುತ್ತದೆ.
ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರು ತಮ್ಮ ಜೀವನದ 60 ಸಂವತ್ಸರಗಳನ್ನು ಹಾಗೂ ವೃತ್ತಿ ಜೀವನದ 38 ವರ್ಷಗಳಲ್ಲಿ 15 ವರ್ಷ 8 ತಿಂಗಳುಗಳನ್ನು ರೊಸಾರಿ ಮಾತೆಯ ಮಡಿಲಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಳೆದು ಇಂದು ತಮ್ಮ ಬಾಳಿನ ಪ್ರತಿಯೊಂದು ಪುಟಗಳನ್ನು ತೆರೆದು ಅವುಗಳನ್ನು ಕೃತಜ್ಞತಾಪೂರ್ವಕವಾಗಿ ದೇವರಿಗೆ ಅರ್ಪಿಸಿ ತಮ್ಮ ವೃತ್ತಿ ಜೀವನಕ್ಕೆ ಪೂರ್ಣ ವಿರಾಮ ಹಾಕಿ ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಾ ಇದ್ದಾರೆ. ಬದುಕು ಎಂದರೆ ನದಿಯ ಹಾಗೆ ಕೊನೆಯಿಲ್ಲದ ಪಯಣ. ಯಾವುದೂ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಅವರ ಬದುಕಿನ ಸುಂದರ ಕ್ಷಣಗಳನ್ನು ಬರೆದರೆ ಪುಟ ಸಾಲದು. ಆದರೆ ಅವುಗಳಲ್ಲಿ ಕೆಲವೊಂದು ಮುಖ್ಯಾಂಶಗಳನ್ನು ನಮ್ಮ ಎಲ್ಲ ಸಹೋದ್ಯೋಗಿಗಳ ಪರವಾಗಿ ನಿಮ್ಮ ಮುಂದಿಡಲು ನಾನು ಸಂತೋಷಪಡುತ್ತೇನೆ. ಜೀವನದಲ್ಲಿ ಅಧಿಕಾರ, ಅಂತಸ್ತು, ಯಶಸ್ಸು ಎಂಬುದು ಸುಲಭವಾಗಿ ಒಲಿದು ಬರುವುದಿಲ್ಲ. ಗೆಲುವಿನ ಶಿಖರವನ್ನೇರಲು ಸತತ ಪ್ರಯತ್ನ, ಆತ್ಮವಿಶ್ವಾಸ, ಹಠ, ಛಲ ಇದ್ದರೆ ಮಾತ್ರ ಸಾಧ್ಯ. ಅವರು ಪಡುವ ಕಷ್ಟಗಳು ಅವರವರಿಗೆ ಮಾತ್ರ ಗೊತ್ತಿರುತ್ತದೆ. ಅದನ್ನೆಲ್ಲ ಜೀರ್ಣಿಸಿಕೊಂಡವನು ಮಾತ್ರ ಸಾಧಕನಾಗಬಲ್ಲ. ಅಂಥ ಸಾಧಕರು ನಮ್ಮ ಮುಖ್ಯೋಪಾಧ್ಯಾಯರು ಎಂದು ಹೇಳಲು ನಾನು ಸಂತೋಷ ಪಡುತ್ತೇನೆ. ಇದು ನಿಜವಾಗಿಯೂ ನಮಗೆ ಹೆಮ್ಮೆಯ ವಿಷಯ. ಹೇಗೆ ಒಂದು ಗುಲಾಬಿ ಹೂ ಹಲವಾರು ಮುಳ್ಳುಗಳ ಮಧ್ಯೆ ಆಕರ್ಷಿಸುತ್ತದೆಯೋ ಅದೇ ರೀತಿ ಇಂದು ನಮ್ಮ ಮುಖ್ಯೋಪಾಧ್ಯಾಯರು ತಮ್ಮ ವೃತ್ತಿ ಜೀವನದ ಹಲವಾರು ಸಿಹಿ ಕಹಿ ಅನುಭವಗಳನ್ನು ಪಡೆದು ನಮ್ಮ ಮಧ್ಯೆ ಶೋಭಿಸುತ್ತಾ ಇದ್ದಾರೆ. ಒಂದು ಕಲ್ಲು ಸುಂದರವಾಗಿ ಮೂರ್ತಿಯಾಗಿ ಮಾರ್ಪಾಡು ಮಾಡಲು ಅದರ ಹಿಂದೆ ಒಬ್ಬ ಅತ್ಯುತ್ತಮ ಶಿಲ್ಪಿ ಇದ್ದೇ ಇರುತ್ತಾರೆ. ಅದರಂತೆ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಆಗು ಹೋಗುಗಳ ಸಾಧನೆಯ ಹಿಂದಿರುವ ಪ್ರಮುಖ ಶಕ್ತಿ ಎಂದರೆ ನಮ್ಮ ಮುಖ್ಯೋಪಾಧ್ಯಾಯರು. ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಜ್ಞಾನದ ದೀಪವನ್ನು ಬೆಳಗಿಸಿ ಶಿಕ್ಷಕರಲ್ಲಿ ಆತ್ಮಸ್ಥೈರ್ಯ, ಧೈರ್ಯ ತುಂಬಿ ಪ್ರೋತ್ಸಾಹಿಸಿದವರು ನಮ್ಮ ಮುಖ್ಯೋಪಾಧ್ಯಾಯರು. ಶಾಲಾ ಸಿಬ್ಬಂದಿಯಿಂದ ಹಿಡಿದು ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಿಗೆ ಸೌಜನ್ಯವುಳ್ಳವರಾಗಿ, ಸ್ನೇಹಪರರಾಗಿ, ಇಲಾಖೆಯ ಎಲ್ಲ ಆಗು ಹೋಗುಗಳಿಗೆ ತಕ್ಷಣ ಸ್ಪಂದಿಸುವ ಜೊತೆಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರುವರು. ನೋಡಲು ಬಲು ಲವಲವಿಕೆಯಿಂದ ಕೂಡಿದ ನಿಮ್ಮ ವ್ಯಕ್ತಿತ್ವವನ್ನು ನೋಡುವಾಗ ಯಾರೂ ನಂಬಲು ಸಾಧ್ಯವಿಲ್ಲ ನೀವು ನಿವೃತ್ತಿ ಹೊಂದುತ್ತೀರಿ ಎಂದು. ಮಾತಿನಲ್ಲಿ, ಕೆಲಸದಲ್ಲಿ ಗಾಂಭೀರ್ಯತೆ, ಹಿಡಿದ ಕೆಲಸ ಮುಗಿಯುವವರೆಗೂ ಸತತ ಹಠ, ಕೆಲಸದಲ್ಲಿ ಅಚ್ಚುಕಟ್ಟುತನ, ಹಿಡಿದ ಕೆಲಸ ಪರ್ಫೆಕ್ಟ್ ಆಗಲೇಬೇಕು, ವೆರಿ ಫರ್ಮ್. ಇವರನ್ನು ಶಿಸ್ತಿನ ಸಿಪಾಯಿ ಎಂದರೂ ತಪ್ಪಾಗಲಾರದು. ನೇರ ದಿಟ್ಟ ನಿಲುವು, ಇದ್ದದನ್ನು ಇದ್ದಾಗೆ ಹೇಳುವ, ಇಲ್ಲದುದನ್ನು ನೇರವಾಗಿ ಖಂಡಿಸುವ ಮನೋಧರ್ಮ. ಯಾವುದನ್ನು ಮನಸ್ಸಿನಲ್ಲಿ ಇಡದೆ ತಕ್ಷಣ ಕ್ಷಮಿಸುವುದು ನಿಮ್ಮ ದೊಡ್ಡ ಗುಣ. ಅತಿ ಕಿರಿಯರ ಸಲಹೆಗಳನ್ನು ಸ್ವೀಕರಿಸುವುದು ಅವರಲ್ಲಿರುವ ವ್ಯಕ್ತಿ ಗೌರವವನ್ನು ತೋರಿಸುತ್ತದೆ. ನಮ್ಮ ಪ್ರತಿಯೊಂದು ಕೆಲಸ ದೊಡ್ಡದಿರಲಿ ಚಿಕ್ಕದಿರಲಿ ಅವರ ಪ್ರಶಂಸೆಯ ಮಾತುಗಳು ನಮ್ಮನ್ನು ಉತ್ತುಂಗ ಶಿಖರಕ್ಕೇರುವಂತೆ ಮಾಡಿದೆ. ವಿದ್ಯಾರ್ಥಿಗಳ ಒಳ್ಳೆಯ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸುವವರು ನಮ್ಮ ಮುಖ್ಯೋಪಾಧ್ಯಾಯರು. ನಮ್ಮ ಜೀವನದಲ್ಲಿ ನಡೆಯುವ ಸರಿ ತಪ್ಪುಗಳನ್ನು ಗುರುತಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಒಳ್ಳೆಯ ಮಾರ್ಗವನ್ನು ತೋರಿಸಿದವರು ನೀವು. ನಿಮ್ಮ ಮಾರ್ಗದರ್ಶನ ನಮಗೆ ಯಾವಾಗಲೂ ಸ್ಫೂರ್ತಿ. ಅವು ನಮ್ಮ ರಕ್ತದ ಕಣಕಣಗಳಲ್ಲೂ ಬೇರೂರಿದೆ ಎಂದು ಹೇಳಲು ನಾನು ಸಂತೋಷ ಪಡುತ್ತೇನೆ. ಇವರೊಬ್ಬ ಡೈನಾಮಿಕ್ ಪರ್ಸನ್, ಬಹುಮುಖ ಪ್ರತಿಭೆಯುಳ್ಳವರು, ಉತ್ತಮ ಕಾರ್ಯನಿರ್ವಾಹಕರು, ವಾಗ್ಮಿ, ನಾಟಕಕಾರರು. ಒಟ್ಟಾರೆ ಜೀವನದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡವರು ಎಂದರೆ ತಪ್ಪಾಗಲಾರದು. ಯಾವಾಗ ನಾವು ನಮ್ಮ ಜೀವನದಲ್ಲಿ ಮೊದಲ ಪ್ರಾಶಸ್ತ್ಯವನ್ನು ದೇವರಿಗೆ ಕೊಡುತ್ತೇವೆಯೋ ಆವಾಗ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ವರಗಳನ್ನು ದೇವರು ನಮಗೆ ಕರುಣಿಸುತ್ತಾರೆ.
ಇದೇ ನಮ್ಮ ಮುಖ್ಯೋಪಾಧ್ಯಾಯರ ತೃಪ್ತಿದಾಯಕ ಸಂತೋಷದಾಯಕ ಜೀವನದ ರಹಸ್ಯ. ದೇವರಲ್ಲಿ ಅಪಾರ ಭಕ್ತಿ, ನಂಬಿಕೆ, ಪರರ ಸೇವೆಯಲ್ಲಿ ದೇವರನ್ನು ಕಂಡವರು, ಯಾವುದೇ ಅಧಿಕಾರ ಅಂತಸ್ತನ್ನು ಲೆಕ್ಕಿಸದೆ ತಮ್ಮನ್ನು ತಾವೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು, ತುಂಬ ಉದಾರ ವಿಶಾಲ ಮನಸ್ಸು, ಕಷ್ಟದಲ್ಲಿರುವವರನ್ನು ಗುರುತಿಸಿ ಅವರಿಗೆ ತಮ್ಮ ಕೈಲಾದ ನೆರವನ್ನು ನೀಡುವುದು ಮಾತ್ರವಲ್ಲ, ಮನಸ್ಸಿನಲ್ಲಿದ್ದುದನ್ನು ನಮ್ಮಲ್ಲಿಯೂ ಹಂಚಿ ಆ ಮೂಲಕ ಪರಸ್ಪರರ ಕಷ್ಟದಲ್ಲಿ ಭಾಗಿಯಾಗುವುದನ್ನು ನಮಗೆ ಕಲಿಸಿಕೊಟ್ಟಂತಹ ಹೃದಯ ಔದಾರ್ಯತೆಯನ್ನು ನಾವು ನಮ್ಮ ಮುಖ್ಯೋಪಾಧ್ಯಾಯರಲ್ಲಿ ಕಂಡಿದ್ದೇವೆ. ಕೆಲವೊಮ್ಮೆ ವಿವಿಧ ಸಮಸ್ಯೆಗಳನ್ನು ಹೇಳಿ ತಮ್ಮ ಮಕ್ಕಳಿಗೆ ಸೀಟ್ ಕೇಳಲು ಹೆತ್ತವರು ಬಂದಾಗ ಅವರ ಕಲಿಕಾ ಮಟ್ಟ ತುಂಬ ಕೆಳಮಟ್ಟದಲ್ಲಿದ್ದಾಗ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ಲೆಕ್ಕಿಸದೆ ಅವರ ಬಗ್ಗೆ ಯಾವುದೇ ತಿರಸ್ಕೃತ ಭಾವನೆ ತೋರಿಸದೆ ಉದಾರ ಮನಸ್ಸಿನಿಂದ ಅವರಿಗೆ ಸೀಟ್ ನೀಡುತ್ತಿದ್ದರು. ಸರ್, ಯಾಕೆ ಈ ಮಕ್ಕಳಿಗೆ ತೆಗೆದುಕೊಂಡಿರಿ? ನಮಗೆ 10ನೇ ತರಗತಿಯ ರಿಸಲ್ಟಿಗೆ ಧಕ್ಕೆ ಬರಬಹುದು ಎಂದು ಬೇಸರ ವ್ಯಕ್ತಪಡಿಸಿದರೆ ಅವರು ಯಾವಾಗಲೂ ಹೇಳುವುದುಂಟು, ಫಲಿತಾಂಶ ದೇವರು ಕೊಡುತ್ತಾರೆ. ಶಿಕ್ಷಣವೆಂದರೆ ವಿದ್ಯಾರ್ಥಿಗಳನ್ನು ಕೇವಲ ಫಲಿತಾಂಶಕ್ಕಾಗಿ ಮಾತ್ರ ತರಬೇತುಗೊಳಿಸುವುದಲ್ಲ, ಉತ್ತಮ ಮಾನವೀಯ ಮೌಲ್ಯಗಳಿಂದ ಕೂಡಿದ ಜೀವನವನ್ನು ರೂಪಿಸಲು ಅವರನ್ನು ಅಣಿಗೊಳಿಸುವುದು. ಇಂಥ ಮಕ್ಕಳನ್ನು ನಾವು ಸ್ವೀಕರಿಸಬೇಕು. ಇವರಿಗೆ ಕಲಿಸುವುದು ಒಂದು ಭಾಗ್ಯ, ದೇವರ ಆಶೀರ್ವಾದ ಒಂದು ಇದ್ದರೆ ಸಾಕು, ಫಲಿತಾಂಶ ತಾನಾಗಿಯೇ ಒಲಿದು ಬರುತ್ತದೆ ಎಂದು ಹೇಳುತ್ತಿದ್ದರು. ಅದೇ ರೀತಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ದಿನದಂದು ಆರ್ಥಿಕವಾಗಿ ಅವಶ್ಯಕತೆಯುಳ್ಳ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಹೊಸ ಬಟ್ಟೆಯನ್ನು ನೀಡಿ ಅವರ ಸಂತೋಷವನ್ನು ಇಮ್ಮಡಿಗೊಳಿಸುತ್ತಿದ್ದರು. ತಾನು ಓದಿದ ಕಷ್ಟದ ದಿನಗಳನ್ನು ನೆನೆಯುತ್ತಾ, ಕಷ್ಟಪಟ್ಟರೆ ಖಂಡಿತವಾಗಿಯೂ ಸುಖ ದೊರೆಯುತ್ತದೆ, ಇದಕ್ಕೆ ಅವರೇ ಸ್ವತಃ ಮಾದರಿಯಾಗಿದ್ದಾರೆ, ಸಾಕ್ಷಿಯಾಗಿದ್ದಾರೆ. ತನ್ನ ಪ್ರತಿಯೊಂದು ಮಾತಿನಲ್ಲಿ ತಂದೆ ತಾಯಿಯ ಪ್ರೀತಿ, ಗುರು ಹಿರಿಯರಿಗೆ ಗೌರವ ಹೇಗೆ ಕೊಡಬೇಕು ಎಂಬುದನ್ನು, ತನ್ನ ತಂದೆ ತಾಯಿಯ ತ್ಯಾಗದ ಜೀವನ ಹಾಗೂ ತನ್ನ ಬಾಲ್ಯದ ಶಿಕ್ಷಕರನ್ನು ನೆನೆಸುತ್ತಾ ಅವರ ಉದಾಹರಣೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವುದರ ಮುಖಾಂತರ ನಮ್ಮ ಪುಟ್ಟ ವಿದ್ಯಾರ್ಥಿಗಳ ಮುಗ್ಧ ಮನಕ್ಕೆ ಪುಷ್ಟಿಯನ್ನು ನೀಡುತ್ತಿದ್ದರು. ನಾವು ಎಷ್ಟು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆಯೋ ಅಷ್ಟು ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಇದನ್ನು ಯಾವಾಗಲೂ ನಮ್ಮ ಸರ್ ನಮಗೆ ಹೇಳ್ತಾ ಇರುತ್ತಿದ್ದರು. ಖಂಡಿತವಾಗಿಯೂ ದೇವರು ನಿಮಗೆ ಅನೇಕ ಕೃಪಾ ವರಗಳನ್ನಿತ್ತು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಇದಕ್ಕೆ ನಮ್ಮೊಂದಿಗಿರುವ ನಿಮ್ಮ ಈ ಕುಟುಂಬವೇ ಸಾಕ್ಷಿ. ಬಹುಮುಖ ಪ್ರತಿಭೆಯುಳ್ಳ ನಿಮ್ಮ ಈ ಕುಟುಂಬ ದೇವರು ನಿಮಗೆ ಕೊಟ್ಟ ವರದಾನಗಳಲ್ಲಿ ಒಂದು. ಅದರಲ್ಲಿಯೂ ಈ ಸುಮಧುರ ದಿನವನ್ನು ಇಂದು ನಿಮ್ಮ ತಾಯಿಯ ಉಪಸ್ಥಿತಿಯಲ್ಲಿ ಆಚರಿಸುವುದು ನಿಮಗೆ ದೇವರು ಕೊಟ್ಟ ದೊಡ್ಡ ಸೌಭಾಗ್ಯ. ಇಂಥ ಒಂದು ಅವಕಾಶ ಸಿಕ್ಕಿದಂತಹ ನೀವು ಅದೃಷ್ಟವಂತರು. ನಿಮ್ಮಂಥ ಮುಖ್ಯೋಪಾಧ್ಯಾಯರ ಕೈ ಕೆಳಗೆ ಕೆಲಸ ಮಾಡುವ ಭಾಗ್ಯ ದೊರೆತಂತಹ ನಾವು ಭಾಗ್ಯವಂತರು ಎಂಬುದನ್ನು ನಾನು ಹೆಮ್ಮೆಯಿಂದ ಹೇಳುತ್ತಿದ್ದೇನೆ. ಶಾಲೆ ನಮಗೆ ಎರಡನೇ ಕುಟುಂಬವಿದ್ದಂತೆ. ನಮ್ಮ ಸಂಸ್ಥೆಯ ಮುಖ್ಯಸ್ಥನಾಗಿ ನಾವೆಲ್ಲ ಸಹೋದ್ಯೋಗಿಗಳು ಒಂದು ಕುಟುಂಬದ ಸದಸ್ಯರಂತೆ ಒಮ್ಮನಸ್ಸಿನಿಂದ ಅನೋನ್ಯವಾಗಿ ಕಾರ್ಯನಿರ್ವಹಿಸಲು ನೀವು ಕಾರಣ. ಹೇಗೆ ಮನೆಯೊಳಗೆ ಮನೆಯೊಡೆಯನಿದ್ದರೆ ಒಂದು ರೀತಿಯ ಧೈರ್ಯವೋ ಸಮಾಧಾನವೋ, ಅದೇ ರೀತಿ ನಿಮ್ಮ ಉಪಸ್ಥಿತಿ ನಮ್ಮಲ್ಲಿ ಒಂದು ರೀತಿಯ ಧೈರ್ಯ, ಕೆಲಸದಲ್ಲಿ ಉತ್ಸುಕತೆಯನ್ನು ತರುತ್ತಿತ್ತು. ಈಗ ನಿಮ್ಮ ಮುಂದಿನ ಅನುಪಸ್ಥಿತಿ ಯಾಕೋ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತಿದೆ, ನಮ್ಮ ಸಾಮರ್ಥ್ಯವನ್ನೇ ಕುಗ್ಗಿಸುವಂತೆ ಮಾಡುತ್ತಿದೆ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕ್ಷಮಿಸುವ ಗುಣ, ಕೈ ಜೋಡಿಸುವ ಸ್ನೇಹ, ಸಮಾಧಾನ ಮಾಡುವ ಒಂದು ಹೃದಯ ನಮ್ಮ ಜೀವನಕ್ಕೆ ನಿಜವಾದ ಆಸ್ತಿಗಳು. ಕೇವಲ ಶಾಲಾ ವಿಚಾರವಲ್ಲದೆ ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಅವರಲ್ಲಿ ಹಂಚಿಕೊಂಡಾಗ ಅವರ ಸಮಾಧಾನದ ಮಾತುಗಳು ನಮ್ಮನ್ನು ಬಲಪಡಿಸುತ್ತಿದ್ದವು. ಇಂದು ಸುದಿನ. ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಯಾಕೋ ಬೇಸರ, ಮಾತಿನಲ್ಲಿ ವರ್ಣಿಸಲಾಗದ ಶೂನ್ಯತನ. ಆದರೆ
ವೃತ್ತಿಯಿಂದ ನಿವೃತ್ತಿ ಸಹಜವಾದುದು, ನಾವು ಸ್ವೀಕರಿಸಲೇಬೇಕು. ನಿಮ್ಮನ್ನು ನಾವು ಬೀಳ್ಕೊಡಲೇಬೇಕು. ಸರ್, ಇಂದು ನೀವು ನಿಮ್ಮ ವೃತ್ತಿ ಜೀವನದ ಪ್ರತಿಯೊಂದು ಮೀಟರ್ ಓಟವನ್ನು ಓಡಿ ಅನೇಕ ಜೀವನದ ಅನುಭವಗಳೊಂದಿಗೆ ಗೆಲುವಿನ ದಡವನ್ನು ಸೇರಿದ್ದೀರಿ. ಸಾಧಕನಿಗೆ ಸುಸ್ತು ಎಂಬುದು ಜೀವನದಲ್ಲಿ ಇರುವುದಿಲ್ಲ. ತಾನು ಇನ್ನೂ ಏನನ್ನಾದರೂ ಸಾಧಿಸಬೇಕು, ಏನನ್ನಾದರೂ ಹೊಸತನದ ಕನಸನ್ನು ಕಾಣ್ತಾ ಇರ್ತಾರೆ. ಏನೇ ಇರಲಿ ಸರ್, ನಿಮ್ಮ ಮುಂದಿನ ವಿಶ್ರಾಂತ ಜೀವನದಲ್ಲಿ ಏನೆಲ್ಲ ಹೊಸ ಕನಸನ್ನು ಇಟ್ಟುಕೊಂಡಿದ್ದೀರೋ ಅದೆಲ್ಲ ನನಸಾಗಲಿ. ನೀವು ನಡೆಯುವ ಪ್ರತಿ ಹೆಜ್ಜೆಯು ಯಶಸ್ಸಿನ ಪಥವಾಗಲಿ ಎಂದು ಹಾರೈಸುತ್ತೇನೆ. ದೇವರು ನಿಮಗೆ ಕೈ ಹಿಡಿದು ಮುನ್ನಡೆಸಲಿ. ನಿಮ್ಮ ನಿವೃತ್ತಿ ಜೀವನವು ನಿಮ್ಮ ತಾಯಿ, ಮಡದಿ, ಮಕ್ಕಳೊಂದಿಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಎಂಬುದು ನಮ್ಮ ಹಾರೈಕೆ. ದೇವರು ನಿಮಗೆ ಒಳ್ಳೆಯ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಬೇಡ್ತೇನೆ. ಆದರೆ ಸರ್, ನೆನಪಿಡಿ, ಇಂದು ನೀವು ನಿಮ್ಮ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದುತ್ತೀರಿ ಮಾತ್ರ. ಆದರೆ ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ಆಗಮನ, ನಿಮ್ಮ ಇರುವಿಕೆ, ನಿಮ್ಮ ಮಾರ್ಗದರ್ಶನ, ನಿಮ್ಮ ನಗುಮೊಗದ ಮಾತುಗಳಿಗಾಗಿ ಯಾವಾಗಲೂ ನಮ್ಮ ಮನಸ್ಸು ಆತುರಿಯುತ್ತಿರುತ್ತದೆ. ಯಾವಾಗಲೂ ಬನ್ನಿ, ನೀವು ನಮ್ಮೊಂದಿಗೆ ಇದ್ದೀರಿ ಎಂಬ ಭಾವನೆಯೊಂದಿಗೆ ನಾವು ನಮ್ಮ ಕೆಲಸದಲ್ಲಿ ಉತ್ಸುಕತೆಯನ್ನು ಹೆಚ್ಚಿಸುವಂತಾಗಲಿ ಎಂಬುದು ನಮ್ಮೆಲ್ಲರಲ್ಲಿರುವಂತಹ ಆಸೆ. ಧನ್ಯವಾದಗಳು. ತಿರುವು ಹಾಗೂ ಹೀಗೂ ಶುರುವಾಗಿದೆ ಪಯಣ, ಸಿಗುವುದು ಕಠಿಣ ಒಮ್ಮೆಗೆ, ನಗುಮೊಗದಿ ಅಳಿಸಿಬಿಡು ತಿರುವುಗಳ ಮೆಲ್ಲಗೆ. ತಿರುವು ಕೇವಲ ಅಂಧಕಾರವಲ್ಲ, ಮುಂದಕ್ಕೆ ಚಲಿಸಿಬಿಡು, ಸಿಗುವ ಬೆಳಕು ಚಂದವೇನಕ್ಕಿಲ್ಲ. ತಾಳ್ಮೆ ಇರಲಿ ನಿನ್ನ ಬಳಿ, ಜೀವನದಲ್ಲಿ ಬಿಡಿಸುವೆ ಆಗ ಅಂದದ ರಂಗವಲ್ಲಿ. ಮತ್ತೊಮ್ಮೆ ಅಭಿಮಾನದ ಅಭಿವಂದನೆಯ ಮಾತುಗಳಿಗಾಗಿ ಶಿಕ್ಷಕಿ ಲವಿನಾ ಡಿಸೋಜಾ ಮೇಡಮ್ ತಮಗೆ ಮತ್ತೊಮ್ಮೆ ಅಭಿವಂದಿಸ್ಕೊಳ್ತಿದ್ದಾವೆ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಗಮಿಸಿಕೊಂಡಿದ್ದಾರೆ BRP ಶ್ರೀಮತಿ ಸರಿತಾ ಮೇಡಮ್ ಅವರು. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಗೌರವದ ಸ್ವಾಗತವನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಗಮಿಸಿಕೊಂಡಿದ್ದಾರೆ ಶ್ರೀ ಹರೀಶ್ ರೈಬಿ ಅವರು ಹಾಗೂ ಶ್ರೀ ದಯಾನಂದ ಮಾಡಸರ್ ಅವರು, ಶ್ರೀ ಕಾರ್ಯಪ್ಪ ರೈಸ್ ಅವರು. ಮತ್ತೊಮ್ಮೆ ತಮಗೂ ಕೂಡ ಅಭಿಮಾನದ ಸ್ವಾಗತವನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ. ಸಾರ್ಥಕ 16 ವರ್ಷಗಳ ಸೇರ್ವೆ, ಒಟ್ಟಾರೆ 38 ವರ್ಷಗಳ ಶಿಕ್ಷಕ ವೃತ್ತಿಯ, ಅದರ ಅಭಿಮಾನ ಕ್ಷೇತ್ರಗಳು ಹಲವು. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತಹ ಮಾತುಗಳು ಎಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀ ಅಲೋಷಿಯಸ್ ಡಿಸೋಜರವರು ಇರದಂತಹ ಕ್ಷೇತ್ರಗಳಿಲ್ಲ. ಇವರ ಬಗ್ಗೆ ಅಭಿಮಾನದಿಂದ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳ ಮುಖೇನ ಅಭಿನಂದನಾ ಪತ್ರವನ್ನು ಈ ಮೂಲಕ ವಾಚಿಸಲಿದ್ದೇವೆ. ಈ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ಹಿರಿಯ ಶಿಕ್ಷಕಿ ಶ್ರೀಮತಿ ಆಲಿಸ್ KJ ಇವರು. ರೊಸಾರಿಯೋ ಪ್ರೌಢಶಾಲೆ ಬೋಳಾರ, ಮಂಗಳೂರು. ನಮ್ಮೇ ವಿದ್ಯಾ ದೇಗುಲದಲ್ಲಿ ಸರಿಸುಮಾರು 16 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಅಪ್ರತಿಮ ಸೇವೆಯನ್ನು ಸಲ್ಲಿಸಿ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದುತ್ತಿರುವ ಗೌರವಾನ್ವಿತ ಮುಖ್ಯೋಪಾಧ್ಯಾಯರಾದ ಸನ್ಮಾನ್ಯ ಶ್ರೀ ಅಲೋಷಿಯಸ್ ಡಿಸೋಜಾ ಮಾನ್ಯರೇ, ತಮಗಿದು ಶಾಲಾ ಸಂಚಾಲಕರು, ಆಡಳಿತ ಮಂಡಳಿ, ಶಿಕ್ಷಕ ಶಿಕ್ಷಕೇತರ ಬಂಧುಗಳು ಹಾಗೂ ಸರ್ವ ವಿದ್ಯಾರ್ಥಿ ವೃಂದದ ಪರವಾಗಿ ಪ್ರೀತಿ ಗೌರವಗಳೊಂದಿಗೆ ಕೃತಜ್ಞತಾಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ನಮ್ಮೆಲ್ಲರ ಆತ್ಮೀಯರು, ಹಿರಿಯರು ಆದ ಸನ್ಮಾನ್ಯ ಶ್ರೀ ಅಲೋಷಿಯಸ್ ಡಿಸೋಜಾ ಅವರೇ, ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ ಎಂಬ ಪವಿತ್ರ ನುಡಿಯಂತೆ ಬೆಳಗುತ್ತಿರುವ ದೀಪವು ಜ್ಞಾನದ ಸಂಕೇತ ಹಾಗೂ ಸಾವಿರಾರು ದೀಪಗಳನ್ನು ಬೆಳಗಿಸಬಲ್ಲದು. ತಾವು ಕೂಡ ಪ್ರಜ್ವಲಿಸುತ್ತಿರುವ ದೀಪದಂತೆ ನಮ್ಮ ಜೊತೆಗಿದ್ದು ಸದಾ ಕಾಲವು ಶಾಲೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ, ಮಾರ್ಗದರ್ಶನ, ಸ್ಫೂರ್ತಿ ನೀಡಿ ಸಮರ್ಥ ನಾಯಕತ್ವದೊಂದಿಗೆ ಅಪಾರವಾದ ಆಡಳಿತಾನುಭವ ಹೊಂದಿ ನಮ್ಮೆಲ್ಲರನ್ನು ಬೆಳಗಿಸಿದ್ದೀರಿ, ಬೆಳೆಸಿದ್ದೀರಿ. ರೊಸಾರಿಯೋ ಪ್ರೌಢಶಾಲೆಯಲ್ಲಿ 15 ವರ್ಷ 8 ತಿಂಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿ ಶಾಲಾ ಮತ್ತು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಾವು ಸಲ್ಲಿಸಿದ ಸೇವೆ ಅಮೂಲ್ಯವಾದದ್ದು. ಬಹುಮುಖ ಪ್ರತಿಭಾ ಸಂಪನ್ನರಾದ ತಾವು ಸಂಘಟನಾ ಚತುರನಾಗಿ, ನಾಟಕಕಾರರಾಗಿ, ಉತ್ತಮ ನಾಯಕತ್ವ ಗುಣಗಳೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದ ಆಡಳಿತಾನುಭವ ಹೊಂದಿ ಆಕಾಶವಾಣಿಯ ನಾಟಕ ಕಲಾವಿದರಾಗಿ
ಬರಹಗಾರ, ನಿರೂಪಕರಾಗಿ ರೊಸಾರಿಯೋ ಪ್ರೌಢಶಾಲೆಯ ಕೀರ್ತಿಯನ್ನು ರಾಜ್ಯದೆಲ್ಲೆಡೆ ಪಸರಿಸಿದ್ದೀರಿ. ಪ್ರೌಢಶಾಲೆಯ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಫಲಿತಾಂಶ ಉನ್ನತೀಕರಣಕ್ಕಾಗಿ ನೀವು ಕೈಗೊಂಡ ಯೋಜನೆ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ರೊಸಾರಿಯೋ ಶಾಲೆಯ ಸಮಗ್ರ ತಂಡ ಪ್ರಶಸ್ತಿ ಪಡೆಯಲು ವಿದ್ಯಾರ್ಥಿಗಳು ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳಾಗಿ ಗುರುತಿಸಲು ದೈಹಿಕ ಶಿಕ್ಷಣ ಶಿಕ್ಷಕ ಶ್ರೀ ಕಾರ್ಯಪ್ಪರಯ್ಯವರೊಂದಿಗೆ ಜೊತೆಯಾಗಿ ಕಾರ್ಯನಿರ್ವಹಿಸಿದ ರೀತಿ ಸ್ಮರಣೀಯವಾದದು. ಸಾರ್ಥಕ 38 ವರ್ಷಗಳ ಕಾಲ ವೃತ್ತಿಬದ್ಧತೆಗೆ ಬದ್ಧರಾಗಿ ಇಲಾಖೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ ತಮ್ಮ ನೇರ ನಿಷ್ಕಲ್ಮಶ ಮನಸ್ಸು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸ್ಫೂರ್ತಿ ಪ್ರೇರಣೆಯೊಂದಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಪ್ರಾಮಾಣಿಕತೆ, ಸೇವಾಬದ್ಧತೆಗೆ ಬದ್ಧರಾಗಿ ನಮ್ಮೀ ಶಾಲೆಗೆ ಸಲ್ಲಿಸಿದ ನಿಸ್ವಾರ್ಥ ಸೇವೆಗೆ ಬಹು ಅಭಿಮಾನ, ಪ್ರೀತಿಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಲೋವರ್ ಬೆಂದೂರಿನಲ್ಲಿ 25/11/1962ರಲ್ಲಿ ಗ್ಯಾಬ್ರಿಯಲ್ ಡಿಸೋಸಾ ಹಾಗೂ ಜೆಸ್ಸಿ ಮೇರಿ ಡಿಸೋಸಾ ದಂಪತಿಗಳ 2 ಸುಪುತ್ರರಲ್ಲಿ ಕಿರಿಯ ಮಗನಾಗಿ ಸಹೋದರ ರೊನಾಲ್ಡ್ ಡಿಸೋಸರೊಂದಿಗೆ ಬಾಲ್ಯ ಜೀವನವನ್ನು ಕಳೆದಿರುವಿರಿ. ಬಡತನವನ್ನು ಮೆಟ್ಟಿ ನಿಂತು ಕಠಿಣ ಪರಿಶ್ರಮ ಮತ್ತು ಸೂಕ್ತವಾದ ವಿದ್ಯಾರ್ಹತೆ ಹಾಗೂ ಕನ್ಯಾಮರಿಯಮ್ಮನವರ ದೇವಭಕ್ತರಾಗಿ ತಮ್ಮ ಜೀವನದುದ್ದಕ್ಕೂ ಪ್ರಾರ್ಥನೆ ಮತ್ತು ಸಮಾಜ ಸೇವೆಗೆ ಸದಾಕಾಲವೂ ಒತ್ತು ನೀಡುತ್ತಾ ಬಂದಿರುವಿರಿ. ಪ್ರಾಥಮಿಕ ಶಿಕ್ಷಣವನ್ನು ಸೈಂಟ್ ಸೆಬಾಸ್ಟಿಯನ್ ಬೆಂದೂರ್ ಇಲ್ಲಿ ಪಡೆದುಕೊಂಡು ಪ್ರೌಢ ಶಿಕ್ಷಣವನ್ನು ಮಿಲಾಗ್ರೀಸ್ ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸಿ ಶಿಕ್ಷಕರ ಶಿಕ್ಷಣ ತರಬೇತಿ ಸಂಸ್ಥೆ ಇಲ್ಲಿ TCH ವೃತ್ತಿ ಶಿಕ್ಷಣ ತರಬೇತಿಯನ್ನು ಪಡೆದುಕೊಂಡು ಸಿಸ್ಟರ್ ಲಿಸಿಯಾ ಮತ್ತು ಸಿಸ್ಟರ್ ವರ್ಜೀನಿಯಾ ಇವರ ಆಶೀರ್ವಾದ ಮತ್ತು ಸಹಕಾರದೊಂದಿಗೆ 1984ರಂದು ರೋಸಾ ಮಿಸ್ತಿಕಾ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬಳ ಇಲ್ಲಿ ಸಹ ಶಿಕ್ಷಕನಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿಕೊಂಡು 9 ವರ್ಷ 8 ತಿಂಗಳು ಸೇವೆ ಸಲ್ಲಿಸಿ ಕಲಿಯುವ ವಯಸ್ಸು ಮತ್ತು ಕಲಿಸುವ ವೃತ್ತಿಯೊಂದಿಗೆ ಸೇಂಟ್ ಎಲೋಷಿಯಸ್ ಮಂಗಳೂರು ಸಂಧ್ಯಾ ಕಾಲೇಜಿನಲ್ಲಿ ತಮ್ಮ PUC ಡಿಗ್ರಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ KSO ಮೈಸೂರಿನಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಸರಕಾರಿ ಶಿಕ್ಷಕರ ಶಿಕ್ಷಣ ತರಬೇತಿ ಸಂಸ್ಥೆ ಹಂಪನಕಟ್ಟೆ ಮಂಗಳೂರು ಇಲ್ಲಿ B.Ed ಶಿಕ್ಷಕ ಶಿಕ್ಷಣ ತರಬೇತಿಯನ್ನು ಪೂರ್ಣಗೊಳಿಸಿಕೊಂಡು ವೃತ್ತಿಗೆ ವಿದ್ಯಾರ್ಹತೆಯ ಸೊಬಗನ್ನು ಹಚ್ಚಿಸಿಕೊಂಡಿದ್ದೀರಿ. 1/6/1994ರಲ್ಲಿ ಬಡ್ತಿಯನ್ನು ಪಡೆದು ಅನುದಾನಿತ ಪೇಜಾವರ ಪ್ರೌಢಶಾಲೆ ಕಳವಾರು ಇಲ್ಲಿ ಪದವೀಧರ ಸಹಶಿಕ್ಷಕನಾಗಿ ಬಡ್ತಿ ಹೊಂದಿದ ತಾವು 3 ವರ್ಷಗಳ ಕಾಲ ಸೇವೆಯನ್ನು ನೀಡಿ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜ್ ಬಜ್ಪೆ ಇಲ್ಲಿ ಪದವೀಧರ ಸಹಶಿಕ್ಷಕನಾಗಿ 1/6/1997ರಿಂದ 31/7/2000ವರೆಗೆ 3 ವರ್ಷ ಕಾಲ ಸೇವೆಯನ್ನು ಸಲ್ಲಿಸಿ ಕ್ರಿಸ್ತ ಜ್ಯೋತಿ ಪ್ರೌಢಶಾಲೆ ಅಗ್ರಾರ್ ಬಂಟ್ವಾಳ್ ಇಲ್ಲಿ 1/8/2000ದಿಂದ 31/5/2002ರವರೆಗೆ 1.5 ವರ್ಷ ಕಾಲ ಪದವೀಧರ ಸಹಶಿಕ್ಷಕನಾಗಿ ಸೇವೆ ನೀಡಿ ಸಂತ ಸೆಬಾಸ್ಟಿಯನ್ ಪ್ರೌಢಶಾಲೆ ಪೆರ್ಮನ್ನೂರು ಮಂಗಳೂರು ಇಲ್ಲಿ 1/6/2002ರಿಂದ 31/3/2007ರವರೆಗೆ 4 ವರ್ಷ 10 ತಿಂಗಳ ಕಾಲ ಸಹಶಿಕ್ಷಕನಾಗಿ ಸೇವೆ ಸಲ್ಲಿಸಿ 1/4/2007ರಿಂದ ರೊಸಾರಿಯೋ ಪ್ರೌಢಶಾಲೆ ಬೋಳಾರ ಮಂಗಳೂರು ನಮ್ಮಿ ವಿದ್ಯಾಸಂಸ್ಥೆಗೆ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿ ಸೇವೆಯನ್ನು ಪ್ರಾರಂಭಿಸಿದ ತಾವು 15 ವರ್ಷ 8 ತಿಂಗಳ ಕಾಲ ಸುದೀರ್ಘವಾದ ಸೇವೆಯನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವಾಂಗೀಣ ಉನ್ನತಿ ಅಭಿವೃದ್ಧಿಗಾಗಿ ನಿಷ್ಠೆ ಪ್ರಾಮಾಣಿಕತೆಯೊಂದಿಗೆ ಸೇವೆಯನ್ನು ಕೈಗೊಂಡು ಇಟ್ಟ ಹೆಜ್ಜೆಯನ್ನು ದಿಟ್ಟ ಹೆಜ್ಜೆಯಾಗಿಸಿ ಶಾಲಾ ಫಲಿತಾಂಶ, ಕ್ರೀಡೆ, ಶಿಕ್ಷಕ ಸಾಹಿತ್ಯ, ಸಾಂಸ್ಕೃತಿಕವಾಗಿ ಶಾಲೆಯ ಪ್ರಗತಿಗಾಗಿ ಸಂಚಾಲಕರು, ಶಿಕ್ಷಕೇತರ ಸಿಬ್ಬಂದಿಗಳ ಜೊತೆಗೂಡಿ ಕೈಗೊಂಡ ಕಾರ್ಯಕ್ರಮಗಳು ನೂರಾರು. ರೊಸಾರಿಯೋ ಪ್ರೌಢಶಾಲೆಯ ಕ್ರಿಯಾಶೀಲ ಚಟುವಟಿಕೆಗಳನ್ನು ದಿನಪತ್ರಿಕೆಗಳಲ್ಲಿ ತರುವ ಮೂಲಕ ಶಾಲಾ ಕೀರ್ತಿಯನ್ನು ಹೆಚ್ಚಿಸಿದ್ದೀರಿ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದ ತಾವು ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾಗಿ ಜಿಲ್ಲೆಯ ಎಲ್ಲ ಶಿಕ್ಷಕರ ನೋವು ನಲಿವುಗಳಿಗೆ ಇಲಾಖೆಯ ಜೊತೆಗೂಡಿ ಸಹಕರಿಸಿ ಶೈಕ್ಷಣಿಕ ವಲಯದಲ್ಲಿ ಅಪಾರವಾದ ಅನುಭವವನ್ನು ಹೊಂದಿ 38 ವರ್ಷಗಳ ಕಾಲ ಪವಿತ್ರವಾದ ಶಿಕ್ಷಕ ವೃತ್ತಿಯನ್ನು ಕಾಯ ವಾಚ ಮನಸ ಎಂಬಂತೆ ದಣಿವರಿಯದೆ ದುಡಿದು 2010ರಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯು ಅರ್ಹವಾಗಿಯೇ ತಮಗೆ ಒಲಿದು ಬಂದದ್ದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ತಮ್ಮ ಜೀವನದಲ್ಲಿ ಸಿಸ್ಟರ್ ಮರಿಯಾ ಜ್ಯೋತಿ, ಶಿಕ್ಷಕಿಯರಾದ ಯಮುನಾ ಮತ್ತು ಮೇರಿ ಟೀಚರ್ ಮತ್ತು ನಾಟಕಕಾರ ಯು ಮಚ್ಚೇಂದ್ರ ಅವರ ಪ್ರಭಾವ ಬಹುದೊಡ್ಡದು. ಸಮಾಜ ಸೇವೆಗೆ ಜುಡಿತ್ ಮಸ್ಕರೇನಸ್
ಅವರ ಪ್ರಭಾವ ಮತ್ತು ತಾವು ಜೊತೆಗೂಡಿ 38 ವರ್ಷಗಳ ಕಾಲ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡವರು. ಸಿಕ್ಕ ಅವಕಾಶಗಳು ಎಷ್ಟೇ ಕಠಿಣವಾಗಿದ್ದರೂ ನಾಯಕತ್ವ ಹಾಗೂ ಉತ್ತಮ ಯೋಚನೆಗಳಿಂದ ಪ್ರಾರಂಭವಾದರೆ ಅದು ಯಶಸ್ಸನ್ನು ಪಡೆದುಕೊಳ್ಳುವುದು. ಕರ್ತವ್ಯವೇ ದೇವರೆಂದು ತಿಳಿದುಕೊಂಡು ಪ್ರಾಮಾಣಿಕವಾಗಿ ದುಡಿದರೆ ಅದರ ಫಲವು ಸಂತೃಪ್ತಿಯ ಜೀವನಕ್ಕೆ ಮುಕುಟವಾಗಿ ಬದುಕನ್ನು ಶೋಭಿಸುತ್ತದೆ. 2008ರಲ್ಲಿ ರೊಜೋರಿಯೋ ವಿದ್ಯಾಸಂಸ್ಥೆಯಲ್ಲಿ 150 ವರ್ಷಗಳ ಸಂಭ್ರಮದ ಕಾರ್ಯಕ್ರಮವನ್ನು ಪೂಜ್ಯ ಸಂಚಾಲಕರಾದ ವಂದನೀಯ ಫಾದರ್ ಸ್ಟೇನಿ ಗೋವ್ಯಸ್ರವರ ಮಾರ್ಗದರ್ಶನದಲ್ಲಿ ವಂದನೀಯ ಫಾದರ್ ಆಲ್ಫ್ರೆಡ್ ಜೋ ಪಿಂಟೋ ಪೂಜ್ಯ ಸಂಚಾಲಕರ ಮಾರ್ಗದರ್ಶನ ಸಹಕಾರದೊಂದಿಗೆ ಶಿಕ್ಷಕೇತರ ಸಿಬ್ಬಂದಿಗಳ ಜೊತೆಗೂಡಿ ಶಾಲಾ ಫಲಿತಾಂಶಕ್ಕಾಗಿ ದುಡಿದವರು. ಹಳೆ ವಿದ್ಯಾರ್ಥಿ ಸಂಘದ ಪುನರ್ ಸಂಘಟನೆಯ ಮೂಲಕ ಕ್ರಿಯಾಶೀಲತೆಗೆ ಒತ್ತು ಕೊಟ್ಟು ಶಿಕ್ಷಕ ರಕ್ಷಕ ಸಂಘ ಸಂಘಟನೆಯ ಮೂಲಕ ಶಾಲೆಯ ಅಭಿವೃದ್ಧಿಗಾಗಿ ನೀವು ನೀಡಿದ ಸೇವೆ ಅತ್ಯಮೂಲ್ಯವಾದದ್ದು. 1987 ಮೇ 20ರಂದು ಉಡುಪಿ ಜಿಲ್ಲೆಯ ಕಲ್ಯಾಣಪುರದ ಶ್ರೀಮತಿ ಜಾಯ್ಸ್ ಡಿಸೋಸರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ತಾವು 2 ಸುಪುತ್ರರಾದ ಶ್ರೀ ವರ್ಣನ್ ಪ್ರಜ್ವಲ್ ಡಿಸೋಸ ಮತ್ತು ವೈಭವ್ ಪ್ರವೀರ್ ಡಿಸೋಸರವರ ಪಾಲಿಗೆ ಆದರ್ಶ ತಂದೆಯಾಗಿ ಉನ್ನತ ಶಿಕ್ಷಣ ಕೊಡಿಸಿ ಮಕ್ಕಳನ್ನು ಸಂಪನ್ಮೂಲವಾಗಿಸಿ ತಂದೆಯಂತೆ ಮಕ್ಕಳು ಉತ್ತಮ ನಾಯಕತ್ವ ಪ್ರತಿಭಾಸಂಪನ್ನರಾಗಿ ಬೆಳೆಸಿದ್ದು ಮಾತ್ರವಲ್ಲದೆ ಶಿಸ್ತು ಸಂಯಮ ಸರಳತೆಯನ್ನು ಬೆಳೆಸಿಕೊಂಡು ಉನ್ನತ ಹುದ್ದೆಯಲ್ಲಿದ್ದು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿಮ್ಮ ಯಶಸ್ವಿ ಬದುಕಿನ ಪುಟದಲ್ಲಿ ತಾಯಿ ಮತ್ತು ಮಡದಿಯವರ ಪಾತ್ರ ಬಹುದೊಡ್ಡದು. ಶಿಕ್ಷಕ ವೃತ್ತಿಯನ್ನು ಪ್ರೀತಿಸಿ ಗೌರವಿಸಿ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಅಪಾರವಾದ ವಿದ್ಯಾರ್ಥಿಗಳ ಅಭಿಮಾನವನ್ನು ಸಂಪಾದಿಸಿಕೊಂಡು ಪವಿತ್ರ ಶಿಕ್ಷಕ ವೃತ್ತಿಯ ಹಿರಿಮೆಯನ್ನು ಹೆಚ್ಚಿಸಿದವರಾಗಿ ಭವಿಷ್ಯದ ಸತ್ಪ್ರಜೆಯಾಗಿ ಬೆಳೆಸುವಲ್ಲಿ ನಿಮ್ಮ ಶಿಸ್ತು ಬೆಳವಣಿಗೆಗೆ ನೀವು ಸಲ್ಲಿಸಿದ ಸೇವೆಗೆ ನಾವು ಸದಾಕಾಲವೂ ಅಭಿಮಾನ ಗೌರವಗಳೊಂದಿಗೆ ಚಿರಋಣಿಯಾಗಿದ್ದೇವೆ. ತುಂಬು ಕುಟುಂಬದ ಪ್ರೀತಿಯೊಂದಿಗೆ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂಧು ಮಿತ್ರರ ನೆಚ್ಚಿನ ಸದಸ್ಯನಾಗಿ ನೂರಾರು ಶಿಕ್ಷಕಿಯರ ಪಾಲಿಗೆ ಮಾರ್ಗದರ್ಶಕರಾಗಿ ನಮಗೆಲ್ಲರಿಗೂ ಮಾದರಿಯಾಗಿ ದೇವರ ಪ್ರೀತಿ ಕೃಪೆ ಆಶೀರ್ವಾದ ಪಡೆದುಕೊಂಡು ನಿವೃತ್ತರಾಗುತ್ತಿರುವ ನಿಮ್ಮ ಸೇವಾ ನಿವೃತ್ತಿ ಜೀವನವು ಸುಖ ಶಾಂತಿ ನೆಮ್ಮದಿ ಹಾಗೂ ಉತ್ತಮ ಆರೋಗ್ಯದಿಂದ ಕೂಡಿರಲಿ. ಭಗವಂತನು ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾ ಒಳಿತನ್ನು ಕರುಣಿಸಲಿ. ಪ್ರೀತಿ ತುಂಬಿದ ನಗು ಆತ್ಮೀಯತೆ ಸದಾ ನಿಮ್ಮ ಜೊತೆಗಿರಲಿ. ಈ ನೆಲದ ಶಕ್ತಿಯಾದ ರೋಸರಿ ಮಾತೆಯ ಕೃಪೆ ಆಶೀರ್ವಾದ ಸದಾ ಕಾಲವು ತಮಗೆ ಸಿಗಲೆಂಬ ಶುಭ ಹಾರೈಕೆಯೊಂದಿಗೆ ಮನ ತುಂಬಿದ ಪ್ರೀತಿ ಅಭಿಮಾನ ಗೌರವಗಳೊಂದಿಗೆ ಸಂಚಾಲಕರು ಆಡಳಿತ ಮಂಡಳಿ ಶಿಕ್ಷಕೇತರ ಬಂಧುಗಳು ಹಾಗೂ ವಿದ್ಯಾರ್ಥಿ ವೃಂದ ರೊಜಾರಿಯೋ ಪ್ರೌಢಶಾಲೆ ಬೋಳಾರ್ ಮಂಗಳೂರು. ಅಭಿಮಾನದ ಈ ಬರವಣಿಗೆ ಬರೀ ಪುಟಗಟ್ಟಲೆ ಮಾತ್ರ. ಇವರ ಬದುಕಿನ ತಿರುವುಗಳು, ಇವರ ಬದುಕಿನ ಸಾಧನೆಗಳು 100 ದಿನಗಳಷ್ಟು ಓದಲಾಗದ ಒಂದು ಗ್ರಂಥ ಅಂತ ಹೇಳ್ಬೋದು. 38 ವರ್ಷಗಳ ಸಾರ್ಥಕ ಸೇವೆಯ ಮೂಲಕ ನಮ್ಮೆಲ್ಲರಿಗೂ ಕೂಡ ಅಭಿಮಾನ ಮತ್ತು ಪ್ರೀತಿ. ಸರ್, ಈ ಗೌರವದ ಅಭಿನಂದನೆಯನ್ನು ತಾವು ಸ್ವೀಕರಿಸಬೇಕು. ದಯಮಾಡಿ ಸನ್ಮಾನ ಪೀಠದಲ್ಲಿ ತಮ್ಮನ್ನು ಬಹಳ ಅತ್ಯಂತ ಗೌರವಪೂರ್ವಕವಾಗಿ ಹಿರಿಯ ಶಿಕ್ಷಕಿಯಾದಂಥ ಶ್ರೀಮತಿ ಆಲಿಸ್ ಕೆಜೆ ಇವರು ದಯಮಾಡಿ ಶ್ರೀ ಅಲೋಷಿಯಸ್ ಡಿಸೋಜ ಇವರನ್ನು ಗೌರವ ಪೀಠದಲ್ಲಿ ಕುಳ್ಳಿರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅವರ ಮಡದಿಯಾದಂಥ ಶ್ರೀಮತಿ ಜಾಯ್ಸ್ ಡಿಸೋಜ ಹಾಗೂ ತಾಯಿಯಾದಂಥ ಶ್ರೀಮತಿ ಜೆಸ್ಸಿ ಮೇರಿ ಡಿಸೋಜ ಅಮ್ಮ, ತಾವು ಕೂಡ ದಯಮಾಡಿ ವೇದಿಕೆಗೆ ಆಗಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ. ಗೌರವದ ಅಭಿನಂದನೆಯ ಈ ಒಂದು ಸನ್ಮಾನ ಕಾರ್ಯಕ್ರಮ ಸಾರ್ಥಕ 16 ವರ್ಷಗಳ ಈ ಒಂದು ಸೇವೆಗೆ ತಮ್ಮ ಅಭಿಮಾನದ ಕೈಚಪ್ಪಾಳೆ ಮೂಲಕ ಈ ಸನ್ಮಾನವನ್ನು ಶ್ರೀ ಅಲೋಷಿಯಸ್ ಡಿಸೋಜ ಇವರಿಗೆ ಅತಿ ವಂದನೀಯ ಮಾನ್ಸೆಂಜರ್ ಮ್ಯಾಕ್ಸಿ ಲಾರೆನ್ಸ್ ನೊರೊನಾ ಇವರು ಹಾಗೂ ವಂದನೀಯ ಫಾದರ್ ಆಂಟನಿ ಸರಾ ಕಥೋಲಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಇವರ ಮೂಲಕ ಅಭಿಮಾನದ ಕೈ ಚಪ್ಪಾಳೆ. ನಾವೆಲ್ಲರೂ ಕೂಡ
ಶ್ರೀ ಅಲೋಷಸ್ ಡಿಸೋಜಾ ಇವರಿಗೆ ಪ್ರೀತಿ ಅಭಿಮಾನ ತುಂಬಿದ ಈ ಒಂದು ಸಾರ್ಥಕ ಸೇವೆಗೆ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರಾದಂತಹ SL ಭೋಜೇಗೌಡವರು ಹಾಗೂ ಉಳಿದಂತಹ ಎಲ್ಲ ಗಣ್ಯರು ಕೂಡ ಜೊತೆಗೂಡಿ ಒಂದು ಭಾವಚಿತ್ರಕ್ಕೆ ತಾವು ಜೊತೆಯಾಗಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ. ಪ್ರೀತಿಯ ಅಭಿಮಾನದ ಕೈ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಜೊತೆಯಾಗೋಣ. ಅವರ ಶ್ರೀಮತಿಯವರಾದಂತಹ ಜೆಸ್ಸಿ ಮೇರಿ, ತಾಯಿಯಾದಂತಹ ಜೆಸ್ಸಿ ಮೇರಿ ಡಿಸೋಜಾ ಹಾಗೂ ಮಡಿದಂತಹ ಜಾಯ್ಸ್ ಡಿಸೋಜಾ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವಂಥ ಈ ಒಂದು ಕ್ಷಣಗಳು ನಮ್ಮೆಲ್ಲರ ಹೆಮ್ಮೆದಾಯಕ ವಿಚಾರಗಳು. ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ದಯಮಾಡಿ ಒಂದು ಭಾವಚಿತ್ರಕ್ಕೆ ಜೊತೆಯಾಗಬೇಕು. ಇದೀಗ ಶ್ರೀ ಅಲೋಷಸ್ ಡಿಸೋಜಾರವರ ಬಹಳ ಒಡನಾಡಿ ಬಹಳ ಅಭಿಮಾನದಿಂದ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತಿನ ಸನ್ಮಾನ್ಯ ಶ್ರೀ SL ಭೋಜೇಗೌಡವರು. ಇವರಿಂದ ಒಂದು ಗೌರವ ಅರ್ಪಣೆ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ಈ ಒಂದು ಗೌರವ ಅರ್ಪಣೆಗೆ ಮನ ತುಂಬಿದ ಕೈ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಅಭಿನಂದಿಸೋಣ. SL ಭೋಜೇಗೌಡ ಅವರು ಮಾನ್ಯ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಶ್ರೀ ಅಲೋಷಸ್ ಡಿಸೋಜಾರವರ ಬಹಳ ಅಭಿಮಾನ ಪ್ರೀತಿ ಗೌರವದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡು ಪ್ರೀತಿಯ ಮತ್ತು ನೆನಪಿನ ಸಾರ್ಥಕ ಸೇವೆಗೆ ಗೌರವ ಅರ್ಪಣೆಯನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದಾರೆ. ಹಾಗೆ ಮುಂದಿನ ಗೌರವಾರ್ಪಣೆಗೆ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ. ಶಿಕ್ಷಕ ರಕ್ಷಕ ಸಂಘದ ಮುಖಂಡರುಗಳು ದಯಮಾಡಿ ಆದಷ್ಟು ಬೇಗ ವೇದಿಕೆಗೆ ತಾವು ಆಗಮಿಸಿಕೊಳ್ಬೇಕು. ಶಿಕ್ಷಕ ರಕ್ಷಕ ಸಂಘದ ಮುಖಂಡರುಗಳು ದಯಮಾಡಿ, ಸಮಯದ ಮಿತಿ ಇದೆ. ಹಾಗೆಯೇ ಕಾರ್ಪೊರೇಟರ್ ಅವರಾಗಿರುವಂತಹ ಮಂಗಳೂರು ನಗರ ಪಾಲಿಕೆಯ ಸದಸ್ಯರಾಗಿರುವಂಥ ಶ್ರೀ ಅಬ್ದುಲ್ ಲತೀಫ್ ಇವರ ಗೌರವ ಅರ್ಪಣೆ ಇದೀಗ ಈ ವೇದಿಕೆಯಲ್ಲಿ ನಡೀತಾ ಇದೆ. ಹಾಗೆಯೇ ನಮ್ಮೆಲ್ಲ ತರಗತಿಯ ವಿದ್ಯಾರ್ಥಿ ಮುಖಂಡರುಗಳು ತಾವು ತಯಾರಿಯಲ್ಲಿರಬೇಕು. ಎಲ್ಲ ಶಿಕ್ಷಕಿಯರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಕುಟುಂಬಸ್ಥರೊಂದಿಗೆ ಇದೀಗ ಇಂದಿನ ಅಭಿನಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿರುವಂಥ ಶ್ರೀ ಅಲೋಷಸ್ ಡಿಸೋಜಾ ಇವರು ಒಂದು ಪುಟ್ಟದಾದಂತಹ ಕಿರುನಗೆಯ ಭಾವಚಿತ್ರಕ್ಕೆ
ಹಾಗೆ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ತಾವು ಗೌರವಾರ್ಪಣೆ ಸಲ್ಲಿಸುವಂತಹ ತಯಾರಿಯಲ್ಲಿರಬೇಕು. ಶಿಕ್ಷಕ ರಕ್ಷಕ ಸಂಘದ ಮುಖಂಡರುಗಳು ದಯಮಾಡಿ ಈ ಒಂದು ಗೌರವಾರ್ಪಣೆಯನ್ನು ಸಲ್ಲಿಸ್ಕೊಳ್ತಾ ಇದ್ದಾರೆ. ಗೌರವಾರ್ಪಣೆಗೆ ಬಹಳ ಪ್ರೀತಿ ಗೌರವದಿಂದ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇವೆ. ರೊಸಾರಿಯೋ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಹಾಗೂ ಆಡಳಿತಾಧಿಕಾರಿಯಂತಹ ವಂದನೀಯ ಫಾದರ್ ವಿನೋದ್ ಲೋಬೋ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿದ್ದಾರೆ. ಫಾದರ್, ತಮಗೆ ಬಹಳ ಗೌರವದ ಸ್ವಾಗತವನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ. ಇದೀಗ ರೊಸಾರಿಯೋ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲಾ ಆಡಳಿತಾಧಿಕಾರಿ ಮತ್ತು ಮುಖ್ಯೋಪಾಧ್ಯಾಯರಿಂದ ಒಂದು ಗೌರವಾರ್ಪಣೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳ ಪ್ರತಿನಿಧಿಗಳು, ನಾಯಕರು ಸಾಲಾಗಿ ಎದ್ದು ನಿಂತು ತಾವು ಮುಂದಿನ ಗೌರವಾರ್ಪಣೆಗೆ ತಯಾರಿಯಲ್ಲಿರಬೇಕು. ಇದೀಗ ಗೌರವಾರ್ಪಣೆ ಸಲ್ಲಿಸಲಿದ್ದಾರೆ ಆಡಳಿತಾಧಿಕಾರಿಯಾಗಿರುವಂತಹ ವಂದನೀಯ ಫಾದರ್ ವಿನೋದ್ ಲೋಬರವರು ಹಾಗೂ ಪೂಜ್ಯ ಸಂಚಾಲಕರಾದಂತಹ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋರವರು ಹಾಗೂ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಮೇವಿಸ್ ಸೆರಾವೋ. ಮುಂದಿನ ಗೌರವಾರ್ಪಣೆ ನಮ್ಮ ಶಾಲಾ ವಿದ್ಯಾರ್ಥಿಗಳ ಮುಖಂಡರುಗಳು ದಯಮಾಡಿ ವೇದಿಕೆಗೆ ಆಗಮಿಸಿಕೊಂಡು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಒಂದು ಭಾವಚಿತ್ರಕ್ಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಶಿಕ್ಷಕಿಯರ ಜೊತೆಗೆ ಎಲ್ಲ ಶಿಕ್ಷಕರು ನಮ್ಮ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿಕೊಂಡಿದ್ದಾರೆ. ರೊಸಾರಿಯೋ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಆಡಳಿತಾಧಿಕಾರಿ ವಂದನೀಯ ಫಾದರ್ ವಿನೋದ್ ಲೋಬರ್ ಅವರು. ದಯಮಾಡಿ ಫಾದರ್, ಕಾರ್ಯಕ್ರಮದ ವೇದಿಕೆಗೆ ತಾವು ಆಗಮಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಿಕ್ಷಕಿ ಶ್ರೀಮತಿ ಕಸ್ತೂರಿ ಮೇಡಮ್ ಹಾಗೂ ವಿದ್ಯಾರ್ಥಿ ಸಿದ್ಧಾಂತ್ ಗೌರವಾರ್ಪಣೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಗೌರವಾರ್ಪಣೆಗಳಿಗೆ ಸಿದ್ಧತೆಯಲ್ಲಿದ್ದಾರೆ ಶಿಕ್ಷಕಿ ಶ್ರೀಮತಿ ಕಸ್ತೂರಿ ಮೇಡಮ್ ಹಾಗೂ ವಿದ್ಯಾರ್ಥಿ ಸಿದ್ಧಾಂತ್ ಕಡೆಯಿಂದ ಗೌರವಾರ್ಪಣೆ. ತದನಂತರ ಶ್ರೀಮತಿ ಶೈಲಾ ಡಿಸೋಜಾ, ಈ ಹಿಂದಿನ PTA ಮುಖಂಡರುಗಳು ಹಾಗೂ ಈ ಹಿಂದಿನ PTA ಸದಸ್ಯರುಗಳು ಕೂಡ ಜೊತೆಯಾಗಿ ಇದೀಗ ಬಾಂಧವ್ಯ ಫ್ರೆಂಡ್ಸ್ PTA ಈ ಹಿಂದಿನ ಮುಖಂಡರುಗಳು ಇವರಿಂದ ಗೌರವಾರ್ಪಣೆ. ದಯಮಾಡಿ ಆದಷ್ಟು ಬೇಗ ತಾವು ಆಗಮಿಸಿಕೊಳ್ಬೇಕು. ಮುಂದಿನ ಗೌರವಾರ್ಪಣೆಗೆ ಬಹಳ ಗೌರವದಿಂದ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ. ಕ್ರೀಡಾ ಭಾರತಿ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಹರೀಶ್ ರೈಬಿ ಅವರು, ದೈಹಿಕ ಶಿಕ್ಷಕರ ಸಂಘ ಮತ್ತು ಮಂಗಳೂರು ಉತ್ತರ ವಲಯ ಕಾರ್ಯದರ್ಶಿಗಳು, ಕ್ರೀಡಾ ಭಾರತಿ ಜಿಲ್ಲಾ ದೈಹಿಕರ ಶಿಕ್ಷಕರ ಸಂಘ ಮಂಗಳೂರು, ಹಾಗೂ ಶ್ರೀ ದಯಾನಂದ ಮಾಡವರು ಉಪಾಧ್ಯಕ್ಷರು, ಹಾಗೂ ಕಾರ್ಯಪ್ಪ ರೈಗರು ಕ್ರೀಡಾ ಭಾರತಿಯ ಅಧ್ಯಕ್ಷರುಗಳು. ದಯಮಾಡಿ ತಾವು ಕೂಡ ಗೌರವಾರ್ಪಣೆಗೆ ಸಿದ್ಧರಲ್ಲಿರಬೇಕು ಸರ್.
ಬಾಂಧವ್ಯ ಫ್ರೆಂಡ್ಸ್, ಈ ಹಿಂದಿನ 13 ವರ್ಷಗಳ ಹಿಂದಿನ PTA ಮುಖಂಡರುಗಳು ನಮ್ಮ ಈ ಕಾರ್ಯಕ್ರಮದ ಜೊತೆಗಿದ್ದಾರೆ. ತಮ್ಮ ಭಾವಚಿತ್ರಕ್ಕಾಗಿ ಬಹಳ ಪ್ರೀತಿಯಿಂದ ಗೌರವಿಸ್ಕೊಳ್ತಾ ಇದ್ದೇವೆ. ವಂದನೆಗಳು ಮೇಡಮ್. ಇದೀಗ ಒಂದು ಶಿಕ್ಷಕರ ಜೊತೆಗೂಡಿ ಒಂದು ಭಾವಚಿತ್ರಕ್ಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ಲ ಶಿಕ್ಷಕರು ದಯಮಾಡಿ ಆದಷ್ಟು ಬೇಗ ವೇದಿಕೆಯಲ್ಲಿ ತಾವು ಆಸೀನರಾಗಬೇಕು. ತಾವೆಲ್ಲರೂ ಕೂಡ ಜೊತೆಗೂಡಬೇಕು. ಎಲ್ಲ ಶಿಕ್ಷಕರ ಜೊತೆಗೆ ಒಂದು ಭಾವಚಿತ್ರ ಆದಷ್ಟು ಬೇಗ. ತದನಂತರ ಕ್ರೀಡಾ ಭಾರತಿ ಮತ್ತು ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಇವರ ಸಂಘದ ಅಭಿಮಾನ ಗೌರವಗಳಿಂದ ಶ್ರೀ ಹರೀಶ್ ರೈಬಿ ಅವರು ಹಾಗೂ ಶ್ರೀ ದಯಾನಂದ ಮಾಡಸರ್ ಅವರು ಹಾಗೂ ಶ್ರೀ ಕರಿಯಪ್ಪ ರೈಕೆ ಅವರು ಇವರ ಜೊತೆಗೂಡಿ ಒಂದು ಗೌರವಾರ್ಪಣೆ ಈ ವೇದಿಕೆಯಲ್ಲಿ ಮಾಡಲಿಕ್ಕಿದೆ. ವಂದನೆಗಳು ಎಲ್ಲ ಶಿಕ್ಷಕರಿಗೆ. ಇದೀಗ ಕ್ರೀಡಾ ಭಾರತಿ ಮತ್ತು ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಇವರ ಕಡೆಯಿಂದ ಗೌರವಾರ್ಪಣೆ ಈ ಸನ್ಮಾನದಂಥ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀ ಹರೀಶ್ ರೈಬಿ ಇವರು. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಪೂಜನೀಯ ಧರ್ಮಗುರುಗಳೇ, ವಿಧಾನ ಪರಿಷತ್ ಸದಸ್ಯರೇ, ಈ ಭಾಗದ ಕಾರ್ಪೊರೇಟರ್ ಶಾಲೆಯ ಮುಖ್ಯಸ್ಥರೇ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಕ್ರೀಡಾ ಭಾರತಿ ಮಂಗಳೂರು, ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಉತ್ತರ ವಿದ್ಯಾದೇಗುಲಗಳಲ್ಲಿ ಸಾರ್ಥಕ ಸುದೀರ್ಘ ಸೇವೆ ಸಲ್ಲಿಸಿರುವ ಗೌರವಾನ್ವಿತ ಅಲೋಸಿಯಸ್ ಡಿಸೋಜರ್ ಅವರಿಗೆ ನಮ್ಮ ಸರ್ವ ಸದಸ್ಯರ ಪರವಾಗಿ ಪ್ರೀತಿ ಗೌರವಗಳೊಂದಿಗೆ ಕೃತಜ್ಞತಾಪೂರ್ವವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ನಮ್ಮ ಸಂಸ್ಥೆಗೆ ನಾವೆಲ್ಲ ಯಾವಾಗ ಬಂದರೂ ಹೃದಯಾಂತರಾಳದಿಂದ ಸ್ವಾಗತಿಸುವ ನಮ್ಮೆಲ್ಲರಿಗೂ ಆದರಣೀಯರಾದ ತಾವು ವಿದ್ಯಾಕ್ಷೇತ್ರದ ಎಲ್ಲ ಹಂತಗಳಲ್ಲಿಯೂ ಯಶಸ್ವಿ ಹೆಜ್ಜೆಗಳಿಂದ, ದಿಟ್ಟ ನಿರ್ಧಾರಗಳಿಂದ, ತಮ್ಮದೇ ಆದ ವ್ಯಕ್ತಿತ್ವದಲ್ಲಿ ನಮಗೆಲ್ಲರಿಗೂ ಆದರ್ಶರಾಗಿದ್ದೀರಿ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಸರ್ವತೋಮುಖವಾಗಿ ಬೆಳವಣಿಗೆಯಾಗಬೇಕೆಂದು ಬಯಸಿ ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆಯನ್ನು ಹೊರತರಲು ಅಪಾರ ಶ್ರಮವಹಿಸಿ ವಿವಿಧ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಅದರಲ್ಲಿ ಯಶಸ್ಸು ಸಾಧಿಸಿದವರು ನೀವು. ರೊಸಾರಿಯೋ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯಕ್ಕೆ ಸೇರಿಕೊಂಡಾಗ ಈ ಸಂಸ್ಥೆಯು 150 ವರ್ಷಗಳ ಸವಿನೆನಪಿಗಾಗಿ ನೀವು ಆಯೋಜಿಸಿರುವ ಕಾರ್ಯಕ್ರಮಗಳು ಎಂದೆಂದಿಗೂ ಅವಿಸ್ಮರಣೀಯ. 1992ರಿಂದ ರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿರುವ ಈ ಸಂಸ್ಥೆಯ ಕ್ರೀಡಾಪಟುಗಳನ್ನು ಈ ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಿದ್ದು ಐತಿಹಾಸಿಕ. 2010ರಲ್ಲಿ ರಾಷ್ಟ್ರೀಯ ಪದಕ ವಿಜೇತನಾದ ಕ್ರೀಡಾಪಟು ಮಾಸ್ಟರ್ ಸಿದ್ಧಾರ್ಥ್ ಪುತ್ರನ್ ಇವನನ್ನು ಅವನ ತಂದೆ ತಾಯಿ ಕುಟುಂಬದ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅದ್ಧೂರಿ ಸನ್ಮಾನ ಕಾರ್ಯಕ್ರಮವನ್ನು
ಶಾಲಾ ಸಭಾಂಗಣದಲ್ಲಿ ಏರ್ಪಡಿಸಿದ್ದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಹೆಮ್ಮೆಯ ಸಂಭ್ರಮದ ಅಮೃತಗಳಿಗೆ. 1992ರಿಂದ ರೊಸರಿಯೋ ಪ್ರೌಢಶಾಲೆಯು ಅಥ್ಲೆಟಿಕ್ಸ್ನಲ್ಲಿ ಸತತವಾಗಿ ಟೀಮ್ ಚಾಂಪಿಯನ್ಶಿಪ್ಪನ್ನು ಗೆದ್ದುಕೊಂಡು ಬರುತ್ತಿದ್ದು 2007ರಿಂದ ನಮ್ಮ ಅವಧಿಯಲ್ಲಿ ಸತತವಾಗಿ ಗೆದ್ದುಕೊಂಡಾಗ ಪ್ರತಿ ಸಲವೂ ಮಂಗಲ ಕ್ರೀಡಾಂಗಣಕ್ಕೆ ತಾವು ಆಗಮಿಸಿ ಶಾಲೆಯ ಕ್ರೀಡಾಪಟುಗಳೊಂದಿಗೆ ವಿಜಯೋತ್ಸವದಲ್ಲಿ ಭಾಗಿಯಾಗಿ ಈ ಕ್ರೀಡಾಪಟುಗಳಿಗೆ ಮತ್ತು ಭವಿಷ್ಯದ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯನ್ನು ತುಂಬಿದ ನಿಮ್ಮ ನಡೆ ಎಷ್ಟೋ ಕ್ರೀಡಾಪಟುಗಳು ಮತ್ತಷ್ಟು ಸಾಧನೆ ಮಾಡುವಂತಲೂ ಸಾಧ್ಯವಾಗಿರುವುದು ಎಲ್ಲರಿಗೂ ಅನುಕರಣೀಯ. ಸಂಸ್ಥೆಯ 150ನೇ ವರ್ಷದ ಸವಿನೆನಪಿಗಾಗಿ ರೊಸರಿಯೋ ಕಪ್ ಫುಟ್ಬಾಲ್ ಪಂದ್ಯಾಟಗಳನ್ನು ಹಲವಾರು ವರ್ಷಗಳಲ್ಲಿ ಏರ್ಪಡಿಸಿದ್ದು ಮತ್ತು ನಮ್ಮ ಸರ್ವ ರೀತಿಯ ಪ್ರೋತ್ಸಾಹದಲ್ಲಿ ಪ್ರತಿ ವರ್ಷವೂ ನಡೆಸಿಕೊಂಡು ಬಂದಿರುವ ರೊಸರಿಯೋ ಸಂಕೀರ್ಣದ ವಾರ್ಷಿಕ ಕ್ರೀಡಾಕೂಟ ಸಂಭ್ರಮವನ್ನು ಕ್ರೀಡಾ ಪ್ರೇಮಿಗಳೆಲ್ಲರೂ ಜೀವನದುದ್ದಕ್ಕೂ ಎಂದಿಗೂ ಮರೆಯಲಾರರು. ಕ್ರೀಡಾ ಭಾರತಿಯು 2015ನಿಂದ ಆರಂಭಿಸಿದ ರಾಜ್ಯ ರಾಷ್ಟ್ರಮಟ್ಟದ ವಿಜೇತರನ್ನು ಅಭಿನಂದಿಸಿ ಸನ್ಮಾನಿಸಿರುವ ಕಾರ್ಯಕ್ರಮಗಳಿಗೆ ಮತ್ತು ವಿವಿಧ ಹಲವಾರು ಕ್ರೀಡಾ ಕಾರ್ಯಕ್ರಮಗಳಿಗೆ, ದೈಹಿಕ ಶಿಕ್ಷಕರ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮಗೆಲ್ಲ ಶಕ್ತಿ ತುಂಬಿದವರು ನೀವಾಗಿದ್ದೀರಿ. ಮುಖ್ಯೋಪಾಧ್ಯಾಯರ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗಿ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ, ಶಿಕ್ಷಕರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ, ಆರ್ಥಿಕವಾಗಿ ಅವಶ್ಯಕತೆ ಇದ್ದವರಿಗೆ ಶೀಘ್ರವಾಗಿ ಬ್ಯಾಂಕಿನ ಸೌಲಭ್ಯ ಸಿಗುವಂತೆ ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜದಲ್ಲಿ ಕಷ್ಟದಲ್ಲಿದ್ದವರಿಗೆ ಸದಾ ಸಹಾಯ ಹಸ್ತ ಚಾಚುತ್ತಿರುವ ನೀವು ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾದವರು. ನೀವು ನಿಮ್ಮ ವ್ಯಕ್ತಿತ್ವ, ನಾಯಕತ್ವ, ಸರಳತೆ, ಸ್ಪಷ್ಟ ನಿಲುವು, ನಿಷ್ಠೆ, ಶಿಸ್ತು ಮೊದಲಾದ ಅನುಕರಣೀಯ ಗುಣಗಳಿಂದ ನಮ್ಮೆಲ್ಲರ ಹೃದಯಕ್ಕೆ ಹತ್ತಿರವಾದ ನಿಮ್ಮ ಸೇವಾ ನಿವೃತ್ತಿ ಜೀವನವು ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಸುಖ, ಶಾಂತಿ, ನೆಮ್ಮದಿ ಹಾಗೂ ಉತ್ತಮ ಆರೋಗ್ಯದಿಂದ ಕೂಡಿರಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಹೃದಯಾಂತರಾಳದ ಗೌರವದೊಂದಿಗೆ ಶುಭ ಹಾರೈಸುತ್ತೇವೆ. ಶ್ರೀ ಕಾರ್ಯಪ್ಪ ರೈಕೆ, ಅಧ್ಯಕ್ಷರು, ಕ್ರೀಡಾಭಾರತಿ ಮಂಗಳೂರು. ನಿವೃತ್ತ ದೈಹಿಕ ಶಿಕ್ಷಕರು, NCC ಮುಖ್ಯ ಅಧಿಕಾರಿ, ರೊಸರಿಯೋ ಪ್ರೌಢಶಾಲೆ ಮಂಗಳೂರು. ಶ್ರೀ ದಯಾನಂದ ಮಾಡ, ಉಪಾಧ್ಯಕ್ಷರು, ಕ್ರೀಡಾಭಾರತಿ ಮಂಗಳೂರು ಮತ್ತು ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘ ಮಂಗಳೂರು. ಗೌರವಾಧ್ಯಕ್ಷರು, ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಉತ್ತರ. ಕ್ರೀಡಾ ಭಾರತಿ ಮತ್ತು ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಇವರ ಕಡೆಯಿಂದ ಅಭಿಮಾನದ ಗೌರವಾರ್ಪಣೆ ಶ್ರೀ ದಯಾನಂದ ಮಾಡಸರ್ ಅವರು, ಶ್ರೀ ಹರೀಶ್ ರೈಬಿ ಅವರು ಹಾಗೂ ದೈಹಿಕ ಶಿಕ್ಷಕರಾಗಿದ್ದಂತಹ ಶ್ರೀ ಕಾರ್ಯಪ್ಪ ರೈ ಇವರ ಜೊತೆಗೂಡಿ ಅಭಿಮಾನದ ಒಂದು ಗೌರವಾರ್ಪಣೆ ಈ ವೇದಿಕೆಯಲ್ಲಿ. ಈ ಕ್ಷಣಗಳು ನಮ್ಮೆಲ್ಲರ ಬದುಕಿಗೂ ಕೂಡ ಬಹಳ ಅಮೂಲ್ಯವಾದಂಥ ಕ್ಷಣಗಳು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಸಾರ್ಥಕ ಅಭಿನಂದನೆಗಳು ಅವನ ಕಠಿಣ ಪರಿಶ್ರಮಕ್ಕೆ ದೇವರು ಕಳಿಸಿಕೊಟ್ಟಂತಹ ಒಂದು ಪ್ರತಿಫಲ. ಮತ್ತೊಮ್ಮೆ ಭರ್ಜರಿಯಾದಂಥ ಅಭಿಮಾನದ ಕೈ ಚಪ್ಪಾಳೆಗಳು. ವಂದನೆಗಳು. ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ಆದಷ್ಟು ಬೇಗ ನಮ್ಮ ಪ್ರೀತಿಯ ಗುರುಗಳಿಗೆ ತರಗತಿಯ ಮುಖಂಡರುಗಳು ಬಂದು ಗೌರವಾರ್ಪಣೆ ಸಲ್ಲಿಸಲಿಕ್ಕಿದ್ದಾರೆ. 8ನೇ ಎ, 8ನೇ ಬಿ ಮತ್ತು 9ನೇ ಎ, 9ನೇ ಬಿ, 10ನೇ ಎ ಮತ್ತು 10ನೇ ಬಿ ಈ ಎಲ್ಲ ವಿದ್ಯಾರ್ಥಿಗಳು ಬಂದು ತಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರಿಗೆ ಗೌರವಾರ್ಪಣೆ ಸಲ್ಲಿಸಲಿದ್ದಾರೆ. ಸಾರ್ಥಕ ಗುರುವಿಗೆ ಮುಗುಳ್ನಗೆಯ ಮುಂದಿನ ಭವಿಷ್ಯದ ಪುಟಾಣಿಗಳಿಂದ ಅರಳದ ಹೂಗಳ ಮಾಲೆಯ ಗುಚ್ಛದೊಂದಿಗೆ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಗೌರವ ಸಲ್ಲಿಸಿಕೊಳ್ತಾ ಇದ್ದಾರೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು. ಪ್ರೀತಿಯ ಅಭಿಮಾನದ ಕೈ ಚಪ್ಪಾಳೆಗಳು ಮತ್ತೊಮ್ಮೆ ನಮ್ಮೆಲ್ಲರಲ್ಲಿ ಕೂಡ ಇರಲಿ. ಅರಳದ ಹೂಗಳ ಮಾಲಿಕೆ ನಮ್ಮೆಲ್ಲರ ಬದುಕಿಗೂ ಕೂಡ ಹೊಸತನವನ್ನು ಕಚ್ಚಗೊಳಿಡುವಂತಹ ಕ್ಷಣಗಳು ಬಹಳ ಅತ್ಯದ್ಭುತವಾದದ್ದು. ಎಲ್ಲ ವಿದ್ಯಾರ್ಥಿಗಳ ಜೊತೆಗೂಡಿ ಒಂದು ಭಾವಚಿತ್ರಕ್ಕೆ ತಾವು ಜೊತೆಯಾಗಬೇಕು.
ಭಾವಚಿತ್ರಕ್ಕೆ ತಾವೆಲ್ಲರ ಜೊತೆ ಆಗಬೇಕು. ಇದೀಗ ನಮ್ಮ ವಿದ್ಯಾರ್ಥಿಗಳಿಂದ ವಿದಾಯ ಗೀತೆ. ತಮ್ಮ ಗುರುವಿಗೆ ಅಭಿಮಾನದ ವಿದಾಯ ಗೀತೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದಾರೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು. ಪಯಣ ಸುಖವಾಗಲಿ ಹಿತವಾಗಲಿ ನಿಮ್ಮ ಬಾಳಲಿ, ಸಂತೋಷ ನೆಲೆಸಿರಲಿ ಸಂತೃಪ್ತಿಯೂ ಇರಲಿ, ಸಂತೋಷ ನೆಲೆಸಿರಲಿ ಸಂತೃಪ್ತಿಯೂ ಇರಲಿ. ದುಡಿಯುತ್ತ ನೀಡಿದ ನಿಸ್ವಾರ್ಥ ಸೇವೆಯು ಸಹಸ್ರ ಜನರಿಗೆ ಆಗಿರುವುದು ಜ್ಞಾನದ ಸೆಲೆಯು. ಅಜ್ಞಾನ ಓಡಿಸಿ ಜ್ಞಾನ ಬೋಧಿಸಿ ಆತ್ಮೀಯರಾದಿರಿ, ಶಿಕ್ಷಕ ಸೇವೆಯ ಪ್ರೀತಿಯ ಗೈದು ನಿವೃತ್ತರಾದಿರಿ. ಇದು ಸ್ವೀಕರಿಸಿ ನಮನವನು, ಇದು ಸ್ವೀಕರಿಸಿ ನಮನವನು, ನಮ್ಮ ಕೃತಜ್ಞತೆಗಳನ್ನು ನಮ್ಮ ಕೃತಜ್ಞತೆಗಳನ್ನು. ಪಯಣ 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 ನಿಮ್ಮ ಬಾಳ ಪಯಣ, ಬಾಳ ಸಂಚೆಡೆಗೆ ನಿಮ್ಮದೀಗ ಪಯಣ. ಸೇವೆಯ ಮಾಡುತ್ತ ಜೀವನ ಸೆಲೆಸಿದಿರಿ, ಶ್ರದ್ಧೆಯ ಮೂಡಿಸಿ ಬಾಳಲು ಸ್ಫೂರ್ತಿಯ ಚೈತನ್ಯ ತುಂಬಿದಿರಿ. ಕಲಿಸುತ್ತ ಪಾಠವ ಅರಿವನ್ನು ಮೂಡಿಸಿ ಮನದಲ್ಲಿ ನೆಲೆಸಿದಿರಿ, ಬದುಕಲಿ ಒಲವನ್ನು ಛಲವನ್ನು ತುಂಬಿಸಿ ಧನ್ಯರಾದಿರಿ. ಇದು ಸ್ವೀಕರಿಸಿ ವಂದನೆಗಳನ್ನು, ಇದು ಸ್ವೀಕರಿಸಿ ವಂದನೆಗಳನ್ನು, ವಂದಿಸಿ ಭಾಗ್ಯವು ಶಿರವನ್ನು, ವಂದಿಸಿ ಭಾಗ್ಯವು ಶಿರವನ್ನು. ಪಯಣ 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 ನಿಮ್ಮ ಬಾಳ ಪಯಣ, ಬಾಳ ಸಂಜೆಡೆಗೆ ನಿಮ್ಮದೀಗ ಪಯಣ.
ಮುಂದಿನ ಬಾಳಲು ಸುಖವನ್ನು ಬಯಸುವೆವು. ಬಾಳಿನ ಸಂಜೆಗೆ ಪರಮನ ಅನುಗ್ರಹ ನಿರತವು ಬೇಡುವೆವು. ಆರೋಗ್ಯ ನೆಮ್ಮದಿ ಸಂತೋಷ ಸಮೃದ್ಧಿ ನಿಮ್ಮಯ ಜೊತೆಗಿರಲಿ. ನಿಮ್ಮಯ ಉನ್ನತ ದೇಹಗಳೆಲ್ಲ ನಮ್ಮಲ್ಲಿ ನನಸಾಗಲಿ. ಇದು ಸ್ವೀಕರಿಸಿ ಕೃತಜ್ಞತೆಗಳನ್ನು ಪಡೆಯಿರಿ ಪರಮನ ವರಗಳನ್ನು, ಪಡೆಯಿರಿ ಪರಮನ ವರಗಳನ್ನು. ಪಯಣ 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 ನಿಮ್ಮ ಬಾಳ ಪಯಣ, ಬಾಳ ಸಂಚೆಡೆಗೆ ನಿಮ್ಮದೀಗ ಪಯಣ. ಸುಖವಾಗಲಿ ಹಿತವಾಗಲಿ ನಿಮ್ಮ ಬಾಳಲಿ. ಸಂತೋಷ ನೆಲೆಸಿರಲಿ, ಸಂತೃಪ್ತಿಯೂ ಇರಲಿ. ಸಂತೋಷ ನೆಲೆಸಿರಲಿ, ಸಂತೃಪ್ತಿಯೂ ಇರಲಿ. ಪಯಣದ ಮೂಲಕ ನಮ್ಮೆಲ್ಲ ಪುಟಾಣಿಗಳಿಂದ ತಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರಿಗೆ ಮನ ತುಂಬಿದ ವಿದಾಯ ಗೀತೆಯನ್ನು ಹಂಚಿಕೊಂಡಿದ್ದಾರೆ. ಇದೀಗ ಶಿಕ್ಷಕರಿಂದ ಶಿಕ್ಷಕೇತರ ಸಿಬ್ಬಂದಿಯವರಿಂದ ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರಿಗೆ ವಿದಾಯ ಗೀತೆ. ಹರಸುವೆವು ನಿಮಗೆಂದು ಮನ ತುಂಬಿ ನಾವೆಂದು ಶುಭವನ್ನು ಕೋರುತ್ತಾ ನಿಮಗೆ ಬೀಳ್ಕೊಡುವೆವು ನಾವೆಂದು, ಬೀಳ್ಕೊಡುವೆವು ನಾವೆಂದು. ಹರಸುವೆವು ನಿಮಗೆಂದು ಮನ ತುಂಬಿ ನಾವೆಂದು ಶುಭವನ್ನು ಕೋರುತ್ತಾ ನಿಮಗೆ ಬೀಳ್ಕೊಡುವೆವು ನಾವೆಂದು, ಬೀಳ್ಕೊಡುವೆವು ನಾವೆಂದು. ಸರಳತೆಯ ನಿಮ್ಮ ಗುಣ, ತಾಳ್ಮೆಯಲು ನಿಮ್ಮತನ, ಸೌಜನ್ಯಕ್ಕೆ ಮೂರ್ತಿ ನೀವು, ಔದಾರ್ಯದ ಗಣಿಯು ನೀವು, ಔದಾರ್ಯದ ಗಣಿಯು ನೀವು. ಬಾಳಿನಲ್ಲಿ ಬೆಳಕಿರಲಿ, ಎಂದೆಂದು ನಗುವಿರಲಿ, ಸುಖ ಶಾಂತಿ ನಿಮ್ಮದಾಗಲಿ. ದೇವರ ಅನುಗ್ರಹವಿರಲಿ, ದೇವರ ಅನುಗ್ರಹವಿರಲಿ. ಹರಸುವೆವು ನಿಮಗೆಂದು ಮನ ತುಂಬಿ ನಾವೆಂದು ಶುಭವನ್ನು ಕೋರುತ್ತಾ ನಿಮಗೆ ಬೀಳ್ಕೊಡುವೆವು ನಾವೆಂದು, ಬೀಳ್ಕೊಡುವೆವು ನಾವೆಂದು. ಕಾಯಕವೇ ಬದುಕು ಎಂದು ಸೇವೆಯನ್ನು ಬಿಡದೆ ಎಂದು ದೀರ್ಘಕಾಲ ಸೇವೆ ಮಾಡಿದಿರಿ. ನಿಮ್ಮ ಸೇವೆ ಮರೆಯಲಾರೆವು, ನಿಮ್ಮ ಸೇವೆ ಮರೆಯಲಾರೆವು. ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿಕೊಟ್ಟ ಪುಣ್ಯ ಕಾರ್ಯ ನಿಮ್ಮದಾಯಿತು. ಮೆಚ್ಚುಭಾಗ್ಯ ನಮ್ಮದಾಯಿತು, ಮೆಚ್ಚುಭಾಗ್ಯ ನಮ್ಮದಾಯಿತು. ಹರಸುವೆವು ನಿಮಗೆಂದು ಮನ ತುಂಬಿ ನಾವೆಂದು ಶುಭವನ್ನು ಕೋರುತ್ತಾ ನಿಮಗೆ ಬೀಳ್ಕೊಡುವೆವು ನಾವೆಂದು, ಬೀಳ್ಕೊಡುವೆವು ನಾವೆಂದು. ಅವಿರತದ ದುಡಿಮೆಯಿಂದ ನಿಮ್ಮ ಕಾರ್ಯಕ್ಷಮತೆಯಿಂದ ಜನಮೆಚ್ಚಿದ ಶಿಕ್ಷಕರಾದಿರಿ. ಪ್ರಶಂಸೆಗೆ ಪಾತ್ರರಾದಿರಿ, ಪ್ರಶಂಸೆಗೆ ಪಾತ್ರರಾದಿರಿ. ನಿಮಗೆ ಸಂದ ಗೌರವವು ನಿಮ್ಮ ಸಹನೆ ಪ್ರತಿಫಲವು ಅಚ್ಚಳಿಯದೆ ಮನದಿ ನಿಂತಿರಿ. ದೈವ ಕರುಣೆ ಸದಾ ಇರಲಿ, ದೈವ ಕರುಣೆ ಸದಾ ಇರಲಿ. ಹರಸುವೆವು ನಿಮಗೆಂದು ಮನ ತುಂಬಿ ನಾವೆಂದು ಶುಭವನ್ನು ಕೋರುತ್ತಾ ನಿಮಗೆ ಬೀಳ್ಕೊಡುವೆವು ನಾವೆಂದು, ಬೀಳ್ಕೊಡುವೆವು ನಾವೆಂದು.
ಹರಸುವೆವು ನಿಮಗೆಂದು ಮನ ತುಂಬಿ ನಾವಿಂದು ಶುಭವನ್ನು ಕೋರುತ್ತಾ ನಿಮಗೆ ಬೀಳ್ಕೊಡುವೆ ನಾವು. ಮಗದೊಮ್ಮೆ ಸರ್, ಈ ಪ್ರೀತಿಯ ಅಭಿಮಾನದ ಈ ಗೌರವಾರ್ಪಣೆಗೆ ಮಗದೊಮ್ಮೆ ನಾವೆಲ್ಲರೂ ಎದ್ದು ನಿಂತು ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರಿಗೆ, ಪ್ರೀತಿಯ ಗೌರವಾನ್ವಿತ ನಮ್ಮ ಬಂಧುವರಿಗೆ ಕೈ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಎದ್ದು ನಿಂತು ಒಂದು ಕ್ಷಣ ಇದೊಂದು ಶ್ರೇಷ್ಠ ಗುರುವಿಗೆ ಮಾತ್ರ ದಕ್ಕಲು ಸಾಧ್ಯ. ಇಂತಹ ಭಾಗ್ಯವನ್ನು ಪಡೆದಂಥವರು ನಮ್ಮ ಈ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಅಲೋಷಿಯಸ್ ಡಿಸೋಜರ್ ಅವರು. ಸರ್, ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ ಸರ್. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀ ಅಬ್ದುಲ್ ಲತೀಫ್, ಸ್ಥಳೀಯ ಮಂಗಳೂರು ನಗರ ಪಾಲಿಕಾ ಸದಸ್ಯರು. ಸರ್, ಶುಭ ಹಾರೈಕೆಯ ನುಡಿಗಾಗಿ ತಮಗೆ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತ ವಂದನೀಯ ಎಲ್ಲ ಫಾದರ್ ಅವರೇ, ಮಾರ್ಗದರ್ಶಕರು, ವಿಧಾನ ಪರಿಷತ್ತಿನ ಶಿಕ್ಷಕರ ಪರವಾಗಿ ಮಾತಾಡಿದಂಥ ನನ್ನ ಹಿರಿಯ ಅಣ್ಣನಾದಂಥ ಗೌರವಾನ್ವಿತ ಶಾಸಕರಾದ ಭೋಜಗೌಡ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಸೇರಿದಂಥ ನನ್ನ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಎತ್ತವರೇ, ರಕ್ಷಕರೇ, ನಾನು ಗೌರವಾನ್ವಿತ ಅಲೋಷಿಯಸ್ ಡಿಸೋಜರ್ ಅವರ ವಿದ್ಯಾರ್ಥಿ ಅಲ್ಲದಿದ್ದರೂ ಅವರು ನನ್ನ ಮಾರ್ಗದರ್ಶಕರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಚುನಾವಣೆ ಸಂದರ್ಭವಾಗಲಿ ಇನ್ನಿತರ ಯಾವುದೇ ಸಂದರ್ಭದಲ್ಲಾದರೂ ಕೂಡ ನನಗೊಬ್ಬ ಹಿರಿಯ ಅಣ್ಣನಾಗಿ ಅವರು ಕೊಟ್ಟ ಮಾರ್ಗದರ್ಶನದಿಂದ ಇವತ್ತು ನಾನು ಕೂಡ ಒಂದು ವೇದಿಕೆಯಲ್ಲಿ ಬಂದು ಗೌರವದಿಂದ ಮಾತಾಡಲಿಕ್ಕೆ ಒಂದು ಅವಕಾಶ ಬಂತು. ಸರ್, ಮೊದಲಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲೂ ನನ್ನ ವಾರ್ಡಿನ ಸರ್ವರ ಜನರ ಪರವಾಗಿ ನಿಮಗೆ ನಾನು ಗೌರವದ ಧನ್ಯವಾದದೊಂದಿಗೆ ಅಭಿನಂದಿಸುತ್ತಿದ್ದೇನೆ. ಗುರುವಿಲ್ಲದ ವಿದ್ಯೆಯು, ಶಿಬಿರವಿಲ್ಲದ ತರಬೇತಿಯು ಅದು ನಶ್ವರ. ಎಲ್ಲಿ ಗುರುವಿಂದ ಆ ವಿದ್ಯೆ ಗುರುತಿಸುವ ವಿದ್ಯೆಯಾಗಿರ್ತದೆ, ಎಲ್ಲಿ ತರಬೇತಿ ಇದ್ದ ಶಿಬಿರದತೆ ಅದು ಜೀವನಕ್ಕೆ ಮಾರ್ಗದರ್ಶನ ಆಗಿರ್ತದೆ. ಅದಕ್ಕೆ ಇಲ್ಲಿ ಮಾದರಿಯಾಗಿರುವಂಥ ಒಬ್ಬ ವ್ಯಕ್ತಿ ಎಂದರೆ ಈ ರುಸಾರಿಯಾ ಶಾಲೆಯಲ್ಲಿರುವಂಥ ನನ್ನ ಗೌರವಾನ್ವಿತ, ಇವತ್ತು ನಿವೃತ್ತಿಯಾಗುವಂಥ ಗೌರವಾನ್ವಿತ ಅಲೋಷಿಯಸ್ ಡಿಸೋಜರ್ ಅವರು. ಇವರ ಬಗ್ಗೆ ಈಗಾಗಲೇ ಇವರ ಸಹ ಸದಸ್ಯರು ಎಲ್ಲವನ್ನು ಹೇಳಿದರು. ನಾನು ಇವರ ಬಗ್ಗೆ ಒಂದು ಮಾತು ಹೇಳುವುದೆಂದರೆ, ನಾನು ಇವರಲ್ಲಿ ಮತ್ತು ಕರಿಯಪ್ಪ ಸಾರಲ್ಲಿ ನೋಡಿದ ಗುಣಗಳೆಂದರೆ, ಇವರಲ್ಲಿ ಎಲ್ಲಿ ಕೂಡ ನಾನು ಕೋಪವನ್ನು ನೋಡಲಿಲ್ಲ. ಮಕ್ಕಳಿಂದಾಗಲಿ ನಮ್ಮಂಥ ಜನಪ್ರತಿನಿಧಿಗಳಾಗಲಿ ಯಾವುದೇ ಒಂದು ಸ್ಪಂದಿಸುವಾಗ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಪ್ರೀತಿಯ ನಗುಮುಖದೊಂದಿಗೆ ಸ್ವೀಕಾರ ಒಂದು ಮನೋಭಾವ, ಇದು ನಿಜವಾಗಿಯೂ ದೇವರು ಕೊಟ್ಟ ನಿಮಗೆ ದೊಡ್ಡ ಒಂದು ಭಾಗ್ಯ ಅಂತ ಹೇಳಿ, ನಿಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ಕೊಟ್ಟ ನೀವು ಇದು ನಾವು ಹೇಳುವುದಾದರೆ, ನೀವೀಗ ಇವತ್ತೊಂದು ಫ್ಯಾಕ್ಟ್ರಿಯಿಂದ ಹೊರಗೆ ಹೋಗ್ತಿದ್ದೀರಿ, ಆದರೆ ನೀವು ಹೊರಗೆ ಹೋದರೂ ಕೂಡ ಆ ಫ್ಯಾಕ್ಟ್ರಿ ಮುಂದುವರಿತಾ ಉಂಟು. ಈ ಫ್ಯಾಕ್ಟ್ರಿಯಲ್ಲಿ ಪಡೆದಂಥ ವಿದ್ಯಾರ್ಥಿಗಳ ನೀವೊಂದು ಭಾಗ್ಯವಂತರು. ಮುಂದಿನ ದಿನಗಳಲ್ಲಿ ಆ ಗುರುಗಳ ಆಶೀರ್ವಾದದಿಂದ ಸಮಾಜ ನಿಮ್ಮನ್ನು ಕೂಡ ಗುರುತಿಸುವಂಥ ಭಾಗ್ಯ ಆ ಭಗವಂತನ ಕರುಣಿಸಲು ಹೇಳುವುದರೊಂದಿಗೆ ಕೊನೆಯಲ್ಲಿ ಒಂದು ನೋವಿನ ಮಾತು ಹೇಳಿದರೆ, ಸರ್, ನೀವು ಭಾಗ್ಯವಂತರು ಸರ್. ನಾನೊಂದು ಅಧಿಕಾರದಲ್ಲಿ ಇದ್ದರೂ ಕೂಡ ನನ್ನ ತಂದೆ ನನ್ನನ್ನು ನೋಡುವ ಭಾಗ್ಯ ಇಲ್ಲ. ಅಂಥದ್ರಲ್ಲಿ 38 ವರ್ಷ ನೀವು ಸಮಾಜಕ್ಕೆ ಒಬ್ಬ ಅಧ್ಯಾಪಕರಾಗಿ ನಿಮ್ಮ ಏನು ವಿದ್ಯೆಯನ್ನು ಸಮಾಜಕ್ಕೆ ಕೊಟ್ಟಿದ್ದರೂ ಕೂಡ ಇವತ್ತು ನಿವೃತ್ತಿ ಜೀವನದಲ್ಲಿ ನಿಮ್ಮ ತಾಯಿಯಿಂದ ನಿಮಗೆ ಸಿಗುವ ಭಾಗ್ಯ, ಆ ಎತ್ತ ತಾಯಿಗೆ ಸಾರ್ಥಕ ಮಗ ಆಗಿ ನೀವು ಸಮಾಜಕ್ಕೆ ನಮಗೆ ಕೂಡ ಒಂದು ಮಾದರಿಯಾಗಿಂದ್ರೆ ಹೇಳಿ ಆ ದೇವರು ನಿಮಗೆ ಕರುಣಿಸಲೆಂದೇ ಮಗದೊಮ್ಮೆ ಅವಕಾಶ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೊನೆಯಲ್ಲಿ ನನಗೆ ನಗರ ಪಾಲಿಕೆಯ ತಿಂಗಳ ಸಾಮಾನ್ಯ ಸಭೆ ಇರುವ ಕಾರಣ ನಿಮ್ಮೆಲ್ಲರ ಅನುಮತಿಯೊಂದಿಗೆ ವಿಶೇಷವಾಗಿ ನನ್ನ ಹಿರಿಯ ಶಾಸಕರು ಅಣ್ಣನಿಗೆ ಸಮಾನದ ಸರ್, ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ನಾನು ಇಲ್ಲಿಂದ ಹೋಗ್ತೇನೆ. ನಮ್ಮ ಜೀವನ ಹೇಗೆ ನಿಮಗೆ ಗೊತ್ತಿರ್ಬೋದು, ಸನ್ಮಾನಿತರು ಬೇಕು, ಜನರು ಬೇಕು, ಅದರ ನಡುವಿನಲ್ಲಿ ನಮ್ಮ ಸೇವೆ ಇರೋದು. ಆದ್ದರಿಂದ ನಾನು ಮುಂದೆ ಹೋಗಲಿಕ್ಕೆ ನಿಮ್ಮ ಹತ್ರ ಅನುಮತಿ ಕೇಳ್ತೇನೆ. ಗೌರವಾನ್ವಿತ ಎಲ್ಲ ಫಾದರ್ ಅವ್ರದ್ದು ಅನುಮತಿ ಕೇಳಿ ಮಗದೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಿದ್ದೇನೆ. ವ್ಯಕ್ತಿ ಸಂಪಾದಿಸಿದ ಹಣದಿಂದ ಆತನ ಹಿರಿಮೆ ತೂಗುವುದಲ್ಲ, ಆತನಿಂದ ಎಷ್ಟು ಮಂದಿ ಸ್ಫೂರ್ತಿ ಪಡೆದು ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ ಎನ್ನುವುದು ಬಹಳ ಮುಖ್ಯ ಎನ್ನುವುದನ್ನು ತಮ್ಮ ಮುಖ್ಯ ಅತಿಥಿಯ ಭಾಷಣದಲ್ಲಿ ಹೇಳಿದಂಥ ಶ್ರೀ ಅಬ್ದುಲ್ ಲತೀಫ್, ಸ್ಥಳೀಯ ಮಂಗಳೂರು ನಗರ ಪಾಲಿಕೆಯ ಸದಸ್ಯರು ಮತ್ತೊಮ್ಮೆ ವಂದಿಸಿಕೊಂಡು ಇವರನ್ನು ಗೌರವಪೂರ್ವಕವಾಗಿ ಇವರು ಕಾರ್ಯಕ್ರಮದಲ್ಲಿ ನಿರ್ಗಮಿಸ್ತಾ ಇದ್ದಾರೆ. ವಂದನೆಗಳು ಸರ್. ಮಗದೊಮ್ಮೆ ಸಾರ್ಥಕ 16 ವರ್ಷಗಳ ನಮ್ಮ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿಗೆ ಸೇವೆ ಸಲ್ಲಿಸಿ ನಮ್ಮೆಲ್ಲರಿಂದ ಕೂಡ ಊರ
ಪರವೂರ ಅಭಿಮಾನಿಗಳಿಂದ ಎಲ್ಲರಿಂದ ಕೂಡ ಪ್ರಶಂಸೆಗೆ ಒಳಪಟ್ಟು ಇಂದು ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಶ್ರೀ ಅಲೋಷಿಯಸ್ ಡಿಸೋಜರವರು. ಸರ್, ತಮ್ಮ ಸನ್ಮಾನಿತವ ಭಾಷಣ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ ಸರ್. ನಾನು ಮಾತನ್ನು ಆರಂಭಿಸುವ ಮೊದಲು ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಸರಿತಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಡಿಪಾರ್ಟ್ಮೆಂಟ್ನ ಪರವಾಗಿ ನೀವಿದ್ದೀರಿ, ದಯವಿಟ್ಟು ವೇದಿಕೆಗೆ ಬರಬೇಕು. ನಾನು ಸೇವೆ ಸಲ್ಲಿಸಿದಂಥ MCHMPA ನಾನು ಅಧ್ಯಕ್ಷನಾಗಿದ್ದೇನೆ. ಈಗ ಉಪಾಧ್ಯಕ್ಷರಾಗಿದ್ದಾರೆ ಜಯವಂತಿ ಸೋನ್ಸ್ ಮೇಡಮ್, ಸೆಕ್ರೆಟರಿ ಮೆಟಿಲ್ಡಾ ಮೇಡಮ್. ದಯವಿಟ್ಟು ನಾನೇ ಕರೀಬೇಕು ಅಂತಲೇ ನಾನು ಬಾಕಿ ಇಟ್ಟದ್ದು, ಸರ್ ಹತ್ರ ಹೇಳಲಿಲ್ಲ. ದಯವಿಟ್ಟು ವೇದಿಕೆಯನ್ನು ಬರಬೇಕು. ಅವರು ಉಪಾಧ್ಯಕ್ಷರು ಮಾತ್ರ ಅಲ್ಲ, ಇನ್ನು ಮುಂದಿನ ಅಧ್ಯಕ್ಷರು ಅವರೇ ಆಗಿದ್ದಾರೆ, ಜಯವಂತಿ ಸೋನ್ಸ್ ಮತ್ತು ಮೆಟಿಲ್ಡಾ ಮೇಡಮ್ ಸೆಕ್ರೆಟರಿ ಅವರು. ದಯವಿಟ್ಟು ವೇದಿಕೆಗೆ ಬರೋದು. ವೇದಿಕೆಯನ್ನು ಅಲಂಕರಿಸಿರುವಂಥ ಪೂಜ್ಯರಾದಂಥ ವಂದನೀಯ ಮಾನ್ಸಿಂಜರ್ ಮ್ಯಾಕ್ಸಿಮ್ ನೊರೋನಾ, ನಮ್ಮ ಕಥೋಲಿಕ್ ಶಿಕ್ಷಣ ಮಂಡಳಿಯ ಘನ ಕಾರ್ಯದರ್ಶಿಯಾಗಿರುವಂಥ ವಂದನೀಯ ಫಾದರ್ ಆಂಟನಿ ಸೆರ್ರಾ, ನಮ್ಮ ಸ್ಥಳೀಯ ಚರ್ಚಿನ ಪ್ರಧಾನ ದೇವಾಲಯದ ಪ್ರಧಾನ ಧರ್ಮಗುರುಗಳು ಮಾತ್ರವಲ್ಲದೆ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದಂಥ ಪೂಜ್ಯ ವಂದನೀಯ ಆಲ್ಫ್ರೆಡ್ ಜೆ ಪಿಂಟೋ, ಅದೇ ರೀತಿಯಿಂದ ಒಂದು ರೀತಿಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವಾಗ ನಾವು ಪ್ರತಿಸ್ಪರ್ಧಿಗಳು, ವಿರೋಧಿಗಳಂತ ಹೇಳುವುದಿಲ್ಲ ನಾನು, ಪ್ರತಿಸ್ಪರ್ಧಿಗಳು, ವಿರೋಧವಾಗಿ ಚುನಾವಣೆಗೆ ಸ್ಪರ್ಧಿಸಿದವರು. ಆದರೆ ಅದೇ ಪ್ರತಿಸ್ಪರ್ಧಿಗಳು ಎಷ್ಟು ಒಳ್ಳೆಯ ಗೆಳೆಯರಾಗಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತ ಸಾಕ್ಷಿ ಮಾಡಿದಂತಹ SL ಭೋಜೇಗೌಡ ಸರ್ ಅವರೇ, ವೇದಿಕೆಯನ್ನು ಅಲಂಕರಿಸಿರುವಂಥ ಪೂಜ್ಯರಾದ ಫಾದರ್ ವಿನೋದ್, ಈಗಾಗಲೇ ನಾನು ವೇದಿಕೆಗೆ ಮೇಲೆ ಕರೆದಂಥ ಗಣ್ಯರೇ, ನಮ್ಮ ಈ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದಂಥ ಶ್ರೀ ಗಿಲ್ಬರ್ಟ್ ಡಿಸಿಲ್ವಾ, ಅದೇ ರೀತಿಯಿಂದ ನನಗೆ ಇವತ್ತು ಬಂದು ಮೇಲೆ ಸಿಕ್ಕಿದಂತಹ ನನ್ನ ಹಳೆಯ ಶಿಕ್ಷಕ ರಕ್ಷಕ ಸಂಘದ ಮಿತ್ರರು ಮತ್ತು ಈಗಿನ ಮಿತ್ರರು, ಅವರೆಲ್ಲರ ಪ್ರತಿನಿಧಿಯಾಗಿರುವಂಥ ಶ್ರೀಮತಿ ನಳಿನಿಯವರೇ, ನನ್ನ ಅರ್ಧ ಅಂಗಿ ಹೇಳ್ತಾರಲ್ಲ ಅರ್ಧಾಂಗಿಯವರೇ, ಹಾಗೂ ನನ್ನ ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಶಿಕ್ಷಕರ, ಎಲ್ಲ ನನ್ನ ಪ್ರಾಥಮಿಕದಿಂದ MA ಪದವಿಯವರೆಗೆ ಸ್ನಾತಕೋತ್ತರದವರೆಗೆ ಎಲ್ಲ ಪ್ರತಿನಿಧಿಗಳ ಪರವಾಗಿ ಒಬ್ಬ ಶಿಕ್ಷಕರು ಸಮಯಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಂದಿದ್ದಾರೆ, ಸರ್ ಹೆರಾಲ್ಡ್ ಮೊಂತೇರೊರವರೇ, ನನ್ನ ಕುಟುಂಬದ ಸದಸ್ಯರೇ, ಹಾಗೂ ಇಲ್ಲಿ ನೆರೆದಂಥ ಸರ್ವ ನನ್ನ ಗೆಳೆಯರೇ, ನಮ್ಮ ಹಿಂದಿನ ಶಿಕ್ಷಕೇತರ ಬಂಧುಗಳೇ. ಸರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಒಳ್ಳೆಯ ಸಮಯಕ್ಕೆ ಬಂದಿರಿ ಸರ್. ರಾಜಲಕ್ಷ್ಮಿ ಮೇಡಮ್ ರವರು ಬಂದಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿಕೊಂಡಿದ್ದಾರೆ ಶ್ರೀ S. ಸಿಪ್ರಿಯಾನೋ ಮೊಂತೆರೋ, ಮಾನ್ಯ ಪ್ರಾಂಶುಪಾಲರು ಹಾಗೂ ಪದನಿಮಿತ್ತ ಸಹಾಯಕ ನಿರ್ದೇಶಕರು, ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು. ಇವರಿಗೆ ಹಿರಿಯ ಶಿಕ್ಷಕಿ ಶ್ರೀಮತಿ ಆಲಿಸ್ KJ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ ಶ್ರೀಮತಿ ರಾಜಲಕ್ಷ್ಮಿ K ಅವರು, ಮಾನ್ಯ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಗಳೂರು. ಇವರಿಗೆ ಮತ್ತೊಮ್ಮೆ ಅಭಿವಂದಿಸಿಕೊಂಡು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಮೇಡಮ್. ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಬಹಳ ಸೌಮ್ಯ ಸ್ವಭಾವದಾರರಾದಂಥ ಸಿಪ್ರಿಯನ್ ಮೊಂತೇರೋ ಸರ್ ಅವರು ಈಗಾಗಲೇ ಇಲ್ಲಿಗೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನನ್ನ BO ಆಗಿದ್ದುಕೊಂಡು, ಒಂದು ಬರೆಯಲ್ಲ ಎರಡು ಬರೆಯಲ್ಲ, BO ಆಗಿದ್ದುಕೊಂಡು ಈಗ ಡಯಟಿನ ಪ್ರಾಂಶುಪಾಲರಾಗಿ ಇರುವಂಥ ರಾಜಲಕ್ಷ್ಮಿ ಮೇಡಮ್ ರವರು ಈ ಶುಭ ಗಳಿಗೆಯಲ್ಲಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ವಂದಿಸುತ್ತಾ ವೇದಿಕೆಯಲ್ಲಿರುವಂಥ ಸರ್ವರನ್ನು ಹಾಗೂ ಈಗಾಗಲೇ ನಾನು ಹೇಳಿದಂಥ ಎಲ್ಲರನ್ನೂ ಮತ್ತು ನನ್ನ ಕೊನೆಯ ಬ್ಯಾಚ್ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ.
ನನ್ನ ಹೃದಯ ತುಂಬಿ ಬರ್ತಾ ಇದೆ, ನನ್ನ ಹೃದಯ ತುಂಬಿ ಬರ್ತಾ ಇದೆ. ಮಾತುಗಳು ತುಂಬ ಮಾತನಾಡಬೇಕೆಂಬುದಾಗಿ ಆಗ್ತದೆ. ಎಲ್ಲರನ್ನು ಕೃತಜ್ಞತೆಯಿಂದ ಸ್ಮರಿಸುವಂಥ ಈ ನನ್ನ ದಿನವನ್ನು ಸರಿಯಾದಂಥ ರೀತಿಯಲ್ಲಿ ಸದುಪಯೋಗಗೊಳಿಸಬೇಕೆಂಬುದಾಗಿ ಆಗ್ತಾ ಇದೆ. ಆದರೆ ಆಲಿಸ್ ಟೀಚರ್ ಮತ್ತು ಅವರ ತಂಡ ಇಲ್ಲಿ ಒಂದು ಬರೆದಿದೆ, ಟೈಮ್ ಈಸ್ ಪ್ರೆಷಿಯಸ್, ಸಮಯ ಅಮೂಲ್ಯವಾದುದು ಅಂತ ಹೇಳಿ. ಇದು ನನ್ನನ್ನು ಕೂಡ ಅನ್ವಯಿಸ್ತದೆ. ಆದರೂ ಕೂಡ ನನ್ನ ಸಮಯವನ್ನು ಆದಷ್ಟು ಉಪಯೋಗಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರಥಮವಾಗಿ ನನಗೆ 60 ವರ್ಷಗಳ ಜೀವನವನ್ನು ದಯಪಾಲಿಸಿದಂಥ, 38 ವರ್ಷಗಳ ವೃತ್ತಿ ಜೀವನವನ್ನು ದಯಪಾಲಿಸಿದಂಥ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಎಷ್ಟು ಬೇಕಷ್ಟು ಕೊಟ್ಟಂಥ ಸರ್ವಶಕ್ತನಾದ ದೇವರಿಗೆ ಮಾತೆ ಮರಿಯರ ಮುಖಾಂತರ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಪ್ರಥಮವಾಗಿ. ಎರಡನೆಯದಾಗಿ ನನ್ನ ತಂದೆ ಇವತ್ತು ಜೀವಂತವಾಗಿ ಇಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಾಗ ನನ್ನ ಪ್ರತ್ಯಕ್ಷದರ್ಶಿಯಾದಂಥ ದೇವರು ಇಲ್ಲಿದ್ದಾರೆ. ನನ್ನ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಮೇಲಕ್ಕೆ ತರಲಿಕ್ಕೆ, ನನ್ನನ್ನು ಮತ್ತು ನನ್ನ ಅಣ್ಣ ರೊನಾಲ್ಡನ್ನು. ಇವತ್ತು ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕೆಂಬಂಥ ಅಭಿಲಾಷೆ ನನ್ನದು. ಈಗಾಗಲೇ ಕಾರ್ಪೊರೇಟರ್ ಅವರು ಹೇಳಿದ ಹಾಗೆ ಅವರನ್ನು ಹತ್ತಿರದಲ್ಲಿ ಕೂತ್ಕೊಳ್ಳಿಸಿ ಈ ಸನ್ಮಾನ ಸ್ವೀಕರಿಸಿದ ಭಾಗ್ಯ ನನಗೆ ಸಿಕ್ಕಿತ್ತು. ಆದ್ದರಿಂದ ನಾನು ಚಿರಋಣಿಯಾಗಿದ್ದೇನೆ. ಅಮ್ಮನಿಗೆ ಕೃತಜ್ಞತೆ. ನನ್ನ ಮಡದಿ ನನ್ನ ಪ್ರತಿಯೊಂದು ವಿಚಾರಕ್ಕೆ ನನ್ನೊಡನೆ ಇದ್ದಾರೆ, ನನಗೆ ಬಲ ಕೊಡ್ತಾರೆ. ಅವರು ಗಟ್ಟಿ, ನನಗೆ ಬಲ ಒಳ್ಳೆ ಬಲ ಕೊಡ್ತಾ ಇದ್ದಾರೆ. ನನಗೊಂದು ದೇವರು ದಯಪಾಲಿಸಿದ್ದಾರೆ 2 ಮಕ್ಕಳನ್ನು. ಎಷ್ಟು ಒಳ್ಳೆಯ ಮುದ್ದಾದಂಥ ಮಕ್ಕಳು ನನ್ನದು. ಎಲ್ಲ ರೀತಿಯಿಂದಲೂ ದೇವರವರನ್ನು ಆಶೀರ್ವದಿಸಿಕೊಂಡು ಅವರು ಮತ್ತು ಅವರ ಜೊತೆಯಲ್ಲಿ ನನಗೆ ಒಂದು ಒಳ್ಳೆಯದಾದಂಥ ಒಂದು ಸೊಸೆ ಕೊಟ್ಟಿದ್ದಾರೆ. ಭಾಳ ಒಳ್ಳೆ, ಎಲ್ಲಿ ಕೂಡ ಪಬ್ಲಿಕ್ ಆಗಿ ನಾನು ಹೊಗಳ್ತಾ ಇದ್ದೇನೆ. ಇಂಥ ಒಳ್ಳೆ ಸೊಸೆ ನನಗೆ ದಯಪಾಲಿಸಿದ್ದಕ್ಕಾಗಿ ನನ್ನ ಅಣ್ಣ ಮತ್ತು ಅತ್ತಿಗೆ ಮೊನ್ನೆ ಇದ್ದರು ನನ್ನ 3 ಕಾರ್ಯಕ್ರಮಗಳಿಗೆ. ಆದರೆ ಅವರಿಗೆ ನನ್ನ ಹಾಗೆ ಅವರು ಒಂದು ಟೀಚರ್ ಆದದ್ರಿಂದ ಹೋಗಲೇಬೇಕಾಯಿತು ಬ್ಯಾಂಗ್ಳೂರು. ಆದ್ದರಿಂದ ನನ್ನ ಅಣ್ಣ ಮತ್ತು ಎಲ್ಲರಿಗೆ ಇಲ್ಲಿ ಕುಟುಂಬದ ಸದಸ್ಯರಿಗೆ ನಾನು ಕುಟುಂಬಕ್ಕೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನೆಕ್ಸ್ಟ್ ಬರುವಂಥದ್ದು ನಾನು ಕ್ಯಾಥಲಿಕ್ ಬೋರ್ಡ್ ಆಫ್ ಎಡ್ಯುಕೇಷನ್. ಇವತ್ತು ನಾನು ಕ್ಯಾಥಲಿಕ್ ಬೋರ್ಡಿನವನು. ಆದರೆ ನನ್ನ TCH ಆದ ನಂತರ ನನಗೆ 2 ಕಡೆಯಲ್ಲಿ ತಾತ್ಕಾಲಿಕ ಕೆಲಸ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನನ್ನಲ್ಲಿದ್ದಂತಹ ಪ್ರತಿಭೆಯನ್ನು ಗುರುತಿಸಿ ನನ್ನನ್ನು ಕರೆದುಕೊಂಡು ಹೋದವರು ಬೆಥೆನಿ ಸಿಸ್ಟರ್ಸ್, ಸಿಸ್ಟರ್ ಲೀಸಿಯಾ ಮತ್ತು ಈಗ ಬೆಡ್ ರಿಡನ್ ಆಗಿದ್ದಾರೆ. ಅವರ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೇನೆ. ಪುನಃ ನಾನು ಹೋಗಲಿಕ್ಕಿದ್ದೇನೆ. ವರ್ಜೀನಿಯಾ ಸಿಸ್ಟರ್ ಬೆಥೆನಿಯವರು ನನ್ನನ್ನು ಸ್ವೀಕರಿಸಿದರು. ಆದರೆ ರೋಸಾ ಮೆಸ್ತಿಕ ಶಾಲೆ ಆಗ ಕ್ಯಾಥಲಿಕ್ ಬೋರ್ಡ್ ಇದ್ದೇ ಆಗಿತ್ತು. ಆದ್ದರಿಂದ ನಾನು ಕ್ಯಾಥಲಿಕ್ ಬೋರ್ಡ್ನಲ್ಲಿ ಅಪಾಯಿಂಟ್ಮೆಂಟ್ ಆದೆ. ಆದರೆ ನನ್ನನ್ನು ಕರೆದುಕೊಂಡು ಹೋದಂಥ ಬೆಥೆನಿ ಸಿಸ್ಟರ್ಸ್ ಮತ್ತು ಒಂದು 10 ವರ್ಷ ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಬೆಳೀಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಅವರಿಗೆ ರಜೆ ತೆಗೆದು ನನ್ನ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ, BEd ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಮತ್ತು ನನಗೆ ಕ್ಯಾಥಲಿಕ್ ಬೋರ್ಡೇ ಪ್ರಮೋಷನ್ ಕೊಡುವಂಥ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಿಂದ ನಾನು ಬೀಳ್ಕೊಂಡಂಥ ಅವರಿಗೆ ಮತ್ತು ಯಾರೆಲ್ಲ ನನ್ನೊಟ್ಟಿಗೆ ಅಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ಶಿಕ್ಷಕ ವೃಂದದವರಿಗೆ, ಅದೇ ರೀತಿಯಿಂದ ಸಿಸ್ಟರ್ಸ್ನವರಿಗೆ ನಾನು ಚಿರಋಣಿಯಾಗಿದ್ದೇನೆ. ದೈವಾಧೀನರಾದವರಿಗೆ ನಾನು ಚಿರಶಾಂತಿಯನ್ನು ಕೊಡ್ತಾ ಇದ್ದೇನೆ. ಕ್ಯಾಥಲಿಕ್ ಬೋರ್ಡಿಗೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಕ್ಯಾಥಲಿಕ್ ಬೋರ್ಡ್ನ ಸೆಕ್ರೆಟರಿ ಆಗಿದ್ದವರು ಹಿಂದಿನ ವಿಕಾರ್ ಜನರಲ್ ಆದಂಥ ಮಾನ್ಸಿಂಜರ್ ಡೆನಿಸ್ ಮಾರಸ್ ಪ್ರಭುರವರು. ಅವರು ಅಲ್ಪಕಾಲವೇ ನನಗೆ ಇದ್ದರು. ಆದರೆ ಅವರು ಮತ್ತು ಆಗಿನ ಬಿಷಪ್ ಬೇಸಿಲ್ ಇವರನ್ನು ನಾನು ಮರೀಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಾಗ ನನಗೆ ಫಸ್ಟ್ ಸೆಕ್ರೆಟರಿ ಆಗಿ ಅಪಾಯಿಂಟ್ಮೆಂಟ್ ಕೊಟ್ಟಂಥ ಮಾನ್ಸಿಂಜರ್ ಅವರನ್ನು ಸ್ಮರಿಸ್ತಾ ಇದ್ದೇನೆ. ಅದೇ ರೀತಿಯಿಂದ ಅದರ ನಂತರ ಫಾದರ್ ಲಾರೆನ್ಸ್ ಇರ್ಬೋದು, ಫಾದರ್ ಬೊನವೆಂಚರ್ ಇರ್ಬೋದು, ಅದೇ ರೀತಿಯಿಂದ ಫಾದರ್ ಜೆರಾಲ್ಡ್ ಇರ್ಬೋದು, ಫಾದರ್ ಇವರು ವಿಲ್ಸನನ್ನು ಖಂಡಿತವಾಗಿ ನಾನು ಮರೆಯುವುದಿಲ್ಲ. ನನಗೆ ಹೈಸ್ಕೂಲಿಗೆ ಅವರು ಈ ಹುದ್ದೆಯನ್ನು ನನಗೆ ದಯಪಾಲಿಸಿದ ಅವರು ಮತ್ತು ಅದರ ನಂತರ ನಾನು ಈಗಿನ ಇವರನ್ನು, ಆದರೆ ಒಬ್ಬರನ್ನು ನಾನು ಬಿಟ್ಟಿದ್ದೇನೆ, ಬೇಕಂತ ನಾನು ಬಿಟ್ಟಿದ್ದೇನೆ. ಯಾಕೆಂದರೆ ಫಾದರ್ ಸಿರಿಲ್ ಇವರು ನಾನು ಸಣ್ಣವನಿರುವಾಗ ಅವರ ಲೇಡೀಸ್ ಸೈಕಲ್, ಹಿಂದಿನ ಫಾದರ್ಸ್ಗಳ ಹತ್ರ ಇರುವಂಥದ್ದು ಲೇಡೀಸ್ ಸೈಕಲ್ ಇರ್ತಿತ್ತು. ಅದರಲ್ಲಿ ನಾನು ಹಿಂದಿನಿಂದ ಕೂತ್ಕೊಳ್ಳಿಸಿ ನನ್ನನ್ನು ಮನೆಗೆ ಕರ್ಕೊಂಡು ಹೋಗುವಂಥ ನಾನು ಅವರ ಆಲ್ಟರ್ ಬಾಯ್ ಆಗಿದ್ದೆ. ಅವರು ನನ್ನನ್ನು ಹೈಸ್ಕೂಲಿಗೆ ಪ್ರಮೋಷನ್ ಕೊಟ್ಟದ್ದು. ಇವತ್ತು ಅವರು ನಮ್ಮ ಮಧ್ಯದಲ್ಲಿಲ್ಲ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವಾಗ ಎಲ್ಲ ಸೆಕ್ರೆಟರಿಯವರನ್ನು ಈ ಸೆಕ್ರೆಟರಿಯ ಮುಖಾಂತರ ನಾನು ಇಡೀ ಕ್ಯಾಥಲಿಕ್ ಬೋರ್ಡಿಗೆ ಚಿರಋಣಿಯಾಗಿದ್ದೇನೆ. ಯಾಕಂದರೆ ನನಗೆ
ಅನೇಕ ಅವಕಾಶಗಳನ್ನು ಕ್ಯಾಥಲಿಕ್ ಬೋರ್ಡ್ ಕೊಟ್ಟಿದೆ. ಕೊನೆಯದಾಗಿ ನಿವೃತ್ತನಾಗುವ ಸಂದರ್ಭದಲ್ಲಿ ಅತ್ಯಂತ ಗೌರವ ಕೊಡಬಹುದಾದರೆ ಅದು ಒಂದು ಗವರ್ನಿಂಗ್ ಬಾಡಿ ಮೆಂಬರ್. ಅದನ್ನು ಕೂಡ ಫಾದರ್ ನನಗೆ ಆಂಟನಿ ಸರ್ರರ್ ಅವರು ಅವಕಾಶ ಕೊಟ್ಟಿದ್ದಾರೆ. ನಾನೀಗ ಅವರ ಜೊತೆಯಲ್ಲಿ ಕ್ಯಾಥಲಿಕ್ ಬೋರ್ಡಿನ ಒಂದು ಗವರ್ನಿಂಗ್ ಬಾಡಿ ಮೆಂಬರ್ ಎಂಬಂಥ ಸಂತೋಷ ಪಡ್ತಾ ಇದ್ದೇನೆ. ಅದನ್ನು ದಯಪಾಲಿಸಿದಂಥ ಈಗಿನ ಸೆಕ್ರೆಟರಿಯವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಫಾದರ್ ಮುಖಾಂತರ ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಬಿಷಪ್ ಬೇಸಿಲನ್ನು ನಾನು ಸ್ಮರಿಸುವಂಥ ಸಂದರ್ಭದಲ್ಲಿ ನಾನು ಬಿಷಪ್ AP ಅವರನ್ನು, ಅಲಾಯ್ಷಿಯಸ್ ಪೌಲ್ರವರನ್ನು ನಾನು ಸ್ಮರಿಸಲೇಬೇಕು. ಬಿಷಪ್ ಬೇಸಿಲ್ರವರ ಸಮಯದಲ್ಲಿ ಒಂದು ಮಾತನ್ನು ಅವರು ಹೇಳ್ತಾ ಇದ್ದರು, ನಮ್ಮ ಕೊಂಕಣಿ ಯಾವುದೇ ಕಾರ್ಯಕ್ರಮ ಇರಲಿ, ಕನ್ನಡ ಯಾವುದೇ ಕಾರ್ಯಕ್ರಮ ಇರಲಿ, ಇವತ್ತು ಯಾರು MC? ನಾನು. ಅಲಾಯ್ಷಿಯಸ ಸರಿ ಅಂತ ಒಂದು ಮಾತು ಹೇಳ್ತಿದ್ರು ಅವರು. ಯಾಕೆಂತ ಗೊತ್ತಿಲ್ಲ, ಆದರೂ ಒಂದು ಮಾತು ಹೇಳ್ತೇನೆ, ಅವರಿಗೆ ನಾನು MC ಆದರೆ ತುಂಬ ಖುಷಿ ಇತ್ತು. ಅದೇ ನನಗೆ ಭಾಗ್ಯ ಸಿಕ್ಕಿತ್ತು. ಅವರು ಬಿಷಪ್ ಆಗಿ 25 ವರ್ಷದ ಆಚರಣೆ ಇದೇ ಗ್ರೌಂಡಲ್ಲಿ ಮಾಡುವಂಥ ಸಂದರ್ಭದಲ್ಲಿ, ಆಗ ನಾನು ರೊಸರಿಯೋದಲ್ಲಿ ಇಲ್ಲ, ನನಗೆ MC ಸಿಕ್ಕಿದ್ದು 30 ಬಿಷಪ್ ಮತ್ತು ಆರ್ಚ್ ಬಿಷಪ್ಗಳು ಇದ್ದಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಕೂಡ ನನಗೆ ಸಿಕ್ಕಿತ್ತು. ಕೊನೆಗೆ ಅವರು ಮೃತರಾದಂಥ ಸಂದರ್ಭದಲ್ಲಿ ಅಲ್ಲಿಂದ ಅವರ ಶವ ಇಲ್ಲಿಗೆ ತರುವಾಗ ಕೂಡ ಅಲ್ಲಿಯ ಅನೌನ್ಸ್ಮೆಂಟ್ ನನಗೆ ಸಿಕ್ಕಿದ್ದು ನನ್ನದು ನಿಜವಾಗಿ ಭಾಗ್ಯ. ಅದರ ನಂತರ ಬಿಷಪ್ AP ಅವರು ಕ್ಯಾಥಲಿಕ್ ಬೋರ್ಡ್ನ ಅಧ್ಯಕ್ಷರಾಗಿದ್ದುಕೊಂಡು ಅವರು ನನಗೆ ಪ್ರಮೋಷನ್ ಕೊಟ್ಟದ್ದು. ಒಂದು ಮಾತನ್ನು ನಾನು ಸ್ಮರಿಸಲೇಬೇಕು. ಫಾದರ್ ವಿಲ್ಸನ್ ನನಗೆ ಹೇಳಿದರು, ನಿನ್ನನ್ನು ಬಿಷಪ್ ಕರೀತಾರೆ ಹೋಗುವಂತ. ವಿಲ್ಸನ್ ಹೇಳಿರಲಿಲ್ಲ. ಆಗ ನಾನು ಹೋದಾಗ ಅವರು ನನಗೆ ಹೇಳಿದ್ದು, ನಿನ್ನನ್ನು ನಾನು ನನ್ನ ಶಾಲೆಗೆ, ಈ ಒಂದು ಮಾತನ್ನು ಪುನಃ ಹೇಳ್ತಾ ಇದ್ದೇನೆ, ನಿನ್ನನ್ನು ನಾನು ನನ್ನ ಶಾಲೆಗೆ HM ಆಗಿ ನೇಮಿಸ್ತಾ ಇದ್ದೇನೆ. ಏಕೆಂದರೆ ಕ್ಯಾಥೆಡ್ರಲ್ ಅವರ ಅಧೀನದಲ್ಲಿ ಇರುವಂಥದ್ದು. ಅವರು ನನ್ನ ಶಾಲೆ ಎಂಬಂಥ ಒಂದು ಮಾತನ್ನು ಹೇಳಿದರು. ಎರಡನೇದು ಹೇಳಿದರು, ರೊಸಾರಿಯೋ ಶಾಲೆಯ ಹೆಸರನ್ನು ಮೇಲಕ್ಕೆತ್ತ. ಅದನ್ನು ನಾನು ಮಾಡಿದ್ದೇನೆ ಎಂಬುದು ಆತ್ಮತೃಪ್ತಿಯಿಂದ ಇವತ್ತು ನಾನು ನಿವೃತ್ತನಾಗ್ತೇನೆ. ಮೊನ್ನೆ ಅವರದ್ದು 25ನೆಯ ಸಂವತ್ಸರದ ಜುಬ್ಲಿಯನ್ನು ಇಲ್ಲಿ ಆಚರಣೆ ಮಾಡಿದರು. ಕೊರೋನಾ ಇದ್ದದರಿಂದ 1 ವರ್ಷ ಮಾಡಲಿಕ್ಕಾಗಲಿಲ್ಲ. ಇದೇ ವೇದಿಕೆಯಲ್ಲಿ ಅವರು ಕೆಳಗೆ ನಿಂತಾಗ ನಾನು ಅವರ ಆಶೀರ್ವಾದ ಪಡೆಯುವಾಗ ಇಷ್ಟೇ ನನಗೆ ಹೇಳಿದರು, ರೋಜಾಯ್ ಅಸೋನಿ ಆಸ್ತುವೆ MC ಕೊರೋನೈನೇ. ಅವರು ನನಗೆ ಒಂದು ಮಾತನ್ನು ಹೇಳಿದ್ದು ಅಂದರೆ, ಅವರು ಕೂಡ ನಾನು MC ಮಾಡಿದರಲ್ಲಿ ತೃಪ್ತಿಯನ್ನು ಪಡುತ್ತಿದ್ದರು. ಆ ಭಾಗ್ಯ ನನಗೆ ಸಿಕ್ಕಿದಂಥ ಮತ್ತು ಈಗ ಇರುವಂಥ ಬಿಷಪ್ ಪೀಟರ್ ಅವರನ್ನು ಕೂಡ ನಾನು ಪ್ರತ್ಯೇಕವಾಗಿ ಇವತ್ತು ಸ್ಮರಿಸ್ತಾ ಇದ್ದೇನೆ. ಪೀಟರ್ ಪೌಲ್ ಸಲ್ಡಾನಾ. ಯಾಕೆಂದರೆ ಅವರು ಕೂಡ ರೋಮ್ನಿಂದ ಇಲ್ಲಿಗೆ ಬಂದು ಬಿಷಪ್ ಆಗಿ ನೇಮಕಗೊಂಡಾಗ ಫಸ್ಟ್ ನನ್ನನ್ನು ಗುರುತಿಸಿದ್ದು, ರೋಸಾ ಮಿಸ್ತಿಕದಲ್ಲಿದ್ದಿ MC ಮಾಡ್ತಿದ್ದಿ ನೀನಲ್ವಾ ಅಂತ ಅವರು ಗುರುತಿಸಿದ್ದು. ಸೊ 3 ಬಿಷಪ್ರವರನ್ನು ಸ್ಮರಿಸಿ ಈಗಿನ ವಿಕರ್ ಜನರಲ್, ನಮ್ಮ ಕ್ಯಾಥಲಿಕ್ ಬೋರ್ಡ್ನ ಉಪಾಧ್ಯಕ್ಷರು, ಇವರ ಮುಖಾಂತರ ಅವರು 3 ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. 4ನೇದು ನಾನು ಸ್ಮರಿಸಬೇಕಾದದ್ದು ನನ್ನ ಶಿಕ್ಷಣ ಇಲಾಖೆ. ಇವತ್ತು ಮಾತನಾಡಲಿಕ್ಕೆ ಆಗುವಾಗ ನನ್ನ ಶಿಕ್ಷಣ ಇಲಾಖೆಯ ಪ್ರತಿನಿಧಿಗಳು ಇಲ್ಲಿ ಬಂದದ್ದು ನನ್ನ ಸೌಭಾಗ್ಯ. ಯಾಕೆಂದರೆ DDPI ಸಾಹೇಬರು ಬೆಂಗಳೂರಿನಲ್ಲಿ ನಿನ್ನೆ ಮೀಟಿಂಗ್ ಎಂಬುದನ್ನು ನನ್ನ ಶೋಭಾ ಮೇಡಮ್ ನನಗೆ ಹೇಳಿದರು ನಿನ್ನೆಯ ದಿನ. ಸೊ ಈಗ ನಾನು DDPI ಡಯಟ್ ಪ್ರಾಂಶುಪಾಲರಾಗಿ ಅವರು ಬಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ಇವತ್ತು ನಾನು B.Ed ಕಲಿತಂಥ ಶಾಲೆಯ ಕಾಲೇಜಿನ ಪ್ರಾಂಶುಪಾಲರು, ಜಂಟಿ ನಿರ್ದೇಶಕರು, ಜಾಯಿಂಟ್ ಡೈರೆಕ್ಟರ್ ಆದಂಥ ಸಿಪ್ರಿಯನ್ ಮೊಂತೆರವರು ಇಲ್ಲಿ ಇದ್ದಾರೆ. ನನ್ನ ಎಲ್ಲ BOಗಳಿಗೆ, ನನ್ನ ಎಲ್ಲ DDPIಗಳಿಗೆ, ನನ್ನ ಎಲ್ಲ ಅಧಿಕಾರಿ ವರ್ಗದವರಿಗೆ, ಯಾಕಂದರೆ 15 ವರ್ಷ 8 ತಿಂಗಳು ಇಲ್ಲಿ HM ಆಗಿ ನಮ್ಮ ಸಂಬಂಧ ಅಷ್ಟು ಒಳ್ಳೆಯದಿತ್ತು. ಪ್ರತಿ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ಒಂದು ಮಾತನ್ನು ಹೇಳ್ತಿದ್ರು, ಇದ್ದ ಹಾಗೆ ಹೇಳುವಂಥ ಒಂದು ವ್ಯಕ್ತಿ ಅಂತ. ನಾನು ಇದ್ದ ಹಾಗೆ ಹೇಳ್ತಾ ಇದ್ದೆ. ಇದ್ದ ಹಾಗೆ ಹೇಳಿದ್ರಿಂದ ತುಂಬ ವೈರತ್ವವನ್ನು ಕೂಡ ಕಟ್ಟಿಕೊಂಡಿದ್ದೇನೆ. ಆದರೂ ಕೂಡ ಎಲ್ಲಿಯೂ ಕೂಡ ನಾನು ಬಿಡಲಿಲ್ಲ, ಹೇಳುವುದನ್ನು ಹೇಳಿಬಿಡ್ತಿದ್ದೆ. ಆದ್ದರಿಂದ ಸಿಪ್ರಿಯನ್ ಸರ್ ಮತ್ತು ನಮ್ಮ ರಾಜೇಶ್ ಮೇಡಮ್ ಮತ್ತು ನಮ್ಮ ಸರಿತಾ ಮೇಡಮ್ ಕೂಡ ಇಲ್ಲಿದ್ದಾರೆ. ಅವರಿಂದ ಎಲ್ಲ ಉನ್ನತ ಹುದ್ದೆಯಲ್ಲಿರುವವರಿಂದ ಹಿಡಿದು ಎಲ್ಲ CRPಗಳವರೆಗೆ ಎಲ್ಲ ಅಧಿಕಾರಿಗಳಿಗೆ ನನಗೆ ನೀಡಿದಂಥ ಸಹಕಾರಕ್ಕಾಗಿ ನಾನು ಕೃತಜ್ಞತೆಯನ್ನು ಸ್ಮರಿಸ್ತಾ ಇದ್ದೇನೆ. ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ನನಗೆ ಕಲಿಸಿದಂಥ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಂದ, ಯಾರೂ ಕೂಡ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಈಗ ಎಲ್ಲರೂ ದೈವಾಧೀನರಾಗಿದ್ದಾರೆ. ಹೈಸ್ಕೂಲ್ನ ಶಿಕ್ಷಕರು ಇದ್ದಾರೆ,
PUC ಡಿಗ್ರಿ, ಅದರ ನಂತರ ನಾನು ಸ್ನಾತಕೋತ್ತರ ಮತ್ತು BEd ಎಲ್ಲ ಶಿಕ್ಷಕರನ್ನು ಇವತ್ತಿಗೆ ನಾನು ಸ್ಮರಿಸ್ತಾ ಇದ್ದೇನೆ. ನಾನು ನನ್ನ ವೃತ್ತಿ ಜೀವನವನ್ನು ಸ್ಟಾರ್ಟ್ ಮಾಡಿದ್ದು ರೋಸಾ ಮಿಸ್ತಿಕಾ, ಅದರ ನಂತರ ನಾನು ಪೇಜಾವರ ಹೈಸ್ಕೂಲ್ನ ಪ್ರತಿನಿಧಿಯಾಗಿ ಆಗಲೇ ಇದ್ದಾರೆ, ಉಳಿದವರು ಬರುವವರು ಅಂತ ಕಾಣ್ತದೆ. ಅದರ ನಂತರ ಸೈಂಟ್ ಜೋಸೆಫ್ಸ್ ಬಚ್ಪೆ, ಅದರ ನಂತರ ಕ್ರಿಸ್ತ ಜ್ಯೋತಿ ಹೈಸ್ಕೂಲ್ ಮತ್ತು ಪೆರ್ಮನೂರಿನ ಮುಖ್ಯೋಪಾಧ್ಯಾಯರು ಮಡದಿಯ ಕೈ ಹಿಡಿದು ಇಲ್ಲಿ ಒಳಗೆ ಬರುವುದನ್ನು ನೋಡಿದೆ ನಾನು. ಇದ್ದಾರಲ್ಲ? ಎಸ್, ಹೌದು, ಅವರು ಈಗಿನ ಅಲ್ಲ, ಕರೆಸ್ಪಾಂಡೆಂಟ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇದೆ, ಅದಕ್ಕಾಗಿ ನಾನು ಅದನ್ನು ಬಾಕಿ ಇಟ್ಟಿದ್ದೇನೆ. ಶಾಲೆಗಳ ಪಟ್ಟಿಯನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಅವರುಗಳು ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳು. ಅಲ್ಲಿ ಅವರೆಲ್ಲರನ್ನು ನಾನು ಸ್ಮರಿಸ್ತಾ ಇದ್ದೇನೆ, ಅಲ್ಲಿಯ ವಿದ್ಯಾರ್ಥಿಗಳನ್ನು ಸ್ಮರಿಸ್ತಾ ಇದ್ದೇನೆ. ಅದಕ್ಕಾಗಿ ನಾನು ಯಾವ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತೇನೆ ಎಲ್ಲರಿಗೂ ನಾನಿವತ್ತು ಭೋಜನಕ್ಕೆ ಆಹ್ವಾನವನ್ನು ನೀಡಿದ್ದೇನೆ. ಪ್ರತಿ ಶಾಲೆಯಿಂದ ಕನಿಷ್ಠ 3 ವಿದ್ಯಾರ್ಥಿಗಳನ್ನು, ಡಾಕ್ಟರ್ ಆದವರನ್ನು, ಈಗ ಮುಖ್ಯೋಪಾಧ್ಯಾಯರಾದವರನ್ನು, ಒಂದು ಸಾಮಾನ್ಯ ರಿಕ್ಷಾ ಡ್ರೈವರ್ ಆದವರನ್ನು ಕೂಡ ನಾನಿವತ್ತು ಈ ಭೋಜನ ಕೂಟಕ್ಕೆ ನಾನು ಆಹ್ವಾನಿಸಿದ್ದೇನೆ. ಎಲ್ಲರನ್ನು ನಾನು ನೆನಪಿಟ್ಟುಕೊಂಡಿದ್ದೇನೆ. ನನಗೆ ಸಾಧ್ಯವಾದಷ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ ತೆಗೆದುಕೊಂಡು ನಾನು ಅವರಿಗೆ ಇನ್ವೈಟನ್ನು ಮಾಡಿದ್ದೇನೆ. ಅವರೆಲ್ಲರನ್ನು ನಾನಿವತ್ತು ಸ್ಮರಿಸ್ತಾ ಇದ್ದೇನೆ. ಅವರಿಗೆಲ್ಲರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಆ ಶಾಲೆಗಳಲ್ಲಿ ಯಾರೆಲ್ಲ ಕರೆಸ್ಪಾಂಡೆಂಟ್ಗಳಿದ್ದರು, ಕೆಲವರು ದೈವಾಧೀನರಾಗಿದ್ದಾರೆ, ಎಲ್ಲ ಶಾಲೆಗಳಲ್ಲಿ ಕರೆಸ್ಪಾಂಡೆಂಟ್ ಆಗಿದ್ದರು, ಅವರನ್ನೆಲ್ಲರನ್ನು ನಾನು ಸ್ಮರಿಸುವಾಗ ನಾನು ಸೇವೆ ಸಲ್ಲಿಸಿದಂಥ ಒಂದು ಶಾಲೆಯ ಅವರು ನನಗೆ ಕರೆಸ್ಪಾಂಡೆಂಟ್ ಆಗಿರಲಿಲ್ಲ, ಆದರೂ ಕೂಡ ಫಾದರ್ ಸಿಪ್ರಿಯನ್ ಪಿಂಟೋರವರು ಬಹಳ ಬೇಗನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದೊಡ್ಡ ಪ್ಯಾರಿಷ್ ಅವರದು, ತುಂಬ ಕೆಲಸ ಅವರಿಗೆ ಇದೆ, ಇಡೀ ವಾರ್ಡ್ ಜವಾಬ್ದಾರಿ ಇದೆ. ಆದರೆ ನನ್ನ ಮೇಲೆ ಇದ್ದಂಥ ಅಭಿಮಾನದಿಂದ ಅವರು ಇಲ್ಲಿ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಫಾದರ್ ಸಿಪ್ರಿ ಆಗಮಿಸಿದ್ದಾರೆ. ಫಾದರ್ ಸಿಪ್ರಿಯನ್ ಮತ್ತು ನಾನು ತುಂಬ ಆತ್ಮೀಯರು, ಅವ್ರ ಬ್ರದರ್ ಇರುವಾಗದಿಂದ. ಅದರ ನಂತರ ಅವರ ಫಸ್ಟ್ ಬಲಿಪೂಜೆಗೆ ಆರ್ಡಿನೇಷನ್ ಆಗಿ ದೀಕ್ಷೆ ಪಡೆದ ನಂತರ ಶಿರ್ತಾಡಿಯಲ್ಲಿ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ MC ಕೂಡ ನನ್ನನ್ನೇ ಅವರು ಮಾಡಿದರು. ಇವತ್ತಿಗೂ ಕೂಡ ನಮ್ಮ ಬಾಂಧವ್ಯ ಬಹಳ ಉತ್ತಮ ರೀತಿ ಇದೆ. ಎಲ್ಲ ಪ್ರೀಸ್ಟ್ಗಳ, ಯಾಕಂದರೆ ನನಗೆ ತುಂಬ ಪ್ರೀಸ್ಟ್ಗಳು ಹೇಳಿದರೆ ನನಗೆ ತುಂಬ ಅಭಿಮಾನ ಮತ್ತು ಪ್ರೀತಿ. ನನ್ನ ಪ್ರೀಸ್ಟ್ ಬಳಗ ತುಂಬ ಇದೆ. ಮೊನ್ನೆ ನನ್ನ ಕರೆಸ್ಪಾಂಡೆಂಟ್ ಹೇಳಿದರು, ಇಲ್ಲಿ ಪೂಜೆ ಇಡುವ ಹೇಳೋದಕ್ಕೆ ತುಂಬ ಮಂದಿ ನಿನ್ನ ಪ್ರೀಸ್ಟ್ ಇದ್ದಾರೆ ಕರಿ ಅಂತ ಹೇಳಿ. ನನಗೆ ತುಂಬ ಪ್ರೀತಿ. ಪ್ರೀಸ್ಟ್ ಸಿಸ್ಟರ್ಸ್ ಹೇಳಿದರೆ ನನಗೆ ತುಂಬ ಪ್ರೀತಿ, ಮತ್ತು ಹಿರಿಯರು ಅಂತ ಹೇಳಿದರೆ, ಪ್ರಾಯದವರು ಅಂತ ಹೇಳಿದರೆ. ಸೊ ನನ್ನ ಎಲ್ಲ ಕರೆಸ್ಪಾಂಡೆಂಟ್ಗಳನ್ನು ನೆನೆಸಿ ದೈವಾಧೀನರಾದವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಉಳಿದವರಿಗೆಲ್ಲರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೇನೆ. ಫಾದರ್ ಸಿಪ್ರಿ ಅವರ ಪರವಾಗಿ, ಯಾಕಂದರೆ ನಾನು ಪೆರ್ಮನೂರಲ್ಲಿ ಇದ್ದದ್ರಿಂದ ಅವರು ಇವತ್ತು ಪ್ರತಿನಿಧಿಯಾಗಿ ಇಲ್ಲಿ ಆಗಮಿಸಿದ. ಫಾದರ್, ನಿಮಗೆ ತುಂಬ ಹೃದಯದಿಂದ ಕೃತಜ್ಞತೆಗಳು. ನನ್ನ ವಿದ್ಯಾರ್ಥಿ ಬಳಗ, ವಿದ್ಯಾರ್ಥಿಗಳು ಹೇಳಿದರೆ ನನ್ನ ಆಸ್ತಿ. ಯಾಕಂತ ಹೇಳಿದರೆ ನಾನು ವಿದ್ಯಾರ್ಥಿಗಳನ್ನು ಪ್ರೀತಿಸ್ತೇನೆ, ಹಾಗೇ ಶಿಕ್ಷಿಸ್ತೇನೆ, ಇಲ್ಲ ಅಂತ ಹೇಳುವುದಿಲ್ಲ, ನಾನು ಒಪ್ಪಿಕೊಳ್ತೇನೆ. ನಾನು ಸ್ಟ್ರಿಕ್ಟ್, ಎಲ್ಲರೊಡನೆ ನಾನು ಸ್ಟ್ರಿಕ್ಟ್. ನನ್ನ ವಿಷಯ ತಿಳಿದವರು ಮಾತ್ರ ನನ್ನನ್ನು ಪ್ರೀತಿಸ್ತಾರೆ. ಈಗ ನನ್ನ ಈ ಶಿಕ್ಷಕರು, ಇಲ್ಲಿ ಯಾರು ಶಿಕ್ಷಕರು ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವರು ಮತ್ತು ನಾವೆಷ್ಟು ಪ್ರೀತಿಯಿಂದ ಇದ್ದೇವೆ ಎಂಬುದಕ್ಕೆ ಒಂದೇ ಒಂದು ಸಾಕ್ಷಿ ನಾನು ಹೇಳ್ತಾ ಇದ್ದೇನೆ. ನನಗೆ ಹೃದಯ ತುಂಬಿ ಬಂತು. ನನಗೆ ಮನಸ್ಸಿನಲ್ಲೇ ಹೃದಯದಲ್ಲಿ ನಾನು ಅತ್ತೆ, ಮೊನ್ನೆ ಇದೇ ತಿಂಗಳ 7ನೇ ತಾರೀಕಿಗೆ ಸಿಸೇರಿಯನ್ ಆದಂಥ 23 ದಿನಗಳು ಆಗ್ತಾ ಇದೆ ಮಾತ್ರ. ಅವರು ಕೂಡ ಇವತ್ತು ಎದ್ದು ಈ ಕಾರ್ಯಕ್ರಮಕ್ಕೆ ಬರಬೇಕಾದ, ನನಗೆ ಆಶ್ಚರ್ಯ ಅವರನ್ನು ನೋಡಿ. ಈಗ ಒಂದು ಸಿಂಗ್ ಮಾಡುವಾಗ ಅವರು ಇಲ್ಲಿ ಇದ್ದರು, ಆಗ ಫೋಟೋಕ್ಕೆ ಬಂದಾಗ ವಿನೋಲರವರು ನಮ್ಮ ಕ್ಲರ್ಕ್. ಹಾಗಾದರೆ ಇಲ್ಲಿ ಗೊತ್ತಾಗ್ತದೆ ನಾವು ಎಷ್ಟು ಅನ್ಯೋನ್ಯವಾಗಿದ್ದೇವೆ, ಎಷ್ಟು ಪ್ರೀತಿಯಿಂದ ಇದ್ದೇವೆ ಎಂಬುದಾಗಿ. ಆದ್ದರಿಂದ ನನ್ನ ಎಲ್ಲ ಟೀಚರ್ಸ್ಗಳನ್ನು, ಆರಂಭದಿಂದ ಈಗಿನ ಎಲ್ಲ ಟೀಚರ್ಸ್ಗಳನ್ನು ನಾನು ಸ್ಮರಿಸ್ತಾ ಇದ್ದೇನೆ. ನನ್ನ ಆರಂಭದಿಂದ ನನ್ನ ಜೊತೆ ಇದ್ದಂಥ ಶಿಕ್ಷಕರು ಅನೇಕರು, ಇದೇ ಶಾಲೆಯಿಂದ ನಿವೃತ್ತರಾದಂಥ ಶಿಕ್ಷಕರು, ಶಿಕ್ಷಕೇತರ ಬಂದು ಬಹಳ ಬೇಗನೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನೆಲ್ಲರನ್ನು ನಾನು ಸ್ಮರಿಸ್ತಾ ಇದ್ದೇನೆ. ಅವರಿಗೆ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ನನ್ನ ಇವರು PTA ಅವರು, ನಾನು ಆರಂಭದಿಂದ ಇವತ್ತಿನವರೆಗೆ ಪ್ರತಿ ವರ್ಷ ನಮ್ಮ PTA ಅವರೊಡನೆ ಉತ್ತಮವಾದಂಥ ಬಾಂಧವ್ಯವನ್ನು ನಾವು ಇಟ್ಟುಕೊಂಡಿದ್ದೆವು. ಉತ್ತಮವಾದಂಥ ಸಹಕಾರವನ್ನು ಅವರು ನೀಡಿದ್ದಾರೆ. ಆ ಸಹಕಾರಕ್ಕಾಗಿ ಮತ್ತು ಈಗಿನ ಸಹಕಾರಕ್ಕಾಗಿ ನಾನೆಲ್ಲರಿಗೂ ಕೈ ಜೋಡಿಸಿಕೊಂಡು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮಲ್ಲಿ ಇಲ್ಲಿ ನಾನು ಬರುವಾಗ 4 ಸಂಸ್ಥೆಗಳು
4 ಸಂಸ್ಥೆಗಳಿಗೆ 4 ಮುಖ್ಯಸ್ಥರು. ನಾನು ಬಂದ ನಂತರ 5ನೇ ಸಂಸ್ಥೆ ಆಯಿತು. ಆದರೆ 5ನೇ ಸಂಸ್ಥೆ ಆಗುವಾಗ 5 ಮಂದಿ ಮುಖ್ಯಸ್ಥರ ನಾವು ಆದೆವು ಮತ್ತು ನಮ್ಮ ಕರೆಸ್ಪಾಂಡೆಂಟ್ಗಳು. ಎಷ್ಟು ಒಂದು ಅನ್ಯೋನ್ಯತೆ ಮತ್ತು ಪ್ರೀತಿಯಿಂದ ಇದ್ದೇವೆ ಅಂತ ಹೇಳಿದರೆ, ನನಗೆ ಮನೆಯಲ್ಲಿರುವುದಕ್ಕಿಂತ ಶಾಲೆಯಲ್ಲಿರಲಿಕ್ಕೆ ಹೆಚ್ಚು ಖುಷಿ. ನಾನು ಬಂದ ಮರು ವರ್ಷ ರೊಸಾರಿಯೋ ಶಾಲೆಯ 150ನೆಯ ಸಂಭ್ರಮ, ಇಂಗ್ಲಿಷ್ ಪ್ರಾಥಮಿಕ ಶಾಲೆಯ 25 ಸಿಲ್ವರ್ ಜುಬ್ಲಿಯಸ್ ಸಂಭ್ರಮ ಆಚರಿಸುವಂಥ ಭಾಗ್ಯ ಸಿಕ್ಕಿತ್ತು. ಆಗ ಪಿ ಟಿ ಎ ಜೊತೆಯಲ್ಲಿದ್ದವರು ಕೂಡ ಇಲ್ಲಿ ಇದ್ದಾರೆ. ಆಗ ನಾವು 5 ಮಂದಿ ಜೊತೆ ಸೇರಿಕೊಂಡು ಮಾಡಿದಂಥ ಕೆಲಸ ಅಷ್ಟಿಷ್ಟಲ್ಲ. ಫಾದರ್ ಆಲ್ವಿನ್ ರವರ ಸಹಕಾರವನ್ನು ನಾನು ಮರೆಯುವುದಿಲ್ಲ. ನನಗೆ ಆ ಕಡೆಯಿಂದ ಸಿಸ್ಟರ್ ಆಂಟನಿ ಮೇರಿ ಬರುವಾಗಲೇ ನನಗೆ ಜೀವ ತುಂಬಿ ಬಂತು. ಸುಳ್ಯದಲ್ಲೀಗ ಇದ್ದಾರೆ, ಅವರು ನೋಡಲಿಕ್ಕೆ ಕೂಡ ಗುಂಡು ಗುಂಡಾಗಿದ್ದಾರೆ, ಹಿಂದೆ ಕೂತ್ಕೊಂಡಿದ್ದಾರೆ, ಮುಂದೆ ಕರೆದರೂ ಕೂಡ ಬರಲಿಲ್ಲ. ನಮ್ಮ 5 ಮಂದಿ ನಾವು ಉತ್ತಮ ರೀತಿಯಿಂದ ಕೆಲಸವನ್ನು ನಾವು ಮಾಡಿದ್ದೇವೆ. ಎಲ್ಲ ಹೆಡ್ಸ್ಗಳನ್ನು ಜಿನೆಟ್ ಮ್ಯಾಮ್ ಮೊನ್ನೆ ನಿವೃತ್ತರಾದರೂ ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಅವರು ಈಗಾಗಲೇ ಆಗಮಿಸಿದ್ದಾರೆ. ಫಾದರ್ ಆಲ್ವಿನ್ ರವರು ಬರಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ನನಗೆ ತಿಳಿಸಿದರು. ಅದರ ನಂತರ ಬಂದವರು ಕೂಡ ಇವತ್ತು ಫಾದರ್ ರಾಕಿ ಅವರು ಬರಬೇಕಿತ್ತು, ಬಟ್ ಅವರು ಅಲ್ಲಿ ಹಬ್ಬಕ್ಕೆ ಪ್ರಧಾನ ಧರ್ಮಗುರುಗಳಾಗಿ ಹೋಗಲಿಕ್ಕೆ ಇತ್ತು, ಅವರು ಹೇಳಿದ್ದಾರೆ. ಸೊ ಎಲ್ಲರ ಪರವಾಗಿ ಸಿಸ್ಟರ್ ಆಂಟನಿ ಮೇರಿ ಇಲ್ಲಿ ಇದ್ದಾರೆ, ಅವರ ಮೂಲಕ ಜಿನೆಟ್ ಮೇಡಮ್ ಇಲ್ಲಿ ಇದ್ದಾರೆ, ಅವರ ಮೂಲಕ ಎಲ್ಲ ಹೆಡ್ಸ್ಗಳು ಅನ್ಯೋನ್ಯತೆಯಾಗಿ ನಾವು ಕೆಲಸ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇನೆ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೇನೆ. ನಾನು ಇಲ್ಲಿ ಬರುವಾಗ ಒಬ್ಬರು ದೇವತಾ ವ್ಯಕ್ತಿ ಇಲ್ಲಿ ಕರೆಸ್ಪಾಂಡೆಂಟ್. ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ಹೇಳಿದರೆ ಫಾದರ್ ಸ್ಟ್ಯಾನಿ ಗೋವಿಯಸ್. ನಾನು ಮುಖ್ಯೋಪಾಧ್ಯಾಯನಾಗಿ ಬಂದಿದ್ದೇನೆ, ನನಗೆ ಇಷ್ಟು ಬೆಳೀಲಿಕ್ಕೆ ಒಂದು ಅವಕಾಶ ಕೊಟ್ಟಂಥ ಮಹಾನ್ ವ್ಯಕ್ತಿ ಅವರು. ಇವತ್ತು ಅವರು ನಿಜವಾಗಿ ಬರಬೇಕಿತ್ತು, ಇವತ್ತೆಲ್ಲದಿದ್ದರು ಮನೆ 25ಕ್ಕೆ. ಆದರೆ ಅವರು ನನಗೆ ವಿಷಯವನ್ನೆಲ್ಲ ಹೇಳಿದರು. ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಮೊನ್ನೆ ಬಂದಿದ್ದಾರೆ, ನಾಡ್ದು ಬರಲಿಕ್ಕೆ ಉಂಟು ಅವರಿಗೆ, ಅದಕ್ಕಾಗಿ. ಆದರೆ ಅವರನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಯಾಕೆಂದರೆ ನಾನು ಹೈಸ್ಕೂಲ್ ಸ್ಟೂಡೆಂಟ್ ಮಿಲಾಗ್ರೆಸ್ ಹೈಸ್ಕೂಲಲ್ಲಿ, ಅವರು ಫಸ್ಟ್ ಅಸಿಸ್ಟೆಂಟ್ ಮಿಲಾಗ್ರೆಸ್ಸಲ್ಲಿ ಫಸ್ಟ್ ಪ್ರೀಸ್ಟ್ ಆಗಿ ಬಂದು ಅವರು ನನ್ನ ಮೇಲೆ ಬೀರಿದಂಥ ಪ್ರಭಾವ ನನಗೆ ಹೈಸ್ಕೂಲ್ನಲ್ಲಿ ಸ್ಪೆಕ್ಸ್ ಬಂತು. ನನ್ನ ಅಮ್ಮ ಸ್ಪೆಕ್ಸಿಗೆ ಕರ್ಕೊಂಡೋದ್ರು. ನನ್ನ ಅಮ್ಮನ ಹತ್ರ ಒಂದೇ ಹಠ ಹಿಡಿದೆ, ಫಾದರ್ ಸ್ಟ್ಯಾನಿಂಗ್ ಓವಿಯಸರ್ ಅವರು ಹಾಕುವಂಥ ಅದೇ ಸ್ಪೆಕ್ಸ್ ಅದೇ ನನಗೆ ಬೇಕು ಅಂತ ಹೇಳಿ. ನನ್ನ ಹತ್ರ ಇವತ್ತಿಗೂ ಆ ಫೋಟೋ ನನ್ನ ಸ್ಪೆಕ್ಸಿದು ಉಂಟು. ಅವರು ದಪ್ಪ ಹಾಕ್ತಿದ್ರು, ಕಪ್ಪು ದಪ್ಪ. ಆಗ ಆ ಸ್ಟೈಲ್ ಇತ್ತು, ಸ್ಟೈಲಲ್ಲ ಆಗ ಕನ್ನಡಕ, ಅದು ಆಗ ಸ್ಟೈಲ್ ಎಲ್ಲಿ ಉಂಟು ನಮಗೆ. ಆ ಕನ್ನಡಕ ಹೈಸ್ಕೂಲ್ನಲ್ಲಿ ಹಾಕಿದಾಗ ನನಗೆಲ್ಲರೂ ತಮಾಷೆ ಕೂಡ ಮಾಡಿದರು, ಮಕ್ಕಳು ಇಂಥದ್ದನ್ನು ಹಾಕುವುದಿಲ್ಲ ಅಂತ. ಬಟ್ ಫಾದರ್ ಸ್ಟ್ಯಾನಿಂಗ್ ಓವಿಯಸ್ಗೋಸ್ಕರ ನಾನು ಅದನ್ನು ಮಾಡಿದ್ದು. ಅವರೇ ನನಗೆ ಇಲ್ಲಿ ಕರೆಸ್ಪಾಂಡೆಂಟ್ ಆಗಿ ಸಿಕ್ಕಿದ್ದು ನನ್ನ ಭಾಗ್ಯ. ಅವರ ಟೇಬಲ್ನ ಮೇಲೆ ಎಷ್ಟು ಬಾರಿ ನನಗೆ ಊಟವನ್ನು ಬಡಿಸಿದ್ದಾರೆ, ಕಾಫಿ ತಿಂಡಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಏನು ಕೆಲಸ ಅವರ ಹತ್ರ ಹೋದಾಗ ಊಟ ಮಾಡಿದ್ದೀಯಾ, ಬಾ ಆ ಟೇಬಲ್ನ ಮೇಲೆ ನಾವು ಮಾತಾಡುವ, ಆಗಲೇ ಊಟ ಮಾಡುವ ಅಂತ ಒಂದು ಕರ್ಕೊಂಡು ಹೋಗಿ ಶಾಲೆಯ ಬೆಳವಣಿಗೆಗೆ ಇದರ ರೂಪವನ್ನು ಬದಲು ಮಾಡಲಿಕ್ಕೆ ಎಷ್ಟು ಹಣವನ್ನು ಸ್ಪೆಂಡ್ ಮಾಡಿದ್ದಾರೆ, ಚರ್ಚಿನ ಹಣವನ್ನು ಹಾಕಿಕೊಂಡು ಅವರು ಸ್ಪೆಂಡ್ ಮಾಡಿದ್ದಾರೆ. ಅವರನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಅವರಿಗೆ ಅದರ ನಂತರ ಬಂದಂಥ ಫಾದರ್ JB ಶಿಸ್ತಿನ ಸಿಪಾಯಿ, ಮೊನ್ನೆ 25ನೇ ತಾರೀಕಿಗೆ ಅವರ ಮುಂದೆ ನಾನು ಹೇಳಿದೆ, ಶಿಸ್ತಿನ ಸಿಪಾಯಿ ಹೇಗೆ ಬೇಕು ಹಾಗೆ, ಆದರೆ ಅಷ್ಟೇ ಆತ್ಮೀಯತೆಯಿಂದ ಬೆಳವಣಿಗೆಗೆ ಅವರು ಕೂಡ ಸಹಕಾರವನ್ನು ನೀಡಿದ್ದಾರೆ. ಈಗ ಫಾದರ್ ಆಲ್ಫ್ರೆಡ್ ರವರು ಬಂದರೂ ಮಾತ್ರ ಕೋವಿಡ್ ಟೈಮಲ್ಲಿ ನಮಗೆ ಬೆಳೀಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು ಇಲ್ಲಿ ಶಾಲೆ, ಆದರೆ ಅವರು ಕೂಡ ಎಲ್ಲ ತುಂಬು ಹೃದಯದ ಸಹಕಾರವನ್ನು ಅವರು ನೀಡ್ತಾ ಇದ್ದಾರೆ. ಸೊ ಇವತ್ತಿಗೆ ಕೊನೆ ಆಗ್ತಾ ಇದೆ, ಆದರೂ ಕೂಡ ಅವರು 3 ಕರೆಸ್ಪಾಂಡೆಂಟ್ಗಳು ಅವರು ಈಗ ಫಾದರ್ ಆಲ್ಫ್ರೆಡ್ ಇಲ್ಲಿದ್ದಾರೆ. ಅವರ ಮೂಲಕ ಆ 3 ಕರೆಸ್ಪಾಂಡೆಂಟ್ಗಳನ್ನು ಕೂಡ ನಾನು ತುಂಬು ಹೃದಯದಿಂದ ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನನ್ನ ಹಿಂದಿನ ಸ್ಟಾಫ್ನವರು ಇಲ್ಲಿಗೆ ಈಗಾಗಲೇ ಆಗಮಿಸಿದ್ದಾರೆ. ಅವರು ನನಗೆ ನೀಡಿದಂಥ ಸಹಕಾರ ಅಷ್ಟಿಷ್ಟಲ್ಲ. ಈಗಿನ ಸ್ಟಾಫ್ ನಾನು ಸ್ಮರಿಸಲೇಬೇಕು.
ಆಲಿಸ್ ಟೀಚರ ನೇತೃತ್ವ. ಈಗ ಬಹುಶಃ ನಮ್ಮ ಸೆಕ್ರೆಟ್ರಿ ಅವರು, ಕ್ಯಾಥಲಿಕ್ ಬೋರ್ಡ್ ಸೆಕ್ರೆಟ್ರಿ ಇಲ್ಲಿ ಇದ್ದಾರೆ, ಅವರು ಘೋಷಣೆ ಮಾಡುವರು ಮುಂದೆ ಯಾರು ಇದು ಮುಖ್ಯೋಪಾಧ್ಯಾಯ ಸ್ಥಾನವನ್ನು ತೆಗೆದುಕೊಳ್ತಾರೆ ಅಂತ ಇನ್ಚಾರ್ಜ್. ಯಾಕಂದರೆ ಅವರು ಮಾಡಬೇಕು, ಅದನ್ನು ನಾನು ಮಾಡಲಿಕ್ಕೆ ಅಲ್ಲ. ಆದರೆ ಆಲಿಸ್ ಟೀಚರ ಮುಖಂಡತ್ವ ಒಂದೇ ಮಾತು ಅವರು ನನಗೆ ಹೇಳಿದ್ದು, ಸರ್ ನೀವು 10 ಮಂದಿಗೆ ಇಲ್ಲಿ ಸೆಂಡ್ ಆಫ್ ನೀಡಿದ್ದೀರಿ. ಆ ಭಾಗ್ಯ ನನಗೆ ಸಿಕ್ಕಿತ್ತು. ಕಾರ್ಯಪ್ಪ ರೈ ಸರ್ ಅವರು ಮೊನ್ನೆ ಜುಲೈ 31ಗೆ ರಿಟೈರ್ಡ್ ಆದರು. ಆ ದಿನ ರಜೆ ಘೋಷಿಸಿದ್ರು. ನಾವು ಆಗಸ್ಟ್ 1ಗೆ ಕಾರ್ಯಕ್ರಮ ಮಾಡಿದೆವು. 10 ಮಂದಿಗೆ ಸೆಂಡ್ ಆಫ್ ಕೊಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ಆಲಿಸ್ ಟೀಚರ್ ಒಂದು ಮಾತು ಹೇಳಿದರು, ನೀವು 10 ಮಂದಿಗೆ ಕೊಟ್ಟಿದ್ದೀರಿ, ನೀವೀಗ ಸುಮ್ಮನಿರಬೇಕು, ಹೇಗೆ ಬೇಕು ಅದನ್ನು ಸಂಚಾಲಕರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತೇವೆ, ನೀವು ಸುಮ್ಮನಿರಬೇಕು, ಶಾಂತತೆಯಿಂದ ಇರಬೇಕಂತ. ಮೊನ್ನೆ 25ನೇ ತಾರೀಕಿನ ಕಾರ್ಯಕ್ರಮ ಒಂದು ಎಷ್ಟು ಸುಂದರ, ಅದಕ್ಕೆ ಸಾಕ್ಷಿ ನಮ್ಮ ಕುಟುಂಬದವರು ಮತ್ತು ನಾನು. ಇವತ್ತಿನ ಕಾರ್ಯಕ್ರಮ ಚಲೋದಾಗಿ ಅವರು ನಡೆಸಿಕೊಟ್ಟಿದ್ದಾರೆ. ತುಂಬ ನನಗೋಸ್ಕರ ಖರ್ಚು ಕೂಡ ಮಾಡಿದ್ದಾರೆ. ಅವರನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಯಾಕೆಂದರೆ ಇದು ನನ್ನ 2ನೇ ಕುಟುಂಬ ಎಂಬುದಾಗಿ ನಾನು ಹೇಳ್ತಾ ಇದ್ದೆ. ಈ 2ನೇ ಕುಟುಂಬದ ಎಲ್ಲರನ್ನು ಪ್ರತ್ಯೇಕವಾಗಿ ಆಲಿಸ್ ಟೀಚರ್ ಮತ್ತು ಮುಖಂಡತ್ವದಿಂದ ಶಿಕ್ಷಕರು, ಶಿಕ್ಷಕೇತರ ಬಂಧುಗಳು ಎಲ್ಲರೂ ಯಾರನ್ನು ಹೆಸರಿಸದೆ ಎಲ್ಲರನ್ನು, ಆಗ ನಾನು ಅದಕ್ಕೆ ಸಾಕ್ಷಿ ಕೊಟ್ಟಿದ್ದೇನೆ. ವಿನೋಲ ಹೇಗೆ ಹಾಜರಾಗಿದ್ದಾರೆ ಎಂಬುದನ್ನು ಕೂಡ ನಾನು ಸಾಕ್ಷಿ ಕೊಟ್ಟಿದ್ದೇನೆ. ನಿವೃತ್ತರಾದ ಶಿಕ್ಷಕರು, ಶಿಕ್ಷಕೇತರ ಬಂಧುಗಳು ಮತ್ತು ಈಗಿನ ಶಿಕ್ಷಕ ವೃಂದಕ್ಕೆ ನಾನು ಕೈ ಮುಗಿದು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೇನೆ. ಫಾದರ್ ವಿನೋದ್ ಮತ್ತು ಪ್ರೈಮರಿಯ HM ಮೇವಿಸ್ರವರು ಇಲ್ಲಿದ್ದಾರೆ. ಅವರ ಮುಖಾಂತರ ಈಗಿನ ಸ್ಟಾಫ್, ಹಿಂದಿನ ಸ್ಟಾಫ್ ಮತ್ತು ಎಲ್ಲ ವಿದ್ಯಾರ್ಥಿ ವೃಂದಕ್ಕೆ ಕೂಡ ನನ್ನ ಕೃತಜ್ಞತೆಗಳು. ನಿನ್ನೆಯ ದಿನ ನಾನು ಕಾಸಿಂ ಬಾವ, ಹೌದು ತಪ್ಪಿದ್ರೆ ಪಕ್ಕನ ಕಾಸಿಂ ಬಾವರನ್ನು ವಿಸಿಟ್ ಮಾಡಲಿಕ್ಕೆ ಹೋದೆ. ಈ ನೇಬರರ್ಸ್ ಇದ್ದಾರಲ್ಲ, ಅವರು ಮತ್ತು ಈ ಚರ್ಚಿನವರ ಜೊತೆ ಸ್ಟೀವನೇ ಅಲ್ಲಿ ಇದ್ದಾರೆ ಸಾಕ್ಷಿ, ನಾನು ಒಳ್ಳೆಯ ಬಾಂಧವ್ಯದಿಂದ ಇದ್ದೆ. ತುಂಬ ಮಂದಿ ನನ್ನ ಹತ್ರ ವೈರತ್ವ ಕಟ್ಟಿಕೊಂಡಿದ್ದಾರೆ, ಅದು ಅವರು, ನಾನಲ್ಲ. ನಾನು ಯಾರ ಹತ್ರ ವೈರತ್ವ ಕಟ್ಟಿಕೊಳ್ಳೋದಿಲ್ಲ. ಬಟ್ ಇದ್ದದ್ದನ್ನು ಇದ್ದಾಗ ಹೇಳಿದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಆದರೆ ಈ ನೇಬರರ್ಸ್, ಪ್ಯಾರಿಷನರ್ಸ್, ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನಾನು ಚೆನ್ನಾಗಿ ಇಟ್ಟುಕೊಂಡಿದ್ದೇನೆ. ನಿನ್ನೆಯ ದಿನ ನನ್ನ ಇವತ್ತು ಲಾಸ್ಟ್ ಅಂತ ಹೇಳಿ ಬೆಡ್ ರೀಡನ್ ಆದಂಥ ಕಾಸಿಂ ಬಾವರವರ ಮನೆಗೆ ನಾನು ವಿಸಿಟ್ ಮಾಡಿದೆ, ಅವರ ಆಶೀರ್ವಾದ ಕೇಳಲಿಕ್ಕೆ. ಅವರು ನನ್ನನ್ನು ಬ್ಲೆಸ್ ಮಾಡಿದ್ರು. ಬ್ಲೆಸ್ ಮಾಡಿ, ನಿನ್ನ ಅಮ್ಮ ಮತ್ತು ನಾನು ಒಂದೇ ಪ್ರಾಯದವರು, ನಿನಗೆ ಮತ್ತು ನಿನ್ನ ಅಮ್ಮನಿಗೆ ಒಳ್ಳೆಯದಾಗಲಿ, ನನ್ನ ಒಂದು ನೆನಪಿಟ್ಟುಕೊಂಡು ನಾನು ಈ ಸ್ಥಿತಿಯಲ್ಲಿದ್ದರೂ ಕೂಡ ನೀನು ನನ್ನ ಹತ್ರ ಬಂದಿಯಲ್ಲ ಅಂತ ಅವರು ಹೇಳಿದಂಥ ಒಂದು ಮಾತು ನನಗೆ ಹೃದಯ ತುಂಬಿ ಬಂತು. ಆದ್ದರಿಂದ ಕಾಸಿಂ ಬಾವರಿಂದ ಹಿಡಿದು ಇಲ್ಲಿ ನೇಬರರ್ಸ್ ಯಾರಿದ್ದಾರೆ ಅವರು, ಈ ಪ್ಯಾರಿಷನರ್ಸ್ ಯಾರಿದ್ದಾರೆ ಅವರು, ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೇನೆ ಮತ್ತು ಅವರಿಗೆಲ್ಲರಿಗೂ ಕೂಡ ನಾನು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಇಲ್ಲಿ ವೇದಿಕೆಯಲ್ಲಿ ಇರುವಂಥ ಆಸೀನರಾಗಿರುವಂಥ ವ್ಯಕ್ತಿಗಳ ಬಗ್ಗೆ 2 ಮಾತುಗಳು. ಒಂದು ಫಾದರ್ ಮಾನ್ಸಿಂಜರ್ ಮ್ಯಾಕ್ಸಿಮ್, ಇವತ್ತು ಅವರು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನನಗೆ ಸನ್ಮಾನ ಮಾಡಲಿಕ್ಕೆ ಸಿಕ್ಕಿದ್ದು ನನ್ನ ಭಾಗ್ಯ, ನನ್ನ ಪುಣ್ಯ. ನಾನು ಬೆಂದೂರು ಪ್ಯಾರಿಷ್ನವನು, 7 ವರ್ಷಗಳ ಹಿಂದೆ ಹೇಳೋದು ನಾನು. ಈಗ ನಾನು ಬಜ್ಜೋಡಿ ಪ್ಯಾರಿಷ್ಗೆ. ಅವರು ಪ್ರಥಮವಾಗಿ ದೀಕ್ಷೆ ಪಡೆದ ನಂತರ ಸೆಕೆಂಡ್ ಪ್ಯಾರಿಷ್ ಅವರು ನಮ್ಮ ಚರ್ಚಿಗೆ ಬಂದಿದ್ದರು. ಆ ಸಂಬಂಧ ಇವತ್ತಿನವರೆಗೆ ಹಾಗೇ ಉಂಟು. ಅವರೀಗ ದೊಡ್ಡ ಹುದ್ದೆಯಲ್ಲಿದ್ದಾರೆ, ವಿಕಾರ್ ಜನರಲ್ ಆಗಿದ್ದಾರೆ. ಆದರೆ ಅದೇ ಪ್ರೀತಿಯಿಂದ ಅವರಿಲ್ಲಿ ಆಗಮಿಸಿದ್ದಕ್ಕೆ, ನನ್ನನ್ನು ಸನ್ಮಾನಗೊಳಿಸಿದ್ದಕ್ಕೆ ಅವರಿಗೆ ನಾನು ಕೃತಜ್ಞತೆಯನ್ನು ಸ್ಮರಿಸ್ತಾ ಇದ್ದೇನೆ. ಭೋಜೇಗೌಡರ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ನಿಜವಾಗಿ ಹೇಳಬೇಕಾ, ಈ ವ್ಯಕ್ತಿ ಇಲ್ಲಿ ಇವತ್ತು ಬರಬಾರ್ದಿತ್ತು. ಯಾಕೆಂದರೆ ಅವರ ಸ್ವರವೇ ಇಲ್ಲ. ಕೆಲವರಿಗೆ ಖುಷಿ ಆಗ್ಬೋದು, ರಾಜಕಾರಣಿಗಳ ಸ್ವರ ಇಲ್ಲದಿದ್ದರೆ ಒಳ್ಳೆಯದು. ಈ ಎಲೋಸಿಯಸ್ ಮಾಸ್ಟರ್ದು ಸ್ವರ ಕೂಡ ಬಿದ್ದದ್ದಾದರೆ ಒಳ್ಳೆಯದಿತ್ತು ಅಂತ ಈಗ ಹೆಚ್ಚಿಸ್ತಾರೆ. ತುಂಬ ಮಾತಾಡಿದೆ ನಾನು. ಆದರೆ 2ನೇದು, ಅವರ ಪಾರ್ಟಿ ಪ್ರೆಸಿಡೆಂಟ್ ಅವರಿಗೆ ಇವತ್ತು ಬಾಳೆಹೊನ್ನೂರ ಸರ್, ಎಲ್ಲಿ ಯಾವ ಸ್ಥಳ ನೀವು ಇವತ್ತು ಇರಬೇಕಿತ್ತು, ತುಮಕೂರಲ್ಲಿ ಅವರು ಇರಬೇಕಿತ್ತು.
ನಿನ್ನೆ ಮೇಲಿಂದ ಮೇಲೆ ಫೋನ್ಗಳು. ಕೊನೆಗೆ ನಿನ್ನೆ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದರು. ಮಲಗಿದ್ದೀರಾ ಕೇಳಿದರು. ಇಲ್ಲ ಹೇಳಿದೆ ನಾನು. ಎಲೋಶಸ್ರೇ, ಪಾರ್ಟಿ ಪ್ರೆಸಿಡೆಂಟ್ ನಮಗೆ ಪಾರ್ಟಿ ಇದಕ್ಕೆ ನಾನು ಅಲ್ಲಿ ಇರಲೇಬೇಕಂತ ಹೇಳ್ತಾ ಇದ್ದಾರೆ, ನಾನು ಏನು ಮಾಡಬೇಕು ಅಂತ. ಸರ್, ನಾನು ಹೇಳಿದೆ ನಿಮ್ಮ ಇಚ್ಛೆ, ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದು ನೀವು. ಇದೇ ವೇದಿಕೆಯಲ್ಲಿ ನಮ್ಮ MCHMPಯ ಕಾರ್ಯಕ್ರಮ ಆಗುವಾಗ ಅವರಿಗೆ ಗೊತ್ತಾಯಿತು ನಾನು ನಿವೃತ್ತ ಅಂತ. ಆ ದಿನ ಅವರು ಬರ್ತೇನೆ ಅಂತ ಅವರು ಮಾಡಿದಂಥ ಪ್ರಾಮಿಸ್. ಅದಕ್ಕೆ ನಾನು ಹೇಳಿದೆ, ನೀವೇ ಮಾಡಿದ ಪ್ರಾಮಿಸ್ ಅಲ್ಲ, ನೀವು ನನಗೆ ಅನುಮತಿ ಕೊಡಬೇಕು ನಾನು ಆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ. ನಾನು ಈ ಕಾರ್ಯಕ್ರಮಕ್ಕೂ ಅನುಮತಿ ಕೊಡೋದಿಲ್ಲ, ಆ ಕಾರ್ಯಕ್ರಮಕ್ಕೂ ನಾನು ಅನುಮತಿ ಕೊಡೋದಿಲ್ಲ. ನೀವು ಬರ್ತೇನೆ ಅಂತ ಹೇಳಿದ್ದು ನಿಮ್ಮ ಪ್ರಾಮಿಸನ್ನು ಈಗ ನೀವೇ ಮುರಿಯುವುದು ಅಂತ ಹೇಳಿದೆ ನಾನು, ಅಷ್ಟೇ. ತಕ್ಷಣಕ್ಕೆ ಹೇಳಿದರು, ಇರಲಿ ಫೋನ್ ಇಡುವ ನಾನು ಬರ್ತೇನೆ ಹೇಳಿ. ರಾತ್ರಿ ಟ್ರಾವೆಲ್ ಮಾಡಿಕೊಂಡವರು ಬಂದಿದ್ದಾರೆ. ರಾಜಕಾರಣಿಗಳಿಗೆ ತುಂಬ ಕಷ್ಟ. ಇದು ಅಭಿಮಾನ, ಪ್ರೀತಿ. ಯಾಕೆಂದ್ರೆ ನಾನು ಹಾಗೆ ಹೇಳಿದ್ದೇನೆ, ನಾನು ಅವರ ವಿರುದ್ಧವಾಗಿ ಚುನಾವಣೆಗೆ ನಿಂತದ್ದು. ಬಟ್ ಆಗಲೇ ಅವರು ನಮ್ಮ ಮನೆಗೆ ಬಂದು, ಗೆದ್ದ ನಂತರ ನಮ್ಮ ಮನೆಗೆ ಬಂದು, ಇದೇ ನನ್ನ ಅಮ್ಮನ ಆಶೀರ್ವಾದವನ್ನು ಪಡೆದು ಗೆದ್ದ ನಂತರ ನಮ್ಮೊಡನೆ ಅವರು ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಸರ್, ನಿಮ್ಮ ಜೊತೆ ನಾನಿರ್ತೇನೆ, ಯಾವತ್ತೂ ನಾನಿರ್ತೇನೆ. ಯಾಕೆಂದರೆ ಅವರು ಒಳ್ಳೆಯ ಕೆಲಸಗಳನ್ನು ಈಗ ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡುವಂಥ ಅವರಿಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಕ್ಯಾಥಲಿಕ್ ಬೋರ್ಡ್ನ ವಿಷಯ ಈಗಾಗಲೇ ನಾನು ಹೇಳಿದ್ದೇನೆ. ಸಿಬ್ಬಂದಿ ಎಲ್ಲರಿಗೆ ಕರೆದಿದ್ದೇನೆ. ನಮ್ಮ ಕರೆಸ್ಪಾಂಡೆಂಟ್ ಬಗ್ಗೆ ಹೇಳಿದ್ದೇನೆ. ಗಿಲ್ಬರ್ಟ್ ಡಿಸಿಲ್ವರ್ ಅವರು ಬಹಳ ಸೌಮ್ಯ ವ್ಯಕ್ತಿ, ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ MCHMPಯ ಬಗ್ಗೆ ಒಂದೇ ಮಾತು, ನನಗೆ ಬೆಳೀಲಿಕ್ಕೆ ಇನ್ನೊಂದು ಅವಕಾಶ ಕೊಟ್ಟದ್ದು ಈ MCHMP. ಒಂದು ನೆನಪಿಟ್ಟುಕೊಳ್ಳಿ, ನಿಮಗೆ ಕೂಡ ನಾನು ಇದನ್ನು ಹೇಳುವಂಥದ್ದು. ಮಕ್ಕಳಿಗೆ ತುಂಬ ಬಾರಿ ಹೇಳಿದ್ದೇನೆ, ನಾನು ಮಕ್ಕಳಿಗೆ ಇವತ್ತು ಸಂದೇಶ ಕೊಡೋದಿಲ್ಲ. ಯಾಕೆ? ನಿನ್ನೆ ಪ್ರತಿ ಕ್ಲಾಸುಗಳಿಗೆ ಹೋಗಿ ನಾನು ಮಾತನಾಡಿ ಬಂದಿದ್ದೇನೆ. ಲಾಸ್ಟ್ ನಿಮ್ಮ ಹತ್ರ ಮಾತನಾಡೋದಂತ ಅವ್ರ ಹತ್ರ ನಾನು ಮಾತನಾಡಿ ಬಂದಿದ್ದೇನೆ. ನಾಳೆ ಗೆಸ್ಟ್ಗಳಿದ್ದಾರೆ ಅವರಂತ. MCHMP ಬೆಳೀಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿತ್ತು. ಗ್ರ್ಯಾಬ್ ದಿ ಆಪರ್ಚುನಿಟೀಸ್, ದಯವಿಟ್ಟು ನೆನಪಿಟ್ಕೊಳ್ಳಿ. ಗ್ರ್ಯಾಬ್, ಎಲ್ಲಿ ನಿಮಗೆ ಸಿಗ್ತದ ಅವಕಾಶ ಅದನ್ನು ಹಿಡಿದುಕೊಳ್ಳಿ. ನಾನು ಸಣ್ಣದಿರುವಾಗದಿಂದ ಇಲ್ಲಿ ರೀಟಾಬಾಯಿ ಇದ್ದಾರೆ. ಆ ರೀಟಾಬಾಯಿ ನನ್ನನ್ನು ಸ್ಟೇಜಿಗೆ ಮುಂದೆ ಕೊಂಡೋಗಲಿಕ್ಕೆ ಸಹಕರಿಸಿದವರು. ಅಲ್ಲಿಂದ ನನ್ನ ಯಮುನಾ ಟೀಚರ್ ಬಗ್ಗೆ ಆಗ ಹೇಳಿದರು, ಪ್ರೈಮರಿ ಹೈಸ್ಕೂಲ್ ಎಲ್ಲಿ ಸಿಗ್ತದ ಪಿತಾಂಬರ್ ಸರ್, ಎಲ್ಲಿ ಅವಕಾಶ ಸಿಗ್ತದ ಅದನ್ನು ನಾನು ಬಳಸಿದ್ದೇನೆ. ನಿಮಗೆ ನಾನು ಕೊನೆಯದಾಗಿ ಕೊಡುವಂಥ ನಿಮಗೊಂದು ಸಂದೇಶ, ಅವಕಾಶ ಸಿಕ್ಕಿದ್ದನ್ನು ಬಿಡಬೇಡಿ, ಹಿಡಿಯಿರಿ, ಬೆಳೆಯಿರಿ. ನಾನು ಪ್ರೀತಿ ಮಾಡಿದ್ದೇನೆ, ಪ್ರೀತಿಯಿಂದ ಮಾತ್ರ ನಾವು ಗೆಲ್ಲಬಹುದಂತ. ಆದರೆ ನಮ್ಮ ಜೀವನದ ಪ್ರಿನ್ಸಿಪಲ್ಸ್ಗಳನ್ನು ದಯವಿಟ್ಟು ಬಿಟ್ಟು ಬಿಡಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹಸಿ ನಗುತ್ತಾ ಬಂದೆವು, ನಸು ನಗುತ್ತಾ ಬಾಳೋಣ, ತುಸು ನಗುತ್ತಾ ತೆರಳೋಣ. ದ ರಾ ಬೇಂದ್ರೆಯವರ ಮಾತುಗಳು ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಶೋಭೆಯನ್ನು ತರುವಂಥದ್ದು. ದೃಷ್ಟಿಯಂತೆ ಸೃಷ್ಟಿ, ಈ ಇಳೆ ಎಂಬುದು ಸತ್ಯ ದರ್ಪಣ. ನಮ್ಮ ಸಂತೋಷ, ಸಂಕಟ, ಸಕಲ ಎಲ್ಲದಕ್ಕೂ ಕೂಡ ನಮ್ಮ ನುಡಿಗಳೇ ಕಾರಣಗಳು. ಇದೀಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಮಾನ್ಯ ಪ್ರಾಂಶುಪಾಲರು ಹಾಗೂ ಪದನಿಮಿತ್ತ ಸಹಾಯಕ ನಿರ್ದೇಶಕರು, ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಡಾಕ್ಟರ್ ಎಸ್ ಸುಪ್ರಿಯಾನು ಮೊಂತೆಯರು, ಹಾಗೂ ಮಾನ್ಯ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಗಳೂರು, ಶ್ರೀಮತಿ ರಾಜಲಕ್ಷ್ಮಿ ಕೆ. ಇವರು ಅಭಿಮಾನದ ಗೌರವಾರ್ಪಣೆಯನ್ನು ಶ್ರೀ ಅಲೋಷಿಯಸ್ ಡಿಸೋಜರ್ ಅವರಿಗೆ ಈ ವೇದಿಕೆ ಮೂಲಕ ಮಾಡಲಿದ್ದಾರೆ. ಈ ಎಲ್ಲ 2 DDPಗಳು ಬಹಳ ಪ್ರೀತಿ ಗೌರವದಿಂದ ಈ ಒಂದು ಗೌರವಾರ್ಪಣೆ ಮಾಡಲಿಕ್ಕಿದ್ದಾರೆ. ಅವರನ್ನು ದಯಮಾಡಿ ಶ್ರೀ ಅಲೋಷಿಯಸ್ ಡಿಸೋಜರ್ ಅವರು ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ಗೌರವ ಪೀಠದಲ್ಲಿ ತಾವು ಆಸೀನರಾಗಬೇಕು. ಶ್ರೀಮತಿ ರಾಜಲಕ್ಷ್ಮಿ ಕೆ. ಅವರು, ಡಾಕ್ಟರ್ ಎಸ್ ಸುಪ್ರಿಯಾನು ಮೊಂತೋ ಇವರು ಗೌರವಾರ್ಪವನ್ನು ನಡೆಸಲಿಕ್ಕಿದ್ದಾರೆ. ಹಾಗೆಯೇ ಶ್ರೀ ಪ್ರೀತಮ್ ಸರ್ ಅವರು ಕೂಡ ಡಯಟ್ ಉಪನ್ಯಾಸಕರು, ಇವರು ಕೂಡ ನಮ್ಮ ಜೊತೆಗಿದ್ದಾರೆ.
ಡಾಕ್ಟರ್ ಎಸ್ ಸಿಪ್ರಿಯಾನೋ ಮೊಂತೆಯರು ಹಾಗೂ ಶ್ರೀಮತಿ ರಾಜ್ಯಲಕ್ಷ್ಮಿ ಈ ಅಧಿಕಾರಿಗಳಿಂದ ಶ್ರೀ ಅಲೋಷಿಯಸ್ ಡಿಸೋಜಾ ಇವರಿಗೆ ಅಭಿಮಾನದ ಗೌರವ ಸಮರ್ಪಣೆ. ಎಲ್ಲರೂ ಕೈಚಪ್ಪಾಳೆ ಮೂಲಕ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾವು ಸಹಕರಿಸಬೇಕು, ಜೊತೆಯಾಗಬೇಕು ಎನ್ನುವಂತಹ ಪ್ರೀತಿಯೊಂದಿಗೆ ಭಾವಚಿತ್ರಕ್ಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ. ರಾಜರು ತೊಡುತ್ತಿದ್ದ ಪೇಟವನ್ನು ಶ್ರೀ ಅಲೋಷಿಯಸ್ ಡಿಸೋಜಾ ಇವರ ಮುಡಿಗೇರಿಸಿ, ನಿಮ್ಮ ಸಾರ್ಥಕ ಸೇವೆಗೆ ಇದು ನಮ್ಮ ಪ್ರೀತಿಯ ದ್ಯೋತಕ ಎನ್ನುವಂತಹ ಸದುದ್ದೇಶದಿಂದ ಈ ಕಾರ್ಯಕ್ರಮ ಗೌರವಾರ್ಪಣೆ. ಪುಟ್ಟದಾದ ಭಾವಚಿತ್ರಕ್ಕೆ ತಾವು ಜೊತೆಯಾಗಬೇಕು. ವಂದನೆಗಳು ಸರ್ ತಮಗೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಉಪಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ವಂದನೀಯ ಫಾದರ್ ಆಂಟನಿ ಸರ್, ಕಥೋಲಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು. ಪೂಜ್ಯರೇ, ತಮ್ಮ ಪ್ರೀತಿಯ ಶುಭ ಹಾರೈಕೆಯ ನುಡಿಗಳನ್ನು ತಾವು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಮಾನ್ಸಿನ್ಯೂರ್ ಮ್ಯಾಕ್ಸಿಮ್ ನೊರೊನರವರೇ, ಶಾಸಕರಾದಂತಹ ಶ್ರೀಮಾನ್ ಭೋಜೇಗೌಡ್ರೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವಿದಾಯಗೊಳ್ಳುತ್ತಿರುವ ಅಲೋಷಿಯಸ್ ಡಿಸೋಜರವರೇ, ನೆರೆದಿರುವಂಥ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ವೃಂದದವರೇ, ಒಂದು ಸಂತೋಷದ ದಿನ ಎಂದು ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಬೇಸರ ಅಂದರೆ, ನಮ್ಮ ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಕೈ ಹಾಕುತ್ತಾ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುತ್ತಾ ಇವತ್ತು ನಿವೃತ್ತಿಗೊಳ್ಳುವವರು, ಅದೊಂದು ಸ್ವಲ್ಪ ಬೇಸರ. ಆದರೆ ಏನೋ ದೊಡ್ಡ ಕೆಲಸ ಮಾಡಿದ್ದಾರೆ, ಅದು ಸಂತೋಷ. ತುಂಬ ವಿಷಯಗಳನ್ನು ಇಲ್ಲಿ ಹೇಳಿ ಆಗಿದೆ, ಅದರಿಂದ ನಾನು ಅದನ್ನು ಪುನರ್ ಉಚ್ಚರಿಸುವುದಿಲ್ಲ. ತುಂಬ ಅಭಾವ ಕೂಡ ಇದೆ. ಒಬ್ಬ 10ನೇ ತರಗತಿ ವಿದ್ಯಾರ್ಥಿ ಇದ್ದ. ಅವನು ತನ್ನ ಜೀವನದಲ್ಲಿ ಏನೋ ಪ್ರತಿದಿನ ಇದೇ ರೀತಿ ಬೆಳಗಾಗ್ತದೆ, ಮಧ್ಯಾಹ್ನ ಆಗ್ತದೆ, ಸಾಯಂಕಾಲ ಆಗ್ತದೆ, ಅದೇ ಪುಸ್ತಕ ಓದಬೇಕು. ಒಂದು ದಿನ ಸ್ವಾಮಿಯವರ ಹತ್ರ ಕೇಳ್ತಾನೆ, ಸರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಜೀವನಕ್ಕೆ ಒಂದು ಅರ್ಥ ಇದೆಯಾ? ಜೀವನದ ಅರ್ಥ ಏನು ಅಂತ. ಅದಕ್ಕೆ ಸ್ವಾಮೀಜಿಯವರು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹೇಳ್ತಾರೆ, ನಿಜವಾಗಿಯೂ ಹೇಳೋದಾದರೆ ಜೀವನಕ್ಕೆ ಅರ್ಥ ಇಲ್ಲ. ಟು ಟೆಲ್ ಯು ಫ್ರ್ಯಾಂಕ್ಲಿ, ದೆರ್ ಈಸ್ ನೋ ಮೀನಿಂಗ್ ಫಾರ್ ಲೈಫ್. ಬಟ್ ಐ ಟೆಲ್ ಯು, God has given us life so that we give meaning to it. ದೇವರು ನಮಗೆ ಜೀವನವನ್ನು ಕರುಣಿಸಿದ್ದಾರೆ, ನಾವು ಆ ಜೀವನಕ್ಕೆ ಅರ್ಥವನ್ನು ಕೊಡಬೇಕಾಗಿದೆ ಅಂತ. ಅಂದರೆ ದೇವರು ವರಗಳನ್ನು ಕೊಟ್ಟಿದ್ದಾರೆ, ಆ ವರಗಳನ್ನು ಉಪಯೋಗಿಸಿ ನಮ್ಮ ಜೀವನವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೋಗುವುದು ನಮ್ಮ ಕರ್ತವ್ಯ. ಆಗ ಆ ಜೀವನಕ್ಕೆ ಅರ್ಥ ಬರ್ತದೆ. ಅಲೋಷಿಯಸ್ರವರು ಸಾಧಾರಣ ಹಾಗೆಯೇ ಮಾಡಿದ್ದಾರೆ. ಅವರ ಜೀವನದಲ್ಲಿ ದೇವರು ಅವರಿಗೆ ಕೊಟ್ಟ ವರಗಳನ್ನು ವಿವಿಧ ರೀತಿಯಲ್ಲಿ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲ ಹೇಳಿ ಆಗಿದೆ ಇಲ್ಲಿ. ಅದರಿಂದ ಎಲ್ಲ ರೀತಿಯಲ್ಲಿ ತನಗೆ ಸಿಕ್ಕಿದಂಥ ವರಗಳನ್ನು ಉಪಯೋಗಿಸಿ ಅವರ ಜೀವನಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ ಅವರು. ಹಾಗೂ ಪರರ ಜೀವನಕ್ಕೆ ಕೂಡ ಒಂದು ಅರ್ಥ ಬರುವಂತೆ ದಾರಿ ತೋರಿಸಿದ್ದಾರೆ. ಇಂಥ ಒಂದು ಶಿಕ್ಷಕ ವೃತ್ತಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ನಮಗೂ ಅತಿ ಹತ್ತಿರದ ವ್ಯಕ್ತಿ ಅಂದರೆ ಗವರ್ನಿಂಗ್ ಬೋರ್ಡ್ ಆಫ್ ದ ಕ್ಯಾಥಲಿಕ್ ಬೋರ್ಡ್ ಆಫ್ ಎಜುಕೇಷನ್, ಇದಕ್ಕೆ ಸದಸ್ಯರಾಗಿ ಅವರು ಇದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಇವತ್ತು ನಾನು ವಿದಾಯ ಅಂತ ಕೋರುವುದಿಲ್ಲ, ಸೆಂಡ್ ಆಫ್ ಅಂತ ಹೇಳುವುದಿಲ್ಲ. ಯಾಕಂದರೆ ಇನ್ನೂ ಕೂಡ ಅವರು ನಮಗೆ ಬೇಕು, ಇನ್ನೂ ಕೂಡ ಬೇಕು ಅವರಿಗೆ. ಹೌದು, ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚು ಅವರಿಗೆ ಸಿಗ್ತಾ ಇರಲಿ. ಅವರಿಂದಾಗಿ ಇನ್ನು ಮುಂದೆ ಕೂಡ ಸಮಾಜಕ್ಕೆ ಸೇವೆ ಲಭಿಸಲಿ ಎಂದು ನಾನು ಹಾರೈಸುವುದು.
ಈ ನಮ್ಮ ಶಾಸಕರು ಶ್ರೀಮನ್ ಭೋಜೇಗೌಡರು ಮಂಗಳೂರಿಗೆ ಬರುವಾಗ ನಮ್ಮ ಶಾಲೆಗಳ ಸಮಸ್ಯೆ ಎಲ್ಲ ಹೇಳಿಕ್ಕುಂಟು. ಆಗ ನಾನು ಅವರನ್ನು ಹೇಗೆ ಸಂಪರ್ಕಿಸುವುದು ಅಂತ ಎಲೋಶಿಯಸ್ತರ ಹತ್ರ ಕೇಳಿದೆ. ಆಗ ಅವರು ಹೇಳಿದ್ದರು, ಅದು ತೊಂದರೆ ಇಲ್ಲ, ಅವರು ನನ್ನ ಮಿತ್ರರು, ನಾನು ನಿಮ್ಮ ಕಚೇರಿಗೆ ಆಫೀಸಿಗೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು. ಹಾಗೆ ಕರ್ಕೊಂಡು ಬಂದರು. ಹಾಗೆ ನಮ್ಮ ಮತ್ತು ಶ್ರೀಮನ್ ಭೋಜೇಗೌಡರ ಸಂಪರ್ಕ ಕೂಡ ಅತಿ ಹತ್ತಿರದ್ದು. ಈಗ ನಾನು ಬೆಂಗಳೂರಿಗೆ ಹೋಗಬೇಕಂತ ಇಲ್ಲ, ಹಲವು ಕೆಲಸಗಳಿಗೆ ನಾನು ನೇರವಾಗಿ ಅವರ ನಂಬರಕ್ಕೆ ಫೋನ್ ಮಾಡೋದು. ಅವರು ಮೀಟಿಂಗ್ನಲ್ಲಿದ್ದರೆ ಮೀಟಿಂಗ್ ಆದ ಕೂಡಲೇ ಫಾದರ್ ಏನು ನನಗೆ ಫೋನ್ ಮಾಡಿದ್ದು ಅಂತ ನಾನು ಈ ಸಮಸ್ಯೆ ಹೇಳೋದು. ಆಯಿತು, ಇವತ್ತು ನಾಳೆ ಒಳಗೆ ನಿಮ್ಮ ಕೆಲಸ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಮಾಡಿಯೂ ಬಿಡ್ತಾರೆ. ಸರ್, ನಿಮಗೆ ಕಥೋಲಿಕ್ ಶಿಕ್ಷಣ ಮಂಡಳಿಯ ಪರವಾಗಿ ಈ ಸಭೆಯಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಮುಖಾಂತರ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಇನ್ನೂ ಒಳಿತಾಗಲಿ ಎಂದು ನನ್ನ ಹಾರೈಕೆ. ಹಾಗೂ ಈ ಸಂದರ್ಭದಲ್ಲಿ ಅಲೋಶಿಯಸ್ ಸರ್ ಅವರಿಗೆ ಮುಂದಿನ ಜೀವನ ಎಷ್ಟು ಉದ್ದ ಅದು ಯಾರಿಗೂ ಗೊತ್ತಿಲ್ಲ, ಅದನ್ನು ಕರುಣಿಸುವವರು ದೇವರು. ಆದರೆ ಎಷ್ಟು ವರ್ಷಗಳನ್ನು ದೇವರವರಿಗೆ ಕರುಣಿಸ್ತಾರೆ, ಅಷ್ಟೆಲ್ಲ ವರ್ಷಗಳಲ್ಲಿ ಆರೋಗ್ಯ, ಮನಸ್ಸಿಗೆ ಶಾಂತಿ ಮತ್ತು ತಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವ ಶಕ್ತಿ ದೇವರು ಕರುಣಿಸಲೆಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಉತ್ತಮವಿಲ್ಲವಾದುದು ಶ್ರಮವಿಲ್ಲದೆ ಲಭಿಸದು, ಇಚ್ಛೆ ಇಲ್ಲದಂತೂ ಸಾಧ್ಯವೇ ಇಲ್ಲ. ಪರಮ ಪೂಜ್ಯರ ಈ ಒಂದು ನುಡಿಯಂತೆ 1ನೇ ಫಾದರ್ ಆಂಟನಿ ಸರ, ಕಥೋಲಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು. ಫಾದರ್, ತಮಗೆ ಮತ್ತೊಮ್ಮೆ ಅಭಿವಂದಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷ ಆಹ್ವಾನಿತರಾಗಿ ಬಹು ದೂರದಿಂದ ಸರ್ ಅವರ ಅಭಿಮಾನಕ್ಕೆ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಸನ್ಮಾನ್ಯ ಶ್ರೀ SL ಭೋಜೇಗೌಡ, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್. ಸರ್, ತಮ್ಮ ಪ್ರೀತಿಯ ಹಿತನುಡಿಗಾಗಿ ತಮ್ಮನ್ನು ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ. ನಾನು ಆವಾಗಲೇ ಹೇಳಿದ್ದೇನೆ, ಸ್ವರ ಇಲ್ಲ ಅಂಥೇಳಿ ಪ್ರಯತ್ನ ಮಾಡ್ತೇನೆ. ರೋಜಾಜಿರು ಪ್ರೌಢಶಾಲೆಯ ಬೋಳಾರ ಅಭಿಮಾನದ ಬೀಳ್ಕೊಡಿಯ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಈ ಸಮಾರಂಭದ ಕೇಂದ್ರ ಬಿಂದು ನನ್ನ ಆತ್ಮೀಯ ಸ್ನೇಹಿತರು, ಈಗ ತಾನೇ ತಾವೆಲ್ಲ ಹೃದಯ ತುಂಬಿ ವಿದಾಯದ ಮಾತುಗಳನ್ನು ಆಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವರು ಕೂಡ ಮನದಾಳದ ಮಾತುಗಳನ್ನು ತಿಳಿಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀ ಅಲೋಸಿಯಸ್ ಡಿಸೋಜಾರವರೇ, ಈ ಸಮಾರಂಭದ ಗೌರವ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ಫಾದರ್ ಆಲ್ಫ್ರೆಡ್ ಜಿ ಪಿಂಟೋರವರೇ, ಲಾರೆನ್ಸ್ ನೋರೋನರವರೇ, ಆತ್ಮೀಯರು, ಈಗ ತಾನೇ ಮಾತನಾಡಿರ್ತಕ್ಕಂಥ ಕೆಥೋಲಿಕ್ ಸಂಸ್ಥೆಗಳ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಫಾದರ್ ಆಂಟನಿ ಶೆರರ್ ಅವರೇ, ಗಿಲ್ಬರ್ಟ್ ಡಿಸಿಲ್ವರ್ ಅವರೇ, ಆಲಿಸ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ನಳಿನಿರವರೇ, ಅಲೋಸಿಯಸ್ ಡಿಸೋಜವರ ಧರ್ಮಪತ್ನಿಯವರೇ, ಅವರ ಕುಟುಂಬ ವರ್ಗದ ತಾಯಿ ಮತ್ತು ಅವರ ಮಕ್ಕಳು ಎಲ್ಲ ಕುಟುಂಬ ವರ್ಗದವರೇ, ಅವರ ಅಭಿಮಾನಿ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ಶಾಲಾ ಮಕ್ಕಳೇ, ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅವರ ಒಡಗೂಡಿ ಇವತ್ತು ಈ ಶುಭ ಸಂದರ್ಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯ ಕಿರಿಯ ಶಿಕ್ಷಕ ಬಂಧುಗಳೇ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾರಂಭ. ಈ ಅರ್ಥಪೂರ್ಣ ಸಮಾರಂಭದ ಎಲ್ಲ ಮಾತುಗಳನ್ನು ತಾವು ಕೇಳಿದ್ದೀರಿ. ನಾನು ಹೇಳಿದಿಷ್ಟೇ, ಹೃದಯಗಳ ಸಂಬಂಧಕ್ಕೆ ವಾತ್ಸಲ್ಯದ ಅವಶ್ಯಕತೆ ಇದೆಯೇ
ಅದು ಇದೆ ಯಾವಾಗ ಅಂದರೆ ಒಬ್ಬರನ್ನೊಬ್ಬರು ಅರಿತಾಗ ಮಾತ್ರ ಎಂಬ ನಾಣ್ಣುಡಿ ಇದೆಯಲ್ಲ, ಆ ನಾಣ್ಣುಡಿಗೆ ಪ್ರತೀಕವಾಗಿ ಇವತ್ತು ನೀವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಆ ಸಂಬಂಧದಲ್ಲಿ. ಇವತ್ತು ನಮ್ಮ ಅಲಾಸಿಸ್ ಡಿಸೋಜ ಅವರಿಗೆ ಇವತ್ತು ವಿದಾಯದಲ್ಲಿ ಈ ಸಂಬಂಧದಲ್ಲಿ ಬಂದಿರತಕ್ಕಂಥ ಈ ಶುಭ ಸಂದರ್ಭ. ಹಾಗಾಗಿ ಸಂಬಂಧಗಳು ಭಾಳ ಮುಖ್ಯವಾಗಿ ಇವತ್ತು ಬೇಕಾಗ್ತದೆ. ಇವತ್ತು ಸಂಬಂಧಗಳು ಇವತ್ತು ಉಳಿದಿಲ್ಲ ಇವತ್ತು. ಹಾಗಾಗಿ GS ಸುಂದರಪ್ಪನವರು ಒಂದು ಕಡೆ ಹೇಳ್ತಾರೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅನ್ನೋ ಮಾತಿದೆಯಲ್ಲ, ಆ ಮಾತಿಗೆ ಇವತ್ತು ನಾನು ಎಂಬ ಅಹಂ ಇದ್ದರೆ ಇವತ್ತು ಏನನ್ನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮೆಲ್ಲರ ಪ್ರೀತಿ, ಗೌರವ, ಹೃದಯ ಸಂಬಂಧಗಳನ್ನು ಇವತ್ತು ಹೃದಯಾಂತರಾಳದ ಮಾತುಗಳನ್ನು ಅವರು ಈ 38 ವರ್ಷಗಳಲ್ಲಿ ನಿಮ್ಮೊಡನೆ ಕಲೆತು ಬೆರೆತು ಬಂದಿರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇವತ್ತು ಇಂಥ ಪರಿಪಕ್ವವಾದ ವಿದಾಯದ ಮಾತುಗಳನ್ನು ತಾವೆಲ್ಲ ನೀವು ಹೇಳಿರ್ತಕ್ಕ 100ಕ್ಕೆ 100 ಅದಕ್ಕೆ ಅರ್ಹರಾಗಿದ್ದಾರೆ ನಮ್ಮ ಅಲಾಸಿಸ್ ಡಿಸೋಜರು ಅನ್ನೋ ವಿಚಾರವನ್ನು ಇವತ್ತು ತಮ್ಮ ಮುಂದೆ ಇಡಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ನಾವು ನೋಡಿ, ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರೆಯನು, ಸವೆಸು ನೀ ಜನ್ಮವನು ಮಂಕುತಿಮ್ಮ ಅಂತೇಳಿ DV ಗುಂಡಪ್ಪನವರು ಓದಲಿಲ್ಲ, ಬರೀಲಿಲ್ಲ, ಅಕ್ಷರ ಕಲೀಲಿಲ್ಲ. ಅವರ ಭಗವದ್ಗೀತೆ ಇವತ್ತು ನಮ್ಮ ಮಂಕುತಿಮ್ಮನ ಕಗ್ಗ ನಮ್ಮ ನಾಡಿನ ಭಗವದ್ಗೀತೆ ಅಂತ ನಾವೆಲ್ಲ ಕೇಳ್ತೀವಿ. ಆ ಭಗವದ್ಗೀತೆ ಹೇಳಿರ್ತಕ್ಕಂಥ ಮಾತಿಗೆ ದಿವಸದಿಂದ ದಿವಸಕ್ಕೆ ಮಕ್ಕಳಿರ್ಬೋದು, ನಾವಿರ್ಬೋದು, ಯಾರಿರ್ಬೋದು, ನಮ್ಮ ಭವಿಷ್ಯವನ್ನು ಚಿಂತಿಸದೆ ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ದಿನಗಳನ್ನು, ನಮಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ, ಅರ್ಥಪೂರ್ಣವಾಗಿ ಅದನ್ನು ಅಪ್ಕೊಂಡು ಪ್ರೀತಿ ಮಾಡಿ ಕೆಲಸ ಮಾಡಿದಾಗ ಅದಕ್ಕೆ ಸಿಗ್ತಕ್ಕಂಥ ಒಂದು ಪುರಸ್ಕಾರ ಭಗವಂತ ಬರೀತಾನೆ. ಆ ರೀತಿ 38 ವರ್ಷಗಳ ಸೇವೆಯಲ್ಲಿ ಈ ವೃತ್ತಿಯನ್ನು ಅಪ್ಕೊಂಡು ಪ್ರೀತಿ ಮಾಡಿ ನಿಮ್ಮೆಲ್ಲರ ಪ್ರೀತಿ ಗಳಿಸಿ ಇವತ್ತು ಸವಿಸಿರ್ತಕ್ಕಂಥ ಸಂದರ್ಭದಲ್ಲಿ, ಅವರಿಗೆ ವಿದಾಯದ ಸಂದರ್ಭದಲ್ಲಿ ಇವತ್ತು ಸಿಕ್ಕಂಥ ಗೌರವ ಇದೆಯಲ್ಲ, ನಿಮ್ಮ ಜೀವನದಲ್ಲಿ ಮರೆಯದೆ ನೆನಪಿಡಬೇಕಾದಂಥ ಅನೇಕ ವಿಚಾರಗಳನ್ನು ಇವತ್ತು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂಥ ಒಂದು ಒಳ್ಳೆಯ ಮಾತುಗಳನ್ನು ಎಲ್ಲರೂ ಆಡಿದ್ದಾರೆ. ನಿಮ್ಮ ಕುಟುಂಬಕ್ಕೆ ಮತ್ತು ನಿಮಗೆ ಎಲ್ಲ ರೀತಿಯ ಶ್ರೇಯಸ್ಸು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಭಾಳ ಮುಖ್ಯವಾಗಿ ಶಿಸ್ತುಬದ್ಧವಾದ ಶಿಕ್ಷಣ ನಮ್ಮ ಮಕ್ಕಳಿಗೆ ನಾವೆಲ್ಲರೂ ಕೊಡಬೇಕಾಗ್ತದೆ. ಅದೇ ಭಾಳ ಮುಖ್ಯ. ಜೀವನದ ಶಿಕ್ಷಣವನ್ನು ನಾವು ಕೊಡಬೇಕಾಗ್ತದೆ. ನಿಮ್ಮ ರ್ಯಾಂಕು, ನೀವು ಮಾಡ್ತಕ್ಕಂಥ ಮಾರ್ಕ್ಸ್ಗಳು ಅದು ಯಾವುದೂ ಬರೋದಿಲ್ಲ ನಮ್ಮ ಹಿಂದೆ. ಜೀವನದ ಶಿಕ್ಷಣವನ್ನು ಕಲಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ನಮಗೆಲ್ಲ ರೀತಿಯಲ್ಲಿ ಶ್ರೇಯಸ್ಸು ಸಿಗ್ತದೆ. ಅಂಥ ಜೀವನದ ಶಿಕ್ಷಣವನ್ನು ನಾವು ಸಮಾಜಮುಖವಾಗಿ ನಾವು ಕಲಿಸ್ಕೊಡ್ಬೇಕಾಗ್ತದೆ. ಇವತ್ತು ನೋಡಿ, ಇವತ್ತು ನಾವೆಲ್ಲ ಎಲ್ಲಿದ್ದೇವೆ ನಾವು? ಈ ಶಿಕ್ಷಣ ಸಂಸ್ಥೆಗಳು, ವಿಶೇಷವಾಗಿ ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಗಳು ಇವತ್ತು ನಾಡಿನಾದ್ಯಂತ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವ್ಯಾರೂ ಕೂಡ ಮರೆಯಾಗಿಲ್ಲ. ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವ್ಯಾರೂ ಮರೆಯಿಲ್ಲ. ಈ ನಾಡಿಗೆ ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂಥ ಅಗಾಧವಾದ ಸೇವೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂಥ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿತಾ ಇರ್ತಕ್ಕಂಥ ಈ ಮಕ್ಕಳು, ಈಗಾಗಲೇ ಕಲಿತಿರ್ತಕ್ಕಂಥ ನಮ್ಮಂಥವರೆಲ್ಲರೂ ಕೂಡ ಜೀವನದಲ್ಲಿ ಬಹುದೊಡ್ಡ ಭಾಗ್ಯ ಅಂಥೇಳಿ ನಾವು ಭಾವಿಸ್ಬೇಕಾಗ್ತದೆ. ಅಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ಫಾದರ್ಗಳು, ಕರೆಸ್ಪಾಂಡೆನ್ಸ್ಗಳು, ಅವರ ಅವಿರತ ಸೇವೆ ಇದೆಯಲ್ಲ, ಆ ಸೇವೆಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂಥ ಸೇವೆ ನಿತ್ಯ ನಿರಂತರವಾಗಿ ನಡೀಲಿ ಅಂಥೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೆ ಹೆಚ್ಚು ಮಾತನಾಡೋಕ್ಕಾಗೋದಿಲ್ಲ. ಆದರೂ ನಾನು ನಿಮ್ಮನ್ನೆಲ್ಲ ನೋಡಿದಾಗ ಮಾತಾಡಬೇಕು ಅಂತ ಅನಿಸ್ತದೆ. ನಮ್ಮ ಇವರು ಕೂಡ ಈಗ ಬಂದಿದ್ದಾರೆ. ಹಾಗಾಗಿ ನನಗೆ ಮಾತು ಗಂಟಲು ತುಂಬಿ ಬಂದಿದೆ. ಕಡೆಯದಾಗಿ ಒಂದು ಹೇಳ್ತೀನಿ, ಈ ಸಂಭ್ರಮದಲ್ಲಿ ಸಂಬಂಧಗಳು ಮರಿತಾ ಇದ್ದಾವೆ. ಇವತ್ತು ಗುರು ಶಿಷ್ಯರ ಸಂಬಂಧ ಇವತ್ತು ಉಳಿದಿಲ್ಲ, ತಂದೆ ತಾಯಿಯರ ಸಂಬಂಧ ಉಳಿದಿಲ್ಲ, ಸಹೋದರತ್ವದ ಭಾವನೆ ಇವತ್ತು ಉಳಿದಿಲ್ಲ.
ಆ ಉಳಿದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ನಾಡಗೀತೆಯಲ್ಲಿ ಹೇಳ್ತೀವಿ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನರ ಉದ್ಯಾನ, ಜನಕನ ಓಲುವ ದೊರೆಗಳ ಧಾಮ, ವೈದಿಕ ನೈದಿಕ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನೀಯ ತನುಜಾತೆ, ಜೈ ಕರ್ನಾಟಕ ಮಾತೆ ಅಂತ ಹೇಳಿದರೆ ಸಾಕ. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಈ ನಾಡು ಆಗಬೇಕಾಗಿದೆ. ಅಂಥ ಒಂದು ಕೆಲಸ ಈ ಶಿಕ್ಷಣ ಸಂಸ್ಥೆಗಳಿಂದ ಆಗ್ತಾ ಇದೆ ಅನ್ನೋ ವಿಚಾರವನ್ನು ನಾವು ಮರೆಯಾಗಿಲ್ಲ. ಹಾಗಾಗಿ ಈ ಸರ್ವ ಜನಾಂಗದ ಶಾಂತಿಯ ತೋಟ ಆದಾಗ ಮಾತ್ರ ಈ ಸಂಬಂಧಗಳು ಉಳಿತದೆ. ಈ ಸಂಬಂಧಗಳು ಉಳಿದಂಥ ಸಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಇದು ಭಾವೈಕ್ಯತೆಯ ನಾಡು. ಈ ಭಾವೈಕ್ಯತೆಯನ್ನು ಸಾರಿದ ಯಾವುದಾದ್ರೂ ಒಂದು ದೇಶ ಇದ್ದರೆ ಅದು ನಮ್ಮ ಭಾರತ ದೇಶ. ಈ ಭಾರತ ದೇಶದಲ್ಲಿ ಭಾವೈಕ್ಯತೆಯ ನಾಡಿನಲ್ಲಿ ಯಾವತ್ತೂ ಅಶಾಂತಿ ನೆಲೆಸಬಾರ್ದು. ಶಾಂತಿಯುತವಾದ ಜೀವನ, ನೆಮ್ಮದಿಯ ಜೀವನ ನಾವೆಲ್ಲ ಮಾಡಬೇಕಾಗ್ತದೆ. ಹಾಗಾಗಿ ಇದು ಸರ್ವೋ ಜನಾಂಗೋ ಸುಖಿನೋ ಭವಂತು, ವಸುದೈವ ಕುಟುಂಬ ಅಂತ ಬಾಯಲ್ಲಿ ಹೇಳಿದರೆ ಸಾಕಾಗಲಿಲ್ಲ. ಅದೆಲ್ಲ ಇವತ್ತು ಆಗಲಿ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ನಾವು ಇವತ್ತು ಅಲಾಯಸಿಸ್ ಡಿಸೋಜವರ ವಿದಾಯದ ಸಂದರ್ಭದಲ್ಲಿ, ಇದು ವಿದಾಯದ ಅಲ್ಲ, ನಿಮಗೆ ಅತಿ ಹೆಚ್ಚಿನ ಜವಾಬ್ದಾರಿ ಸಮಾಜದಲ್ಲಿ ಭಾಳಷ್ಟು ಮುಂದಿನ ದಿನಗಳಲ್ಲಿ ಇದೆ. ಕಾರಣ ನಿಮ್ಮ ಬಿಡುವಿಲ್ಲದ ಈ 38 ವರ್ಷಗಳ ಸೇವೆಯಲ್ಲಿ ನಿಮ್ಮ ಕುಟುಂಬಕ್ಕೆ ನ್ಯಾಯ ಒದಗಿಸಿದರೂ ಇಲ್ಲೋ ಅನ್ನೋದು ವಿಚಾರ ಇಲ್ಲೇ ಗೊತ್ತಾಗ್ತದೆ. ಖಂಡಿತ ನ್ಯಾಯ ಒದಗಿಸೋಕ್ಕೆ ಪ್ರಯತ್ನ ಮಾಡಿದ್ದೀರಿ. ಆದರೆ ನ್ಯಾಯ ಒದಗಿಸಲು ಎಲ್ಲಾದರೂ ವಿಫಲವಾಗಿದ್ದರೆ ಆ ನ್ಯಾಯವನ್ನು ಕೊಡ್ತಕ್ಕಂಥ ಸಂದರ್ಭ ಮುಂದಿದೆ, ಆಗ ಕೊಡಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳ ಜವಾಬ್ದಾರಿ, ಮೊಮ್ಮಕ್ಕಳ ಜವಾಬ್ದಾರಿ, ಇವ್ರ ಮಕ್ಕಳು ಕೂಡ ನನ್ನ ಮಗನ ಸ್ನೇಹಿತರು ಕೂಡ ಅವರಿದ್ದಾರೆ, ಎಲ್ಲ ಬಂದಿದ್ದೀರಿ. ಇವತ್ತು ಈ ಸಂದರ್ಭದಲ್ಲಿ ನಾನು ಖಂಡಿತ ಬರೋದಕ್ಕೆ 100ಕ್ಕೆ 100 ಭಾಳ ತೊಂದರೆ ಇತ್ತು. ಆದರೆ ನಿಮ್ಮ ಸಂಬಂಧ ನನಗೆ ಬಿಡಲಿಲ್ಲ, ಹೇಳ್ಕೊಂಡು ಬಂದಿದೆ. ಇವತ್ತು ಬಂದಿದ್ದೀನಿ, ಹೆಚ್ಚು ಮಾತಾಡಿದ್ದೇನೆ. ಇವತ್ತು ಎಲ್ಲ ರೀತಿಯ ವಿಚಾರಗಳನ್ನು ನಮ್ಮ ಶಿಕ್ಷಕರು ನೀವೆಲ್ಲ ಹಂಚ್ಕೊಂಡಿದ್ರಿ. ಮುಂದೊಂದು ದಿನ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪೂರಕವಾಗಿ ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ನನ್ನಿಂದ ಲೋಪದೋಷಗಳಾಗಿದ್ದರೆ ದಯಮಾಡಿ ಕ್ಷಮಿಸಿ, ಅದನ್ನು ತೀಡ್ತಕ್ಕಂಥ ನನ್ನನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸ ನಮ್ಮ ಶಿಕ್ಷಕರಿಂದ, ನಮ್ಮ ಇರ್ತಕ್ಕಂಥ ಫಾದರ್ಗಳಿಂದ ಆಗಲಿ ಅಂತೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮತ್ತು ವಿಶೇಷವಾಗಿ ಅಲಾಯಸಿಸ್ ಕುಟುಂಬ ಮತ್ತು ನಿಮ್ಮೆಲ್ಲರಿಗೂ ಭಗವಂತ ಉತ್ತಮವಾದ ಆರೋಗ್ಯ, ಒಳ್ಳೆಯ ಅಂತಸ್ತು ಎಲ್ಲವನ್ನು ಕೊಟ್ಟಿದ್ದಾರೆ. ಉತ್ತಮವಾದ ಆರೋಗ್ಯದ ಜೊತೆಲಿ ಬಾಕಿ ಎಲ್ಲ ಜೊತೆಯಲ್ಲಿ ಬರ್ತದೆ ಅಂತ ಆರೋಗ್ಯವನ್ನು ಕೊಡಲಿ. ಯಾಕೆಂದರೆ ನೋಡಿ, ಇವತ್ತು ಗಂಟಲಿಲ್ಲ, ಈ ಆರೋಗ್ಯ ಇಲ್ಲದಿದ್ದರೆ ನಾನೇನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆರೋಗ್ಯವೇ ಭಾಗ್ಯ, ಆರೋಗ್ಯಕ್ಕೆ ನಾವು ಬೆಲೆ ಕಟ್ಟಕ್ಕಲ್ಲ. ಅಂಥ ಉತ್ತಮವಾದ ಆರೋಗ್ಯವನ್ನು, ಆಯಸ್ಸನ್ನು ಭಗವಂತ ನೀಡಲಿ. ಇವೆಲ್ಲರ ಆಯಕ್ಕೆ ಶುಭವಾಗಲಿ ಅಂತೇಳಿ ಸಂದರ್ಭದಲ್ಲಿ ನನ್ನ ಮಾತು ವಿರಾಮ ಹೇಳ್ತೀರಿ. ಎಲ್ರಿಗೂ ಶುಭವಾಗಲಿ. ಜೈ ಜೈ ಕರ್ನಾಟಕ, ಜೈ ಭಾರತ್. ಥ್ಯಾಂಕ್ ಯು. ದುಡಿಮೆ ಮೈ ಮುರಿದು ದುಡಿ, ಹೆಚ್ಚು ಹೆಚ್ಚಾಗಿ ದುಡಿ. ಆ ನಿನ್ನ ದುಡಿಮೆಯಲ್ಲಿ ಕ್ರಮವಿರಲಿ, ನಿಯಮವಿರಲಿ, ಗುರಿ ಇರಲಿ, ವಿವೇಚನೆ ಇರಲಿ, ದಕ್ಷತೆ ಇರಲಿ. ಇದು ನಿನ್ನ ಯಶಸ್ಸನ್ನು ಮತ್ತಷ್ಟು ಮಗದಷ್ಟು ದೂರವನ್ನು ಕೊಂಡೊಯ್ಯುತ್ತದೆ. ಅಭಿಮಾನದ ಮುಂದೆ ಯಾವ ಸನ್ಮಾನ ಕೂಡ ಇಲ್ಲ ಎನ್ನುವುದನ್ನು ಮತ್ತೊಮ್ಮೆ ಬಹು ದೂರದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡು ಬಹಳ ಅಭಿಮಾನದ ಮಾತುಗಳನ್ನಾಗಿರುವಂತಹ ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತಿನ ಸನ್ಮಾನ್ಯ ಶ್ರೀ SL ಭೋಜೇಗೌಡ ಮಾನ್ಯರೇ, ಮತ್ತೊಮ್ಮೆ ತಮಗೆ ಪ್ರೀತಿಯ ಅಭಿನಂದನೆಗಳನ್ನು, ಅಭಿವಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ. ಸಮಯ ಬಹಳ ಅಮೂಲ್ಯವಾದದ್ದು. ಈ ಸಮಯದ ಜೊತೆಗೆ ನಾವು ಸಾಗ್ತಾ ಇದ್ದೇವೆ. ಮುಂದಿನ ಮುಖ್ಯ ಅತಿಥಿಯ ಭಾಷಣಕ್ಕಾಗಿ ನಾವು ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇನೆ. ಡಾಕ್ಟರ್ S. ಸುಪ್ರಿಯಾನ ಮಂತೆರು, ಮಾನ್ಯ ಪ್ರಾಂಶುಪಾಲರು ಹಾಗೂ ಪದನಿಮಿತ್ತ ಸಹ ನಿರ್ದೇಶಕರು, ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ, ಮಂಗಳೂರು. ರೊಜಾರಿಯೋ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಅಲೋಷಿಯಸ್ ಡಿಸೋಜ ಇವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಪೂಜ್ಯ ಮನ್ಸಿಜೋರ್ ಮ್ಯಾಕ್ಸಿಮ್ ಲಾರೆನ್ಸ್ ನೊರೋನ, ಮಂಗಳೂರು ಧರ್ಮ ಪ್ರಾಂತ್ಯದ ವಿಕಾರ್ ಜನರಲ್ ಹಾಗೂ ರೊಜಾರಿಯೋ ಕ್ಯಾಥೆಡ್ರಲ್ ಚರ್ಚಿನ ಪೂಜ್ಯ ಪ್ರಧಾನ ಗುರುಗಳಾದ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಡ್, ವೇದಿಕೆಯಲ್ಲಿ ಉಪಸ್ಥಿತಂಥ ವಂದನೀಯ ಫಾದರ್ ವಿನೋದ್ ಲೋಬೋರ್ ಅವರೇ, ವಿಶೇಷ ಆಹ್ವಾನಿತರಾಗಿರೋಂಥ ಸನ್ಮಾನ್ಯ ಶ್ರೀ SL ಭೋಜೇಗೌಡರು, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಂಥ ಶ್ರೀಮತಿ ಜಾಯ್ಸ್ ರವರೇ,
ಉಪನಿರ್ದೇಶಕರು ಅಭಿವೃದ್ಧಿ ಶ್ರೀಮತಿ ರಾಜಲಕ್ಷ್ಮಿ ಅವರೇ, ಹಾಗೂ ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳೇ, ನಮ್ಮ ಇಲಾಖೆಯ ನಿವೃತ್ತರಾದ ಹಿರಿಯ ಅಧಿಕಾರಿ ಶ್ರೀಮತಿ ಡಯಾನಾ ಲೋಬೋ ಮೇಡಮ್ರವರೇ, ಹಾಗೂ ಈ ಸಭಾಂಗಣದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಆತ್ಮೀಯ ವಿವಿಧ ಸಂಸ್ಥೆಗಳ ಪ್ರಾಂಶುಪಾಲರೇ, ಶಿಕ್ಷಕರೇ, ವಿದ್ಯಾಭಿಮಾನಿಗಳೇ, ಹಳೆ ವಿದ್ಯಾರ್ಥಿಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲಾಗಿ ನಮ್ಮ ಈ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ 38 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿದಂಥ ಅತ್ಯುತ್ತಮ ಶಿಕ್ಷಕ, ಕ್ರಿಯಾಶೀಲ ವ್ಯಕ್ತಿತ್ವರಾದಂಥ ಶ್ರೀ ಅಲೋಷಿಯಸ್ ಡಿಸೋದ ತಮಗೆ ನಾನು ನಮ್ಮ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಕ್ರಿಯಾಶೀಲ ವ್ಯಕ್ತಿತ್ವ ಶ್ರೀ ಅಲೋಷಿಯಸ್ ಡಿಸೋದರವ್ರದ್ದು. ನಾವು ಯಾವುದೇ ಒಂದು ಫೀಲ್ಡಲ್ಲಿ, ವಿಶೇಷವಾಗಿ ಶಾಲಾ ಸಂಸ್ಥೆಗಳಲ್ಲಿ ಆ ಶಾಲೆಯ ಪ್ರಗತಿಯನ್ನು ಗಮನಿಸಿದಾಗ ನಾವು ಅಲ್ಲಿ ಗುರುತಿಸುವುದು ಅಲ್ಲಿಯ ಶಾಲಾ ನಾಯಕತ್ವವನ್ನು ವಹಿಸಿದಂಥ ವ್ಯಕ್ತಿ. ಮುಖ್ಯೋಪಾಧ್ಯಾಯರು ಯಾವಾಗಲೂ ಅತ್ಯುತ್ತಮ ನಾಯಕರಾದರೆ ಬೆಸ್ಟ್ ಲೀಡರ್ ಅಂತ ಹೇಳ್ತೇವೆ. ನಿಜ ಅಂಥ ಶಾಲೆಗಳು ಖಂಡಿತವಾಗಿಯೂ ಸರ್ವತೋಮುಖ ಅಭಿವೃದ್ಧಿಯನ್ನು ಪಡೆಯುತ್ತದೆ. ಈ ರೊಜಾರಿಯೋ ಪ್ರೌಢಶಾಲೆಯನ್ನು ಇಷ್ಟು ಸುದೀರ್ಘ ವರ್ಷದಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಗುಣಮಟ್ಟದಲ್ಲಿ ಮುನ್ನಡೆಸಂಥ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀ ಅಲೋಷಿಯಸ್ ಡಿಸೋದ ಓರ್ವ ಅತ್ಯುತ್ತಮ ಮುಖ್ಯ ಶಿಕ್ಷಕರಿಂದ ಹೇಳಲಿಕ್ಕೆ ನಾನು ಅಭಿಮಾನದಿಂದ ಸಂತೋಷ ಪಡ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್ ಶ್ರೀ ಅಲೋಷಿಯಸ್ ಡಿಸೋದ ತಮಗೆ. ಬಹುಮುಖ ವ್ಯಕ್ತಿತ್ವದ ಅವರು ಒಬ್ಬ ವಿಶೇಷ ಮುಖ್ಯೋಪಾಧ್ಯಾಯರು. ಈಗಾಗಲೇ ಅವರ ವ್ಯಕ್ತಿತ್ವ ಬಗ್ಗೆ ನಾನು ಹೇಳಬೇಕಂತಿಲ್ಲ, ಈಗ ತಮಗೆ ಗೊತ್ತಿದೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ, ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿಯಲ್ಲಿ, ಅಲ್ಲಿಯೂ ಕೂಡ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸಾಮಾಜಿಕ ಬಹುಮುಖಿ ವ್ಯಕ್ತಿತ್ವದಲ್ಲಿ ತನ್ನಂತ ತೊಡಗಿಸಿ ಎಲ್ಲರೊಂದಿಗೂ ಪರಿಚಿತ ವ್ಯಕ್ತಿತ್ವ. ಇವತ್ತು ಅವರ ಈ ನಮ್ಮ ಇಲಾಖೆಯಲ್ಲಿ ಅವರ ಸರ್ಕಾರಿ ಸೇವೆಯಲ್ಲಿ ಇವತ್ತು ಅವ್ರದ್ದು ಕೊನೆಯ ವರ್ಕಿಂಗ್ ಡೇ ಅಂತ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ಮೊನ್ನೆ ಅವರ ಸ್ಟಾಫ್ ಮೆಂಬರ್ಸ್ ನಮ್ಮ ಸಂಸ್ಥೆಗೆ ಬಂದು ಇನ್ವಿಟೇಷನ್ ಕೊಟ್ಟಾಗ ನನಗೆ ನಿಜವಾಗಿ ಅಲೋಷಿಯಸ್ ಇಷ್ಟು ಬೇಗ ನಿವೃತ್ತಿ ಆಗ್ತಾರಾ ಅಂತೇಳಿ ನಾನು ಅವರಲ್ಲಿ ಕೇಳಿದೆ. ಇವತ್ತು ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ SL ಭೋಜೇಗೌಡರವರು, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ನಾನು ಮತ್ತು ಮಾನ್ಯ ಶಾಸಕರು ನಿನ್ನೆ ನಾವು ಚಿಕ್ಕಮಗಳೂರು ಅಲ್ಲಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ NEP ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೆವು. ನಾನು ಸಾಯಂಕಾಲದವರೆಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೆ. ಅವರಿಗೆ ವಾಯ್ಸಿನ ಅಂದರೆ ಟೂರ್ ಮಾಡಿ ಒತ್ತಡದಲ್ಲಿ ಕೂಡ ನಿನ್ನೆ ಕೂಡ ಅವರಿಗೆ ಒಳ್ಳೆ ಮಾತಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಹೌದು, ಇವತ್ತು ಪರವಾಗಿಲ್ಲ, ನಿನ್ನೆ ಅಷ್ಟು ಕೂಡ ಮಾತಾಡಲಿಕ್ಕೆ ಆಗಲಿಲ್ಲ. ದೊಡ್ಡ ಒಂದು ನಿನ್ನೆ ಕಾರ್ಯಾಗಾರ ಚಿಕ್ಕಮಗಳೂರಿನ ಎಲ್ಲ ಪ್ರೌಢಶಾಲೆಗಳ ಸಹ ಶಿಕ್ಷಕರಲ್ಲಿ ಬಂದಿದ್ದರು. NEP ಬಗ್ಗೆ ಅಲ್ಲಿ ಒಂದು ಪ್ರಸ್ತಾಪ ಆಯಿತು. ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಕನ್ನಡ ಮಾಧ್ಯಮದ ಒಬ್ಬ ವಿದ್ಯಾರ್ಥಿ, ಅವನಿಗೆ 3 ವರ್ಷ ಕಾಲ ಒಬ್ಬರು ಶಿಕ್ಷಕರು, ಅಂದರೆ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆ ಅಂತ ನನಗೆ ಭಾವಿಸ್ತೇನೆ, ಒಬ್ಬರು ಅಧ್ಯಾಪಕರು ಒಬ್ಬ ವಿದ್ಯಾರ್ಥಿಯನ್ನು ಸತತ 8, 9, 10 3 ವರ್ಷ ಆ ವಿದ್ಯಾರ್ಥಿಯನ್ನು ಬೆಳಗ್ಗೆ ಕರ್ಕೊಂಡು ಬರೋದು, ಸಾಯಂಕಾಲ ಮನೆಗೆ ಬಿಡೋದು ಅಂಥ ಒಬ್ಬ ಅಂದರೆ ಅದರ ಹಿಂದೆ ಸ್ವಲ್ಪ ಸಮಸ್ಯೆಗಳಿರ್ಬೋದು ಆ ವಿದ್ಯಾರ್ಥಿಗೆ. 3 ವರ್ಷಗಳ ಕಾಲ ವಿದ್ಯಾರ್ಥಿಯನ್ನು ಕರ್ಕೊಂಡು ಮನೆಗೆ ಬಿಟ್ಟು ಅಂಥ ಒಬ್ಬ ವಿದ್ಯಾರ್ಥಿ ಜಿಲ್ಲೆಗೆ ಅತ್ಯುತ್ತಮ ಸ್ಥಾನವನ್ನು ಪಡೆದಂಥ ಒಂದು ನೆನಪನ್ನು ನಿನ್ನೆ ಮಾಡಿದರು. ಆ ವಿದ್ಯಾರ್ಥಿ ಎಲ್ಲರನ್ನು ಸ್ಮರಿಸಿಕೊಂಡ. ಅಂದರೆ ಏನಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿಯ ಸಾಧನೆಯ ಹಿಂದೆ ಅವನ ಗುರುಗಳ ಪಾತ್ರ ಪ್ರಧಾನವಾದದ್ದು. ಈಗ ಅಂಥ ಶಿಕ್ಷಕರು ನಮ್ಮಲ್ಲಿ ತುಂಬ ಮಂದಿ ಇದ್ದಾರೆ ಅಲ್ವಾ? ಎಷ್ಟೋ ಮಂದಿ ಶಿಕ್ಷಕರು ವಿದ್ಯಾರ್ಥಿಗಳ ಫೀಸನ್ನು, ಶಾಲಾ ಶುಲ್ಕವನ್ನು ಅವರೇ ಪಾವತಿಸಿ ಅವರಿಗೆ ಬೇಕಾದ ಪೆನ್, ಪುಸ್ತಕ, ನೋಟ್ಬುಕ್ಸ್, ಟೆಕ್ಸ್ಟ್ ಬುಕ್ಸು ನಮ್ಮ ಶಿಕ್ಷಕರೇ ಕೊಡ್ತಾ ಇದ್ದಾರೆ. ತೆರೆಮರೆಯ ಒಂದು ಸೇವೆ, ಅವರೆಲ್ಲಿಯೂ ಕೂಡ ಅದನ್ನು ಓಪನ್ ಆಗಿ ಬಹಿರಂಗವಾಗಿ ಅವರು ಹೇಳ್ತಾ ಇಲ್ಲ. ಅಂಥ ಒಂದು ಮನೋಭಾವದ ನಮ್ಮ ಶ್ರೀ ಅಲೋಷಿಯಸ್ ಡಿಸೋದರ್ ಅವರು ಭಾಳಷ್ಟು ವಿದ್ಯಾರ್ಥಿಗಳಿಗೂ ಸಹಾಯ ಮಾಡಿದ್ದಾರೆ.
ನಮ್ಮ ಸಹಾಯವನ್ನು ನಾವು ಎಲ್ಲಿಯೂ ತೋರಿಸುವಾಗಿಲ್ಲ ಅಂಥ ಗುಣ ಎಲೋಷಿಯಸ್ರವರದ್ದು. ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿ ಅವಿಭಜಿತ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ, ಈಗ ಉಡುಪಿ ಜಿಲ್ಲೆ ಆದ ಮೇಲೆ ಬಹುಶಃ ಉಡುಪಿ ಜಿಲ್ಲೆ ಸಪರೇಟಾಗಿ ಅಲ್ಲಿ ಅವರ ಮ್ಯಾನೇಜ್ಮೆಂಟ್ ಬೇರೆ ಇದೆ ಅಂತ ಭಾವಿಸ್ತೇನೆ. ಈ ಕ್ಯಾಥೋಲಿಕ್ ಬೋರ್ಡ್ ಆಫ್ ಎಜುಕೇಷನ್ನ ವ್ಯಾಪ್ತಿಗೆ ಒಳಪಟ್ಟಂಥ ಕಾಲೇಜುಗಳಿರ್ಬೋದು, ಹೈಸ್ಕೂಲ್ಗಳಿರ್ಬೋದು, ಪ್ರೈಮರಿ ಸ್ಕೂಲ್ಸ್ ಇರ್ಬೋದು, ಅವರು ಕೊಟ್ಟಂಥ ಸೇವೆಯನ್ನು ನಾನು ಇಲಾಖಾ ವತಿಯಿಂದ ಧನ್ಯತಾಭಾವದಿಂದ ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಇದ್ದ ಒಂದು ಅವಧಿಯಲ್ಲಿ ಕೂಡ ನಮ್ಮ ಈ ಅವಿಭಜಿತ ಕರಾವಳಿ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳ, ಅದೂ ಕೂಡ ವಿಶೇಷವಾಗಿ ಕ್ಯಾಥಲಿಕ್ ಬೋರ್ಡ್ ಆಫ್ ಎಜುಕೇಷನ್ ವ್ಯಾಪ್ತಿಗೊಳಪಟ್ಟ ಶಾಲೆಗಳಲ್ಲಿ ನೀಡಿದಂಥ ಉತ್ತಮ ವಿಶೇಷ ಗುಣಮಟ್ಟದ ಶಿಕ್ಷಣದಿಂದಾಗಿ ಇವತ್ತು ನಮ್ಮ ಕರಾವಳಿ ಭಾಗದ ಉಡುಪಿ ಆಗಲಿ, ಮಂಗಳೂರು ಜಿಲ್ಲೆ ಆಗಲಿ, ದಕ್ಷಿಣ ಕನ್ನಡ, ಇಲ್ಲಿ ಲಿಟ್ರಸಿ ರೇಟ್ ತುಂಬ ಜಾಸ್ತಿ. ಒಂದು ಲಿಟ್ರಸಿ ರೇಟ್ ಜಾಸ್ತಿ ಇದೆ ಅಂತ ಹೇಳಿದ ಕೂಡಲೇ ಅಲ್ಲಿ ಸೋಷಲ್, ಇಕಾನಮಿಕ್, ಪೊಲಿಟಿಕಲ್ ಎಲ್ಲ ರೀತಿಯ ಡೆವಲಪ್ಮೆಂಟ್, ಆಲ್ರೌಂಡ್ ಡೆವಲಪ್ಮೆಂಟ್ ನಾವು ಕಾಣುತ್ತೇವೆ. ಇದಕ್ಕೆ ಕಾರಣ ಶಿಕ್ಷಣ. ಒಂದು ಮನೆಯಲ್ಲಿ ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ ಒಂದೆರಡು ಕಲಿತವರಿದ್ದರೆ ಆಟೋಮ್ಯಾಟಿಕ್ಕಾಗಿ ಆ ಒಂದು ಕುಟುಂಬ ಏನು ಎಲ್ಲ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತದೆ. ಮಕ್ಕಳು ಕಲಿತಾರೆ, ಒಳ್ಳೊಳ್ಳೆ ಉದ್ಯೋಗ ಪಡೀತಾರೆ, ಆ ಕುಟುಂಬಕ್ಕೆ ಆಶ್ರಯ ಕೊಡ್ತಾರೆ, ಆರ್ಥಿಕವಾಗಿ, ಸಾಮಾಜಿಕ ಎಲ್ಲ ರೀತಿಯಲ್ಲಿ ಕುಟುಂಬ ಏನು ಶ್ರೀಮಂತ ಕುಟುಂಬವಾಗ್ತದೆ. ಇದಕ್ಕೆ ಕಾರಣ ಶಿಕ್ಷಣ. ಶಿಕ್ಷಣ ಇಲ್ಲಂತಾದರೆ ನಾವು ಯಾವುದೇ ರೀತಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಿರೋಂಥ ಇದೆ. ನೋಡಿ, ನಾವು ಖಾಸಗಿ ಶಾಲೆ ನೋಡುವಾಗ ನಿಮಗೆ ಗೊತ್ತಿದೆ, ಎಲ್ಲ ಫೆಸಿಲಿಟೀಸ್, ಉತ್ತಮವಾದ ಏನು ಹಾಲ್, ಕ್ಲಾಸ್ ರೂಮ್ಸು, ಉತ್ತಮ ಬಿಲ್ಡಿಂಗ್ಗಳು ಎಲ್ಲವನ್ನು ನಾವು ಕಾಣ್ತಾ ಇರೋದು ನಮ್ಮ ಖಾಸಗಿ ಶಾಲೆಗಳಲ್ಲಿ. ಖಂಡಿತವಾಗಿಯೂ ಇದಕ್ಕೆ ಸಂಬಂಧಪಟ್ಟ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಅಭಿನಂದಿಸ್ತೇವೆ. ಇನ್ನು ಈಗಾಗಲೇ ಭಾಳಷ್ಟು ಮಂದಿ ತಾವೆಲ್ಲ ಮಾತಾಡಿದಿರಿ ಅವರ ಬಗ್ಗೆ. ಸಹಜವಾಗಿ ಸರ್ಕಾರಿ ಸೇವೆಯಲ್ಲಿ ನಾವು ಒಂದಲ್ಲ ಒಂದಿನ ನಿವೃತ್ತಿ ಇದ್ದೇ ಇದೆ. ನಮ್ಮ ಇಸ್ಮಾಯಿಲ್ ಸರಿ ಕೂಡ ಇದ್ದಾರೆ. ತಮಗೆ ಗೊತ್ತಿದೆ, ಶಿಕ್ಷಕರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ಒಬ್ಬರು ಮುಖ್ಯೋಪಾಧ್ಯಾಯರು ನಿವೃತ್ತಿ ಆದ ಕೂಡಲೇ ಅದೇ ರೀತಿಯ ಒಂದು ನಾಯಕತ್ವವನ್ನು ಉಳಿದಂಥ ಶಿಕ್ಷಕರು ಕೊಡುವಂಥದ್ದು ಅವರ ಜವಾಬ್ದಾರಿ. ಖಂಡಿತವಾಗಿ ಕೊಡ್ತಾರೆ. ಖಾಸಗಿ ಶಾಲೆಗಳಲ್ಲಿ ಅವರೆಲ್ಲ ಅದಕ್ಕೆ ತರಬೇತಿಯನ್ನು ಪಡೆದಿರ್ತಾರೆ. ಈಗ ಎಲೋಷಿಯಸ್ ನಿವೃತ್ತಿ ಆದ ಕೂಡಲೇ ನಾಳೆಯಿಂದ ಇನ್ನೊಬ್ಬರು ಚಾರ್ಜ್ ತಗೊಳ್ತಾರೆ ಮತ್ತು ಉತ್ತಮ ಶಿಕ್ಷಣಕ್ಕೆ ಪೋಷಕರಿಗೆ ಏನು ಬೇಕಂತ ಹೇಳಿದ್ರೆ, ಶಾಲೆಗಳಲ್ಲಿ ಪಾಠ, ಪ್ರವಚನ, ಗುಣಮಟ್ಟ ಎಲ್ಲವೂ ಕೂಡ ವಿಶೇಷ ರೀತಿಯಲ್ಲಿ ಕಾಳಜಿ ವಹಿಸುವಂಥ ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಖಂಡಿತವಾಗಿ ಅಂಥ ಒಂದು ಶಿಕ್ಷಣ ನೀವು ಪಡೀಲಿಕ್ಕೆ ಇದ್ದೀರಿ ವಿದ್ಯಾರ್ಥಿಗಳು. ಮುಂದಕ್ಕೆ ಇನ್ನೂ ಅರ್ಧ ವರ್ಷ ಈಗಾಗಲೇ ಮುಗಿಯಿತು. ಇನ್ನು ಡಿಸೆಂಬರಿಂದ ಪುನಃ ವಿದ್ಯಾರ್ಥಿಗಳು ವಿಶೇಷವಾಗಿ SSLC ಪಬ್ಲಿಕ್ ಪರೀಕ್ಷೆಗೆ ನೀವು ತಯಾರು ಮಾಡ್ತಾಯಿದ್ದೀರಿ ಮಕ್ಕಳೇ. ಎಲ್ಲರಿಗೂ ನಿಮಗೆ ಶುಭಾಶಯ ಸಲ್ಲಿಸುತ್ತಾ ಈ ಒಂದು ದಿನದ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಗುರುಗಳಾದ ಮುಖ್ಯೋಪಾಧ್ಯಾಯರ ಶ್ರೀ ಎಲೋಷಿಯಸ್ ಡಿಸೋಜ ಇವರಿಗೆ ನಾವು ಮತ್ತೊಮ್ಮೆ ನಮ್ಮ ಇಲಾಖಾ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದಿಸಿ, ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ, ಆರೋಗ್ಯದಾಯಕವಾಗಲಿ ಎಂದು ನಾವು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಸಾರ್ಥಕ ಸೇವೆಗೆ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸುವಂಥ ಈ ಸುಸಂದರ್ಭದಲ್ಲಿ ಅಭಿನಂದನೆಯ ಮಾತುಗಳನ್ನು, ಶುಭ ಹಾರೈಕೆಗಳನ್ನು ನೀಡಿದಂತಹ ಡಾಕ್ಟರ್ ಎಸ್ ಸುಪ್ರಿಯನ್ ಮೊಂತೆರು, ಮಾನ್ಯ ಪ್ರಾಂಶುಪಾಲರು ಹಾಗೂ ಪದನಿಮಿತ್ತ ಸಹಾಯಕ ನಿರ್ದೇಶಕರು, ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು, ಮತ್ತೊಮ್ಮೆ ಅಭಿವಂದಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ಗಣೇಶ್ ಕಾರ್ಣಿಕ್ ಸರ್ ಅವರು. ಸನ್ಮಾನ್ಯ ಶ್ರೀ ಗಣೇಶ್ ಕಾರ್ಣಿಕ್ ಇವರಿಗೆ ಹೂಗುಚ್ಛವನ್ನು ನೀಡಿ ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ ಇವರು. ಹೂಗುಚ್ಛವನ್ನು ನೀಡಿ ಸ್ವಾಗತಿಸಲಿದ್ದಾರೆ ಶ್ರೀ ಆಲ್ಫ್ರೆಡ್ ಜೆ ಪಿಂಟೋರವರು. ಈ ಕಾರ್ಯಕ್ರಮಕ್ಕೆ ಗಣೇಶ್ ಕಾರ್ಣಿಕ್ ಅವರು ಮಾನ್ಯ ವಿಧಾನ ಪರಿಷತ್ತಿನಲ್ಲಿ ಬಹಳ ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿದಂಥ ಅನುಭವಿ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪೂಜ್ಯ ಉಪಸ್ಥಿತಿ, ನಮ್ಮೆಲ್ಲ ಕಾರ್ಯಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮುನ್ನುಡಿಯನ್ನು ಮಾಡಿಸಿರುವರು ಪೂಜ್ಯ ಉಪಸ್ಥಿತಿಯನ್ನು ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋರವರು, ಪೂಜ್ಯ ಸಂಚಾಲಕರು, ರೋಜರಿಯ ಸಮೂಹ ವಿದ್ಯಾಸಂಸ್ಥೆಗಳು ಹಾಗೂ ಪ್ರಧಾನ ಧರ್ಮಗುರುಗಳು. ಇವರಿಂದ ಒಂದು ಗೌರವ ಮತ್ತು ಶುಭ ಹಾರೈಕೆಯ ನುಡಿಗಳು.
ಇಂದಿನ ಅಭಿಮಾನದ ಬೀಳ್ಕೊಡುಗೆಯ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಕಥೋಲಿಕ್ ಬೋರ್ಡಿನ ಉಪಾಧ್ಯಕ್ಷರು ಹಾಗೂ ಇಂದಿನ ಸಭೆಯ ಅಧ್ಯಕ್ಷರಾಗಿರುವ ಮೊನ್ಸಿಜರ್ ಮ್ಯಾಕ್ಸಿಮ್ ನೊರೋನರವರೇ, ಹಾಗೂ ವಿದ್ಯಾ ಬೋರ್ಡ್ನ ಕಾರ್ಯದರ್ಶಿಯಾಗಿರುವ ಫಾದರ್ ಆ್ಯಂಟನಿ ಸೇರಾರವರೇ, ಹಾಗೂ ನಮ್ಮ ಶಾಸಕರು ಆಗಿರುವ ವಿಧಾನ ಪರಿಷತ್ ಅದರ ಶಾಸಕರಾಗಿರುವ ಎಲ್ ಭೋಜೇಗೌಡರವರೇ, ಎಲ್ ಭೋಜೇಗೌಡರವರೇ, ಹಾಗೂ ಅದರ ಮೊದಲಿನ ಗಣೇಶ್ ಕಾರ್ಣಿಕರವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ವಿದ್ಯಾಸಂಸ್ಥೆಯ ಜಾಯಿಂಟ್ ಡೈರೆಕ್ಟರ್ ಹಾಗೂ DDPI ಎಲ್ಲ ವಿದ್ಯಾಧಿಕಾರಿಗಳೇ, ಫಾದರ್ ವಿನೋದ್ ಹಾಗೂ ಎಲ್ಲ ಅವರ ಆತ್ಮೀಯರಾಗಿರುವ ಎಲ್ಲ ವಿದ್ಯಾಭಿಮಾನಿಗಳೇ, ಶಿಕ್ಷಕರೇ, ಹಾಗೂ ಇಂದಿನ ಕೇಂದ್ರ ಬಿಂದು ಆಗಿರುವ ಎಲೋಷಿಯಸ್ರವರೇ, ಧರ್ಮಪತ್ನಿ ಆಗಿರುವ ಜಾಯ್ಸ್ರವರೇ, ಹಾಗೂ ಅವರ ಕುಟುಂಬದ ಸದಸ್ಯರೇ, ಅವರ ತಾಯಿ ಮೇರಿಯವರೇ, ಹಾಗೂ ಎಲ್ಲ ಶಿಕ್ಷಕ ವೃಂದಗಳೇ ಹಾಗೂ ವಿದ್ಯಾರ್ಥಿಗಳೇ. ಹೆಚ್ಚಿಗೆ ಮಾತನಾಡಲಿಕ್ಕೆ ಇವತ್ತು ಇಲ್ಲ, ಯಾಕಂದರೆ ಈಗ ನೀವು ನೋಡಿದಿರಿ ಅತ್ಯುತ್ತಮವಾದ ಭಾಷಣಗಳನ್ನು ಮಾತ್ರವಲ್ಲ, ನಮ್ಮ ಎಲೋಷಿಯಸ್ ಸರ್ ಅವರು ಎಲ್ಲ ವಿಷಯಗಳನ್ನು ಈಗ ತಾನೇ ನಮ್ಮ ಮುಂದೆ ಇಟ್ಟಿದ್ದಾರೆ. ವಿದ್ಯೆಯಲ್ಲಿ ಏನೆಲ್ಲ ಆಗಬೇಕು, ಯಾವ ರೀತಿಯಲ್ಲಿ ಯಾರೆಲ್ಲ ನಮ್ಮನ್ನು ಸಹಕರಿಸ್ತಾರೆ ಎಲ್ಲವನ್ನು ಅವರು ಹೇಳಿದ್ದಾರೆ. ಅವರ ವಿಚಾರವಾಗಿ ಒಂದೆರಡು ಮಾತನ್ನ ಹೇಳ್ತೀನಿ. ಇಂಥೆಲ್ಲ ಮಹಾನುಭಾವ ಇವರು ಇಂತಹ ಸೇವೆ ಸಲ್ಲಿಸಬೇಕಾದರೆ ಮುಖ್ಯವಾಗಿ ಅವರಿಗೆ ಪ್ರಪ್ರಥಮವಾಗಿ ದೇವರಲ್ಲಿರುವ ಭಕ್ತಿ. ನಾನು ನೋಡ್ತೇನೆ, ಇಲ್ಲಿ ಬೆಳಗ್ಗೆ ಬಂದಾಕ್ಷಣ ದೇವರಿಗೆ ಕೈ ಮುಗಿದು ಅವರು ಶಾಲೆಗೆ ಬರುವುದು ಪ್ರತಿದಿನ. ಅದೊಂದು ವಿಶೇಷತೆ ಅವರದ್ದು. ಯಾಕಂದರೆ ನಮಗೆಲ್ಲರಿಗೂ ಗೊತ್ತುಂಟು, ನಮಗೆ ಎಂಥ ಪ್ರತಿಭೆಗಳು ಇರಲಿ, ಆ ಪ್ರತಿಭೆಗಳನ್ನು ನಾವು ಮುಂದಕ್ಕೆ ತರಬೇಕಾದರೆ, ನಮ್ಮ ಜವಾಬ್ದಾರಿಯನ್ನು ನಾವು ಚೆನ್ನಾಗಿ ಮಾಡಬೇಕಾದರೆ ನಮಗೆ ದೈವಶಕ್ತಿ, ದೇವರ ಶಕ್ತಿ ಅದು ಮುಖ್ಯ. ಹಾಗೆಯೇ ಅಂತಹ ಶಕ್ತಿ ಅವರಲ್ಲಿ ಇದ್ದುದರಿಂದ ಎಲ್ಲ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಯಿತು. ಅವರಲ್ಲಿದ್ದ ಪ್ರತಿಭೆಗಳನ್ನು ಹೊರಸೂಸಲು ಅವರಿಗೆ ಅವಕಾಶ ಸಿಕ್ಕಿತು. ನಮ್ಮ ಡಯಾಸಿಸ್ನಲ್ಲಿ ಆಗಲಿ ಹಾಗೂ ನಮ್ಮ ಶಾಲೆಯಲ್ಲಿ ಆಗಲಿ ಎಲ್ಲ ವಿಚಾರದಲ್ಲಿಯೂ ಅವರು ಇಂತಹ ವಿವಿಧ ಪ್ರತಿಭೆಗಳಿಂದ ಅವರು ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸರ್, ನಿಮಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಮುಂದಿನ ಜೀವನ ಉತ್ತಮವಾಗಲಿ. ಅತ್ಯುತ್ತಮಕ್ಕೆ ನಿಮ್ಮ ತಾಯಿ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಈ ಬೀಳ್ಕೊಡುವ ಸಮಾರಂಭಕ್ಕೆ ನಾ ಕೆಲವು ಶಿಕ್ಷಕರನ್ನು ಗುರುತಿಸ್ತೇನೆ. ನಮ್ಮ ಆಲ್ಬರ್ಟ್ ಮೇಸ್ತ್ರಿ ಅವರು ಬಂದರು. ಅವರು 80 ವರ್ಷ ಪ್ರಾಯ ತನಕ ಶಿಕ್ಷಕರಾಗಿದ್ದರು ಶಿರ್ವಾದಲ್ಲಿ ಸೈಂಟ್ ಮೇರೀಸ್, ಅದರ ನಂತರ ದಂಡತೀರ್ಥ ಶಾಲೆಯಲ್ಲಿ ಪ್ರಿನ್ಸಿಪಲರಾಗಿ 80 ವರ್ಷದ ಪ್ರಾಯ ತನಕ. ಹಾಗೆ ಹೇಳುವಾಗ ಖಂಡಿತವಾಗಿ ಅವರು ಬಂದಿದ್ದಾರೆ. ಇವತ್ತು ನಿಮಗೆ ಸಹ 80 ಅಲ್ಲ 85 ತನಕ ನಿಮಗೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಲು ನಿಮಗೆ ಸಹ ದೇವರು ಅವರ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಹೇಳುತ್ತಾ, ನಿಮ್ಮ ಮಡದಿ ಮಕ್ಕಳಿಗೂ ಎಲ್ಲರಿಗೂ ದೇವರ ಆಶೀರ್ವಾದ ಇಯಲಿ, ನಿಮ್ಮ ನಿವೃತ್ತಿ ಜೀವನ ಸಂತುಷ್ಟಿಯಾಗಲಿ ಎಂದು ಹೇಳ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ಪ್ರೀತಿ ಮತ್ತು ಅಭಿಮಾನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಹಳ ಮುಖ್ಯವಾದದ್ದು. ದೇವರ ಅನುಗ್ರಹ ನಿಮ್ಮ ಬಾಳಿನದ್ದಕ್ಕೂ ಕೂಡ ಸಿಗುವಂತಾಗಲೆಂಬ ಶುಭ ಹಾರೈಕೆಯ ನುಡಿಗಳನ್ನಾಡಿದಂತಹ ಪೂಜನೀಯ ಸಂಚಾಲಕರಾದ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ ಇವರಿಗೆ ಮತ್ತೊಮ್ಮೆ ಅಭಿವಂದಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಗಮಿಸಿಕೊಂಡಿದ್ದಾರೆ CRPಗಳಾಗಿರುವಂಥ ಶ್ರೀ ಪ್ರಸಾದ್ ಸರ್ ಮತ್ತು ಶ್ರೀ ಹೇಮಂತ್. ಮತ್ತೊಮ್ಮೆ ಇವರಿಗೆ ವಂದಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ರಾಜಲಕ್ಷ್ಮಿ ಕೆ, ಮಾನ್ಯ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಗಳೂರು. ಇವರಿಂದ ಈಗ ಶುಭ ಹಾರೈಕೆಯ ನುಡಿಗಳು. ಸಮಾರಂಭದ ಮುಖ್ಯ ಕೇಂದ್ರ ಬಿಂದುವಾಗಿರುವಂಥ ಮುಖ್ಯ ಶಿಕ್ಷಕರಾದಂಥ ಶ್ರೀ ಅಲೋಸಿಯಸ್ ಡಿಸೋಜ ಅವರೇ, ಹಾಗೆ ಮಾನ್ಯ ಶಾಸಕರೇ, ಹಾಗೆ ನಿಕಟಪೂರ್ವ ಶಾಸಕರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನಿವೃತ್ತ ಅಧಿಕಾರಿಗಳೇ, ಹಾಗೂ ಎಲ್ಲ ಶಿಕ್ಷಕರೇ, CRPಗಳಿಗೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, 38 ವರ್ಷಗಳ ಸುದೀರ್ಘವಾದಂಥ ಸೇವೆಯಿಂದ ಇವತ್ತು ಎಲೋಸಿಯಸ್ ಡಿಸೋಜ ಇವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಈಗಾಗಲೇ ಎಲ್ಲರೂ ಕೂಡ ತಮ್ಮ ಬಗ್ಗೆ ಹೇಳಿದರು. ತಾವು
ಇಲಾಖೆಗೆ ನಮ್ಮ ಸಾಕಷ್ಟು ಪ್ರೋಗ್ರಾಮ್ಗಳು ಈ ಒಂದು ಹಾಲ್ನಲ್ಲಿ ನಡೆಯುವುದಕ್ಕೆ ತಾವು ಕಾರಣರು. ಅದಕ್ಕಾಗಿ ನಾನು ತಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಯಾಕೆಂದರೆ ವರ್ಷದಲ್ಲಿ ಕೊರೋನಾಕ್ಕೆ ಮೊದಲು ವರ್ಷದಲ್ಲಿ ಸುಮಾರು 3-4 ಕಾರ್ಯಕ್ರಮಗಳು ನಮಗೆ ಇದೇ ಹಾಲ್ನಲ್ಲಿ ನಡೆಸುವುದಕ್ಕೆ LSS ಅವರು ನಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದರು. ಅವರಿಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಹಾಗೆಯೇ SSLC ಪರೀಕ್ಷಾ ಕೇಂದ್ರ ಇತ್ತು. ಇಲ್ಲಿ SSLC ಪರೀಕ್ಷಾ ಕೇಂದ್ರ ಆಗಬೇಕಾದ್ರೂ ಕೂಡ ಇಲ್ಲಿ ಈ ಕೇಂದ್ರದಲ್ಲಿ ಪರೀಕ್ಷೆ ನಡೀತಾ ಇರುವಾಗ ಎಲ್ಲ ರೀತಿಯಲ್ಲೂ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿ ಬಂದವರಿಗೆ ನಮಗೂ ಕೂಡ ಒಳ್ಳೆಯ ಆತಿಥ್ಯವನ್ನೆಲ್ಲ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ಈ ಒಂದು ಶಿಕ್ಷಣ ಇಲಾಖೆಗೆ ಒಳ್ಳೆಯ ರೀತಿಯ ಸೇವೆಯನ್ನು ಕೊಟ್ಟಿರ್ತೀರಿ. ಹಾಗೆಯೇ 38 ವರ್ಷಗಳಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ಸುಮಾರು ಒಂದು ವರ್ಷದಲ್ಲಿ 1,000 ಲೆಕ್ಕ ಹಾಕಿದರೆ ಸುಮಾರು 30,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಕೈ ಕೆಳಗೆ ಬಂದಿರಬಹುದು. ಆ ಎಲ್ಲ ವಿದ್ಯಾರ್ಥಿಗಳ ಹಾರೈಕೆ ಕೂಡ ಈ ದಿವಸ ನಿಮ್ಮ ಮೇಲಿದೆ. ನಿಮ್ಮ ವಿಶ್ರಾಂತ ಜೀವನ ಶುಭವಾಗಲಿ. ಹಾಗೆಯೇ ಒಳ್ಳೆಯ ಆರೋಗ್ಯ, ಆಯಸ್ಸು, ಹಾಗೆ ಎಲ್ಲ ರೀತಿಯ ಭಾಗ್ಯಗಳನ್ನು ಕೂಡ ದೇವರು ಕರುಣಿಸಲಿ ಅಂತ ಹೇಳ್ತಾ ಮತ್ತು ನಿಮಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರೀತಿ ಮತ್ತು ಅಭಿಮಾನದ ನುಡಿಗಳ ಮೂಲಕ ತಮ್ಮ ಪ್ರೀತಿಯ ಈ ಅಭಿವಂದನೆಗಳನ್ನು ಸಲ್ಲಿಸಿದಂಥ ಶ್ರೀಮತಿ ರಾಜಲಕ್ಷ್ಮಿ ಕೆ, ಮಾನ್ಯ ಉಪನಿರ್ದೇಶಕರು, ಇವರಿಗೆ ಮತ್ತೊಮ್ಮೆ ಅಭಿವಂದನೆ ಸಲ್ಲಿಸಿಕೊಂಡು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಗಮಿಸಿಕೊಂಡಿದ್ದಾರೆ ಶ್ರೀ ಗಣೇಶ್ ಕಾರ್ನಿಕ್, ಮಾಜಿ ವಿಧಾನ ಪರಿಷತ್ನ ಸದಸ್ಯರು. ಸರ್, ಶುಭ ಹಾರೈಕೆಯ ನುಡಿಗಳಿಗಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಿಸಿಕೊಳ್ತಾ ಇದ್ದೇವೆ. ಮಾನ್ಯ ಶಾಸಕರು ಆಗಿದ್ದಂತಹ ಶ್ರೀ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಇವರಿಂದ ಗೌರವಾರ್ಪಣೆ ಇದೀಗ ಮಾತುಗಳನ್ನಾಡಲಿದ್ದಾರೆ. ಭಾಷಣ ಮಾಡೋದಿಲ್ಲ, ಸುಮ್ಮನೆ ವಿಷಸ್ ಹೇಳ್ತೇನೆ ಅಷ್ಟೇ. ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯ ಗುರುವೃಂದದವರೇ ಮತ್ತು ಇವತ್ತಿನ ಮದುಮಗ ಮತ್ತು ಅನೇಕ ವರ್ಷಗಳ ಸ್ನೇಹಿತರು, ದಿನ ಬೆಳಿಗ್ಗೆ ಒಂದು ಒಳ್ಳೆಯ ಮೆಸೇಜ್ ಕಳಿಸುವಂಥ ಸ್ನೇಹಿತ LSS ಡಿಸೋಜ ಅವರೇ, ಶ್ರೀಮತಿಯವರೇ, ವೇದಿಕೆ ಎಲ್ಲ ಗಣ್ಯರೇ, ವೃತ್ತಿಯಿಂದ ಅಷ್ಟೇ ನಿವೃತ್ತಿ, ಪ್ರವೃತ್ತಿ ಇದೆ ಅವರದ್ದು. ಈಸ್ ಎ ಟೀಚರ್ ಬೇಸಿಕಲಿ. ಶಿಕ್ಷಣಾಧಿಕಾರಿಗಳು ಹೇಳಿದ ಹಾಗೆಯೇ ಕೇವಲ ಶಾಲೆಯ 9 ಗಂಟೆಯಿಂದ 4 ಗಂಟೆಯ ಟೀಚಿಂಗ್ಗೆ ಸೀಮಿತ ಆಗದೇ ಶಿಕ್ಷಣದಲ್ಲಿ ತೊಡಗಿಸಿಕೊಂಡು ಶಿಕ್ಷಕ ವೃತ್ತಿಯಲ್ಲಿ ಸಾಧನೆ ಮಾಡಿ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡಿ ಶಿಕ್ಷಕರಿಗೆ ಶಿಕ್ಷಕರಾಗಿ ತಲೆಯಲ್ಲಿ ಒಂದು ಕಪ್ಪು ಕೂದಲು ಕಾಣ್ತಾ ಇಲ್ಲ. ವಯಸ್ಸಾಗಿದೆ ಅಂತ ಗೊತ್ತಿಲ್ಲ, ಅಲ್ಲಿ ಉಂಟದು ಗೊತ್ತಿಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದೆ. ಆದರೆ ಇವತ್ತಿಗೂ ಆ ಯುವ ಚೈತನ್ಯವನ್ನು ಇಟ್ಟುಕೊಂಡಿರುವಂಥ LSS ಡಿಸೋಜ ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾದ ಎಷ್ಟು ವರ್ಷಗಳ ಸೇವೆ, 37 ವರ್ಷಗಳ ಸೇವೆಗೆ ಸಾರ್ವಜನಿಕರ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ, ನೀವು ರಿಟೈರ್ಡ್ ಅಂತ ಸರ್ಕಾರಿ ಲೆಕ್ಕ ಅಷ್ಟೇ, ಬಟ್ ಯು ಆರ್ ನಾಟ್ ಟಯರ್ಡ್. ಐ ನೋ ದಟ್ ಯು ಆರ್ ನಾಟ್ ಟಯರ್ಡ್. ನಿಮ್ಮ 37 ವರ್ಷಗಳ ಅನುಭವ ಏನಿದೆ, ಬದಲಾಗ್ತಿರುವಂಥ ಶಿಕ್ಷಣ ವ್ಯವಸ್ಥೆ, ಹೊಸ ಶಿಕ್ಷಣ ನೀತಿ ಬಂದಿದೆ ಇವಾಗ, ಮತ್ತು ಅದು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಆಗಬೇಕಾದ್ರೆ ನಿಮ್ಮ ಅನುಭವ ಖಂಡಿತವಾಗಿ ಒಂದು ದೊಡ್ಡ ಕೊಡುಗೆ ನೀಡಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ನೀವು ಶಿಕ್ಷಕರ ಸಂಘಟನೆಯ ಪದಾಧಿಕಾರಿಯಾಗಿ ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕೆ ತಮ್ಮ ಏನು ಕೊಡುಗೆ ನೀಡಿದಿರಿ, ಆ ಅನುಭವವನ್ನು ನಿವೃತ್ತಿ ಆದ ನಂತರ ಪ್ರವೃತ್ತಿಯಾಗಿ ಮಾಡಿಕೊಂಡು ಇನ್ನೂ ಹೆಚ್ಚು ತೊಡಗಿಸಿಕೊಳ್ಳುವ ರೀತಿಯಲ್ಲಿ ತಮಗೆ ಭಗವಂತನ ಅನುಗ್ರಹ ಇರಲಿ, ಆಶೀರ್ವಾದ ಇರಲಿ, ಭಗವಂತ ಒಳ್ಳೆಯ ಆರೋಗ್ಯವನ್ನು ಕೊಡಲಿ. ನಿಮ್ಮ ಶ್ರೀಮತಿಯವರು ಸ್ವಲ್ಪ ಈಗ ರಿಲ್ಯಾಕ್ಸ್ ಆಗಿದ್ದಾರೆ ಅಂತ ಕಾಣ್ತದೆ, ಸಿಗ್ತಾನೆ ಇರಲಿಲ್ಲಲ್ಲ ಅವರು, ಮುಂಚೆ ಬ್ಯುಸಿ ಇರ್ತಿದ್ರಿ ಆವಾಗ ಸಹ. ಹಾಗಾಗಿ ಕುಟುಂಬದ ಸಮಸ್ಯೆಗಳು ಅಥವಾ ಕುಟುಂಬದ ಆಗುಹೋಗುಗಳು ಇದೆಲ್ಲದರ ಬಗ್ಗೆ ಇನ್ನೂ ಹೆಚ್ಚು ಸಮಯ ಕೊಡುವ ಹಾಗಾಗಲಿ. ಮತ್ತು ಈ ನಿವೃತ್ತಿ ಅಥವಾ ಹೊಸ ಜೀವನ 60ಕ್ಕೆ ಅರಳು ಮರಳು ಅಂತ ಹೇಳ್ತಾರೆ, ಮರಳಿ ಅರಳುವುದು ಅಂತ ಅದನ್ನು ಹೇಳ್ತಾರೆ, ಹೌದು ಅಲ್ವಾ? ಮರಳಿ ಅರಳುವುದು ಅಂಥೇಳಿ ಅನೇಕ ಕನಸುಗಳಿರ್ತಾವೆ ನಮಗೆ. ನಾನು ಜೀವನದಲ್ಲಿ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂಥೇಳಿ.
ಈ ಉದ್ಯೋಗದ ಭರಾಟೆಯಲ್ಲಿ ಅದು ಮಾಡಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಆದರೆ ಒಂದ್ಸಲಿ ಈ ಉದ್ಯೋಗದಿಂದ ನಿವೃತ್ತಿ ಆದಮೇಲೆ ಆ ಎಲ್ಲ ಸಂಗತಿಗಳನ್ನು ಮಾಡಲಿಕ್ಕೆ ಭಗವಂತ ಇನ್ನೊಂದು ಇನ್ನಿಂಗ್ಸ್ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಬೇಕು ನಾವು. ಆ ದೃಷ್ಟಿನಲ್ಲಿ ಆ ಎಲ್ಲ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ, ನಿಮ್ಮ ಎಲ್ಲ ಆಸೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ, ಸಮಾಜ ಜೀವನದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ನಿಮಗೆ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು, ಒಬ್ಬ ಹಿರಿಯ ಶಾಸಕರು ತೀರಿಕೊಂಡದ್ರಿಂದ ಅಲ್ಲಿ ಹೋಗಬೇಕಾಯಿತು. ನಮ್ಮ ಮಾಜಿ ಶಾಸಕರಾದ ಕುಂಬಳೆ ಸುಂದರಾಯರು ಇವತ್ತು ಬೆಳಗ್ಗೆ ತೀರ್ಕೊಂಡ್ರು. ಅದರಿಂದ ಸ್ವಲ್ಪ ತಡವಾಗಿ ಬಂದೆ. ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ ಎಲ್ಲರ ಕ್ಷಮೆ ಕೇಳಿಕೊಂಡು ಮತ್ತೊಮ್ಮೆ ಎಲ್ಲ ಗುರುವೃಂದಕ್ಕೆ ವಂದಿಸಿ ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾನ್ಯ ಒಂದು ಸಂಗತಿ ಹೇಳಬೇಕು, ನಾನು ಮತ್ತು ಭೋಜೇಗೌಡರು ಎಲೋಷಿಯಸ್ ಡಿಸೋಜ ಅವರು ಒಂದೇ ರೇಸಲ್ಲಿ ಓಡಿದ್ದು, ಅಂದರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು. ಆ ಸ್ಪರ್ಧೆ ಮಾಡುವ ಸಮಯದಲ್ಲಿ ಅದು ಚುನಾವಣೆಯ ಸ್ಪರ್ಧೆ. ಆದರೆ ಆ ಚುನಾವಣೆ ಮುಗಿದ ಮೇಲೆ ಅದೇ ಸಂಬಂಧ ಇಟ್ಟುಕೊಂಡಿದ್ದೇವೆ. ಆ ಚುನಾವಣೆಯ ಹೋರಾಟ ಅಥವಾ ಸ್ಪರ್ಧೆ ವೈಯಕ್ತಿಕವಾಗಿ ನಮಗೆಲ್ಲೂ ನಮ್ಮ ಸಂಬಂಧಕ್ಕೆ ಧಕ್ಕೆ ತಂದಿಲ್ಲ. ಇದೇ ರೀತಿಯ ಆತ್ಮೀಯತೆ, ಇದೇ ರೀತಿಯ ಒಂದು ಬದ್ಧತೆ, ಅದು ಒಂದು ಆದರ್ಶ. ಸೈಂಟ್ ಎಲೋಷಿಯಸ್ ಡಿಸೋಜ ಅವರು ಆ ದೃಷ್ಟಿಯಲ್ಲಿ ಆ ಸ್ನೇಹದ ಒಂದು ಪ್ರೀತಿಯನ್ನು, ಸವಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದನ್ನು ಯಾಕೆ ನೆನಪು ಮಾಡಿಕೊಂಡೆ ಅಂತ ಹೇಳಿದರೆ, ನಿಮ್ಮ ಮೇಲಿನ ಪ್ರೀತಿಯಿಂದ ದೂರದಿಂದ ಭೋಜೇಗೌಡರು ಇಲ್ಲಿಗೆ ಬಂದು 10 ಗಂಟೆಗೆ ಬಂದಿದ್ದೀರಿ ಅಂತ ಕೇಳಿದೆ. ಪಾಪ 2 ಗಂಟೆ ಇಲ್ಲೇ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಎಲೋಷಿಯಸ್ ಡಿಸೋಜ ಅವರು ಶಿಕ್ಷಕರ ಪ್ರತಿನಿಧಿಯಾಗಿ ಅಂತ ಹೇಳಿದರೆ, ನಾವು ಚುನಾಯಿತರಾದರೂ ಮಾತ್ರ ಪ್ರತಿನಿಧಿ ಅಲ್ಲ, ಅವರು ಕೂಡ ಒಂದು ರೀತಿಯಲ್ಲಿ ಶಿಕ್ಷಕರ ಪ್ರತಿನಿಧಿಯೇ. ಯಾಕೆಂದರೆ ಶಿಕ್ಷಕ ಸಮುದಾಯದ ಸಮಸ್ಯೆಗಳ ಬಗ್ಗೆ, ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಪಾರವಾದ ಕಾಳಜಿ ಇಟ್ಕೊಂಡವರು. ನಿಮ್ಮ ಈ ಒಂದು ಕಾಳಜಿ ಮತ್ತು ಬದ್ಧತೆ ನಮ್ಮೆಲ್ಲರಿಗೆ ಮುಂದಿನ ದಿನಗಳಲ್ಲಿ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮನುಕುಲದ ಮಧುರ ಬಾಂಧವ್ಯದಲ್ಲಿ ಬದುಕುವಂತಹ ಒಂದು ಹಕ್ಕು ಮತ್ತು ಪ್ರೀತಿ ಶ್ರೀ ಅಲೋಷಿಯಸ್ ಡಿಸೋಜರವರಿಗೆ ಸರ್ವ ಧರ್ಮಗಳ ಬಾಂಧವ್ಯದೊಂದಿಗೆ ಎಲ್ಲರ ಪ್ರೀತಿಗಳನ್ನು, ಜ್ಞಾನಗಳನ್ನು ಗಳಿಸಿಕೊಂಡಿರುವಂತಹ ಶ್ರೀ ಅಲೋಷಿಯಸ್ ಡಿಸೋಜರಿಗೆ ಒಳ್ಳೆಯದಾಗಲಿ ಎನ್ನುವಂಥ ಶುಭ ಹಾರೈಸಿದಂಥ ಶ್ರೀ ಗಣೇಶ್ ಕಾರ್ನಿಕ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಇವರಿಗೆ ಮತ್ತೊಮ್ಮೆ ಅಭಿನಂದಿಸ್ಕೊಳ್ತಾ ಇದ್ದೇವೆ. ಇದೀಗ ಕುಟುಂಬದ ಪರವಾಗಿ ಧನ್ಯವಾದ, ಕೃತಜ್ಞತೆಯ ಮಾತುಗಳನ್ನು ಅರ್ಪಿಸ್ಕೊಳ್ತಾ ಇದ್ದೇವೆ. ಅವರ ಶ್ರೀ ಅಲೋಷಿಯಸ್ ಡಿಸೋಜರವರ ಪ್ರೀತಿಯ ಮಕ್ಕಳಲ್ಲಿ ಒಬ್ಬರಾದಂತಹ ಶ್ರೀ ವರ್ಣನ್ ಪ್ರಜ್ವಲ್ ಡಿಸೋಜ್ ಇವರಿಂದ ಕೃತಜ್ಞತೆಯ ಮಾತುಗಳು. ಧನ್ಯವಾದಗಳು ಸರ್. ಇದೀಗಲೇ ಸಮಯ ಬಹಳ ಆದುದರಿಂದ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಅದು ಹೇಳ್ತಾ ನನ್ನ ಭಾಷಣ ಪ್ರಾರಂಭ ಮಾಡ್ತೇನೆ. ಪ್ರಪ್ರಥಮವಾಗಿ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಹೆಸರು ಕರೆಯದೆ ನಾನು ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇಲ್ಲಿ ಸೇರಿರುವಂತಹ ಅವರ ಪ್ರಿಯ ಶಿಕ್ಷಕ ವೃಂದದವರಿಗೆ, ಶಿಕ್ಷಕೇತರ ವೃಂದದವರಿಗೆ ಹಾಗೂ ಅಡ್ಮಿನಿಸ್ಟ್ರೇಷನ್ ಇವರ ವತಿಯಿಂದ ಇಲ್ಲಿ ಬಂದಿರುವಂಥ ಎಲ್ಲರಿಗೂ, ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಮ್ಮನ್ನು ಸಲ್ಲಿಸುತ್ತಾ ಇಷ್ಟನ್ನೇ ಹೇಳ್ತೇನೆ. ನಾನು ನನ್ನ ತಂದೆಯವರು ಯಾವಾಗಲೂ ಒಂದೇ ಮಾತನ್ನು ಹೇಳುವುದು, ನನಗೆ 2 ಕುಟುಂಬ ಅಂತ. ಇವತ್ತು ಕೂಡ ಅವರು ಭಾಷಣದಲ್ಲಿ ಅದನ್ನೇ ಹೇಳಿದರು, ಅವರಿಗೆ 2 ಕುಟುಂಬ ಅಂತ. ಒಂದು ಕುಟುಂಬ ನಮ್ಮದು ಅಂದರೆ ಡಿಸೋಜ ಫ್ಯಾಮಿಲಿ, ಆದರೆ ಇನ್ನೊಂದು ಅವರದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಕುಟುಂಬ. ಆದ ಕಾರಣ ಇವತ್ತಿಗೆ ಇಲ್ಲಿ ನೀವು ಅಂದರೆ ಶಿಕ್ಷಕರು, ಶ್ರೀಮತಿ ಆಲಿಸ್ ಟೀಚರ್ ಮತ್ತು ಬಾಕಿ ಅವರ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು, ನೀವು ನಮ್ಮ ತಂದೆಗೆ ಕೊಟ್ಟಂತಹ ಈ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬದ ಪರವಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ಮುಗಿಸುವಕ್ಕಿಂತ ಮುಂಚೆ ಒಂದೇ ಮಾತು, ಮಕ್ಕಳಿಗೆ ಅಟ್ಲೀಸ್ಟ್ ಒಂದು 10 ಮಕ್ಕಳಿಗೆ ಇವತ್ತು ಖುಷಿ ಆಗ್ಬೋದು. ಜೋರ್ ಹೆಡ್ ಮಾಸ್ಟ್ರು ನಾಳೆಯಿಂದ ಇಲ್ಲ ಅಂತ, ಅವರಿಗೆ ಆ 10 ಮಕ್ಕಳಿಗೆ ಅಂದರೆ ಯಾರಿದ್ದಾರೆ ನೋಡಿ ಹಾಗೆ ಎನ್ನಿಸುವವರಿಗೆ ಅವರಿಗೆ ಪ್ರತ್ಯೇಕವಾಗಿ ಹೇಳ್ತೇನೆ,
ಇಂತಹ ಜೋರ್ ಹೆಡ್ ಮಾಸ್ಟ್ರಲ್ಲಿ ಕೂಡ ಒಂದು ಒಳ್ಳೆಯ ಹೃದಯ ಇದೆ. ನೀವು ಕೂಡ ಒಂದು ಚೆನ್ನಾಗಿ ಬೆಳೆಯಬೇಕೆಂಬ ಆಸೆ ಇದೆ. ಆ ಆಸೆಯಿಂದ ಮಾತ್ರ ಅವರು ನಿಮಗೆ ಜೋರು ಮಾಡಿರ್ಬೋದು ಅಂತ ಹೇಳ್ತಾ ಇನ್ನೊಂದು ಬಾರಿ ಎಲ್ಲರಿಗೂ ನಮಗೆ ಕರೆದುಕೊಂಡು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮಗೆ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಪ್ರೀತಿ ಅಭಿಮಾನದ ಒಂದು ದ್ಯೋತಕವಾಗಿ ಕುಟುಂಬದ ಪರವಾಗಿ ತನ್ನ ಕೃತಜ್ಞತೆಯ ಮಾತುಗಳನ್ನಾಡಿದಂಥ ಶ್ರೀ ಅಲೋಷಿಯಸ್ ಡಿಸೋಜರವರ ಹಿರಿಯ ಮಗನಾಗಿರುವಂತಹ ಶ್ರೀ ವರ್ಣನ್ ಪ್ರಜ್ವಲ್ ಡಿಸೋಜ ಇವರಿಗೆ ಮತ್ತೊಮ್ಮೆ ಅಭಿವಂದಿಸಿಕೊಳ್ತಿದ್ದೇವೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಅನೇಕ ಗಣ್ಯರಿದ್ದಾರೆ. ವೇದಿಕೆಯ ಮುಂಭಾಗದಲ್ಲೂ ಕೂಡ ಅನೇಕ ಅತಿಥಿ ಗಣ್ಯರಿದ್ದಾರೆ. ಬಹುಶಃ ನಿಮ್ಮೆಲ್ಲರ ಮನದಲ್ಲಿರುವಂಥದ್ದು ನನಗೂ ಒಂದು ನಿಮಿಷ ಮಾತಾಡಬೇಕು, ಅವಕಾಶ ಕೊಡಿ ಅಂತೇಳಿ. ಆದರೆ ಇದು ಮಾತನಾಡುವಂತಹ ಸಮಯ ಖಂಡಿತ ಅಲ್ಲ. ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನಕ್ಕೆ ನಾವೆಲ್ಲರೂ ಕೂಡ ಚಿರಬಾಗಿದ್ದೇವೆ. ಕಾರ್ಯಕ್ರಮದ ಕೊನೆಯ ಘಟ್ಟವಾಗಿ ಅಧ್ಯಕ್ಷೀಯ ಮಾತು. ಇಂದಿನ ಗೌರವ ಉಪಸ್ಥಿತಿ ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಮೊನ್ಸಂಜೋರ್ ಮ್ಯಾಕ್ಸಿ ಲಾರೆನ್ಸ್ ನೊರಣ್ಣ, ಮಂಗಳೂರು ಧರ್ಮ ಪ್ರಾಂತ್ಯದ ವಿಕಾರ್ ಜನರಲ್ ಹಾಗೂ ಕಥೋಲಿಕ ಶಿಕ್ಷಣ ಮಂಡಳಿ ಉಪಾಧ್ಯಕ್ಷರು. ಇದೀಗ ಆಶೀರ್ವಚನ ಮತ್ತು ಶುಭ ಹಾರೈಕೆಯ ನುಡಿಗಾಗಿ ಶ್ರೀ ಅಲೋಷಿಯಸ್ ಡಿಸೋಜರವರ ಪುತ್ರ ವರ್ಣನ್ರವರು ಮಾತಾಡುವಾಗ ತಂದೆ ಬಹಳಷ್ಟು ಭಾಷಣ ಮಾಡಲಿಕ್ಕೆ ಹುಷಾರಿದ್ದಾರೆ. ಈಗ ತಂದೆಗಿಂತ ಮಗನೇ ಜಾಸ್ತಿ ಭಾಷಣದಲ್ಲಿ ಹುಷಾರಿದ್ರು ಅಂತ ನಮಗೆ ತೋರ್ತಾ ಇದೆ. ಏನೇ ಆಗಲಿ, ಅಭಿಮಾನದ ಬೀಳ್ಕೊಡುಗೆಯ ಸಮಾರಂಭ ಶ್ರೀಯುತ ಅಲೋಷಿಯಸ್ ಡಿಸೋಜರವರಿಗೆ ಹಮ್ಮಿಕೊಂಡ ಈ ಸಂದರ್ಭದಲ್ಲಿ ನಮ್ಮ ಕ್ಯಾಥಲಿಕ್ ಎಜುಕೇಷನ್ ಬೋರ್ಡಿನ ಕಾರ್ಯದರ್ಶಿಯವರಾದ ಅತಿವಂದನೀಯ ಆಂಟನಿ ಸರ್ರಾರವರೇ, ರೊಜಾರಿಯೋ ಪ್ರೌಢಶಾಲೆ ಹಾಗೂ ರೊಜಾರಿಯೋ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಅತಿವಂದನೀಯ ಆಲ್ಫ್ರೆಡ್ ಪಿಂಟೋರವರೇ, ಇಂದಿನ ಮುಖ್ಯ ಆಹ್ವಾನಿತರಾದ ಸನ್ಮಾನ್ಯ ಶ್ರೀ ಎಸ್ ಎಲ್ ಭೋಜೇಗೌಡರವರೇ ಹಾಗೂ ಶ್ರೀ ಗಣೇಶ್ ಖಾಂಡ್ರಿಕರವರೇ, ಶ್ರೀ ಎಸ್ ಸಿಪ್ರಿಯನ್ ಮೊಂತೇರೋರವರೇ, ಶ್ರೀಮತಿ ರಾಜಲಕ್ಷ್ಮಿ ಕೇರವರೇ, ಶ್ರೀ ಗಿಲ್ಬರ್ಟ್ ಡಿಸಿಲ್ಲರ್ ಅವರೇ, ಹಿರಿಯ ಶಿಕ್ಷಕಿ ಶ್ರೀಮತಿ ಆಲಿಸ್ ಕೆ ಜೆ ಅವರೇ, ಶ್ರೀ ಅಲೋಷಿಯಸ್ ಡಿಸೋಜರ ಧರ್ಮಪತ್ನಿಯವರೇ, ತಾಯಿಯವರೇ, ಅವರ ಕುಟುಂಬಸ್ಥರೇ, ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಕ್ಷಮಿಸಬೇಕು ತಮ್ಮ ಹೆಸರುಗಳನ್ನು ಕರೆಯದೆ ನಿಮ್ಮೆಲ್ಲರನ್ನು ನಾನು ವಂದಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮುಂದೆ ಇರುವ ಎಲ್ಲ ಗಣ್ಯರೇ, ವಿದ್ಯಾರ್ಥಿನಿಯರೇ, ವಿವಿಧ ಸಂಸ್ಥೆಗಳಿಂದ ಬಂದ ಶಿಕ್ಷಕ ವೃಂದದವರೇ ಹಾಗೂ ರೊಜಾರಿಯೋ ಪ್ರೌಢಶಾಲೆಯ ಶಿಕ್ಷಕ ವೃಂದದವರೇ, ಈವಾಗಲೇ ಶ್ರೀ ಅಲೋಷಿಯಸ್ ಡಿಸೋಜರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದರು, ನಮ್ಮ ಪರಿಚಯ ಸುಮಾರು 30 ವರ್ಷಗಳ ಹಿಂದೆ ನಾನು ಬೆಂದೂರು ಚರ್ಚಿನಲ್ಲಿರುವಾಗ, ಸಹಾಯಕ ಗುರುಗಳಾಗಿರುವಾಗ, ಅಲ್ಲಿ 30 ವರ್ಷಗಳ ಹಿಂದಿನ ನಮ್ಮ ಪರಿಚಯ. ನನಗೆ ಯಾವಾಗಲೂ ಶ್ರೀ ಅಲೋಷಿಯಸ್ ಡಿಸೋಜರ್ ನೆನಪಿಸುವಾಗ ನನ್ನ ಮನಸ್ಸಿಗೆ ಬರುವಂಥ ಅವರ ಮಾತು ಏನೆಂದರೆ, ದೀಸ್ವೋ ಐಸೋ ಸೊಮ್ಯಾನ್ ಕೆಲ್ಲೋ, ದೀಸ್ವೋ ಐಸೋ ಸಂತೋಷಸೋ, ದೀಸ್ವೋ ದವಾಕಾರ್ ಗಾಂಧಿವಸೋ. ಆ ಒಂದು ಕೊಂಕಣಿ ಮಾತು ಪ್ರತಿ ಸಂದರ್ಭದಲ್ಲಿ ಒಂದು ಕಾರ್ಯ ನಿರ್ವಹಣೆ ಮಾಡ್ತಿರುವಾಗ, MC ಮಾಡ್ತಿರುವಾಗ ಅವರು ಹೇಳುವ ಮಾತುಗಳು ಇವು, ದೀಸ್ವೋ ಐಸೋ ಸೊಮ್ಯಾನ್ ಕೆಲ್ಲೋ. ನನಗೆ ಈಗ ಅರ್ಥ ಆಯಿತು. ಸಂಚಾಲಕರು ಇವಾಗಲೇ ಹೇಳಿದರು, ಪ್ರತಿದಿನ ಶಾಲೆಗೆ ಬರುವ ಮೊದಲು ಅವರು ಚರ್ಚಿಗೆ ಹೋಗಿ ಕೈ ಮುಗಿದು ದೇವರ ಕೃಪೆಯನ್ನು ಬೇಡಿ ಆಮೇಲೆ ಇನ್ನೊಂದು ದೇಗುಲದಲ್ಲಿ, ಶಾಲಾ ದೇಗುಲದಲ್ಲಿ ಅವರ ಕಾರ್ಯವಾಗುತ್ತಿರುವುದು. ಅದು ಮಾತ್ರವಲ್ಲದೆ ನಾನು ಎಣಿಸ್ತೇನೆ, ಇಲ್ಲಿ ಮಾತ್ರವಲ್ಲದೆ ಅವರ ದಿನವನ್ನು ಕೂಡ ಹೇಗೆ ಅವರ ಕಾರ್ಯಕ್ರಮಗಳನ್ನು ಅವರು ದೇವರನ್ನು ನೆನಪಿಸಿಕೊಂಡು ಆರಂಭಿಸ್ತಾರೋ ಅದರಂತೆ ಅವರ ದಿನವನ್ನು ಕೂಡ ಭಗವಂತನನ್ನು ಸ್ಮರಿಸಿ ದಿನವನ್ನು ಆರಂಭಿಸಿ ಅವರ ಕಾರ್ಯವಾಗಿಸುವ ಒಂದು ಶೈಲಿಯನ್ನು ಅವರು ಇಟ್ಟುಕೊಂಡಿದ್ದಾರೆ. ನಮ್ಮ ಕಥೋಲಿಕ ವಿದ್ಯಾಮಂಡಳಿ 3 ಶತಮಾನಗಳಿಗಿಂತಲೂ ಹೆಚ್ಚಿನ ಚರಿತ್ರೆ ಹೊಂದಿರುವ ಈ ಕಥೋಲಿಕ ಮಂಡಳಿಯಲ್ಲಿ ಸಾವಿರಾರು ಶಿಕ್ಷಕರು ತಮ್ಮ ಸಮರ್ಥ ಪ್ರತಿಭೆಗಳನ್ನು ಹಾಗೂ ಅವರ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ಹೋಗಿದ್ದಾರೆ. ಅಂಥವರಲ್ಲಿ ಶ್ರೀ ಅಲೋಷಿಯಸ್ ಡಿಸೋಜರ್ ಕೂಡ ಒಬ್ಬವರಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ನಿಜವಾಗಿ ಸಂತೋಷವೆನಿಸ್ತದೆ. ಈ ಸಂದರ್ಭದಲ್ಲಿ ಈವಾಗಲೇ ಹಲವಾರು ಮಂದಿ ಅವರ ಶ್ರೇಷ್ಠತೆಯನ್ನು ಇಲ್ಲಿ ವರ್ಣಿಸಿದ್ದಾರೆ.
ಏನು ಹೇಳ್ತಾರೆ, ಮಾತಿಗಿಂತ ಕೃತಿ ಶ್ರೇಷ್ಠ ಅಂತ. ಇಲ್ಲಿ ಬಂದು ಅವರನ್ನು ಸನ್ಮಾನಿಸಿದವರಲ್ಲಿ ಹಲವಾರು ಮಂದಿ ಈ ಶಾಲೆಯ ವಿದ್ಯಾರ್ಥಿನಿಯರು, ಆಡಳಿತ ಮಂಡಳಿಯವರು, ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿವಿಧ ಶಿಕ್ಷಕ ಸಂಘಟನೆಯ ಸದಸ್ಯರು ಸಾವಿರಾರು ಮಂದಿ ಪ್ರೀತಿಯಿಂದ ಇಲ್ಲಿ ಬಂದು ಅವರನ್ನು ಗೌರವಿಸಿದ್ದಾರೆ. ಅದೇ ಒಂದು ರೀತಿಯಲ್ಲಿ ನಾವು ನೋಡುವಾಗ ಅವರಲ್ಲಿ ಎಷ್ಟು ಪ್ರೀತಿ ಇದೆ, ಅವರನ್ನು ಅವರು ಎಷ್ಟು ಗೌರವಿಸ್ತಾರೆ ಎಂಬುದನ್ನು ನಾವು ಕಂಡುಕೊಳ್ಬಹುದು. ಅದರಂತೆ ಇಲ್ಲಿ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಭಾಳಷ್ಟು ಮಂದಿ ಸದಸ್ಯರು ಕೂಡ ಇಲ್ಲಿ ಬಂದು ಅವರನ್ನು ಗೌರವಿಸಿದ್ದಾರೆ. ಒಬ್ಬ ಶಿಕ್ಷಕರ ಹಾಗೂ ಅದರಲ್ಲಿ ಕೂಡ ಮುಖ್ಯವಾಗಿ ಮುಖ್ಯ ಶಿಕ್ಷಕರ ಆ ಒಂದು ಕರ್ತವ್ಯವು ಬಹಳ ಜವಾಬ್ದಾರಿಯದ್ದು. ಅವರದ್ದು ಕೇವಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂದು ಮಾತ್ರವಲ್ಲ, ವಿವಿಧ ರೀತಿಯಲ್ಲಿ ವಿವಿಧ ಜನರನ್ನು ವಿವಿಧ ಸಂಘಟನೆಗಳನ್ನು ಸಂಪರ್ಕಿಸುವ ಒಂದು ಅವಕಾಶ ಇದೆ, ಅದು ಅವರು ಮಾಡಲೇಬೇಕಾಗ್ತದೆ. ಅದರಲ್ಲಿ ಆಗಿರ್ಬೋದು ಶಿಕ್ಷಕ ರಕ್ಷಕ ಸಂಘದವರು, ಆಗಿರ್ಬೋದು ಆಡಳಿತ ಮಂಡಳಿಯವರು, ಆಗಿರ್ಬೋದು ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳು, ಸರಕಾರದ ಅಧಿಕಾರಿಗಳು, ಆ ಪರಿಸರದ ಜನತೆ, ಇವರೆಲ್ಲರನ್ನು ಸ್ಪಂದಿಸಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುವಂಥ ಕಾರ್ಯವನ್ನು ಒಬ್ಬ ಶಿಕ್ಷಕನಿಗೆ ಹಾಗೂ ಮುಖ್ಯವಾಗಿ ಮುಖ್ಯ ಶಿಕ್ಷಕರಿಗೆ ಅದು ಅವರ ಪಾಲಿನದ್ದಾಗಿದೆ. ಅಂಥ ಒಂದು ಕರ್ತವ್ಯವನ್ನು ಶ್ರೀ ಅಲೋಷಿಯಸ್ ಡಿಸೋಜರವರು ನಿಷ್ಠೆಯಿಂದ ಅವರು ಪೂರೈಸಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಅವರು ಈ ಶಿಕ್ಷಕ ವೃತ್ತಿಯಿಂದ ನಿವೃತ್ತವಾಗುವ ಸಮಯದಲ್ಲಿ ನಾವೆಲ್ಲರೂ ಅವರನ್ನು ಶುಭ ಕೋರಲು ಇಲ್ಲಿ ನಡೆದಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ಕಥೋಲಿಕ ಶಿಕ್ಷಣ ಮಂಡಳಿಯ ಅಧ್ಯಕ್ಷರಾದ ಬಿಷಪ್ ಸ್ವಾಮಿ ಅವರ ಅತಿವಂದನೀಯ ಪೀಟರ್ ಪೌಲ್ ಸಲ್ಡಾನ ಅವರ ವತಿಯಿಂದ ಇಡೀ ಆಡಳಿತ ಮಂಡಳಿಯ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ಎಲ್ಲ ಶುಭವನ್ನು ನಾನು ಕೋರ್ತಾ ಇದ್ದೇನೆ. ಅವರ ನಿವೃತ್ತಿ ಜೀವನವು ಶಾಂತಿ ಸಮಾಧಾನದಿಂದ ಕೂಡಿ ಬರಲಿ, ಅವರಿಗೆ ಭಗವಂತನು ಒಳ್ಳೆಯ ಆರೋಗ್ಯವಂತ ಪಾಲಿಸಲಿ. ಒಬ್ಬ ಶಿಕ್ಷಕರಿಗೆ ತಮ್ಮ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ನಿವೃತ್ತವಾಗುವ ಸಮಯದಲ್ಲಿ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವುದು ಅಷ್ಟೊಂದು ಸುಲಭ ಸಾಧ್ಯವಲ್ಲ. ಯಾಕೆಂದರೆ ಶಾಲೆಯಲ್ಲಿ ಮಕ್ಕಳ ಜೊತೆ ಒಡಗೂಡಿ ಅನ್ಯೋನ್ಯತೆಯಿಂದ ಇದ್ದ ಆ ಶಿಕ್ಷಕರಿಗೆ ವಿಶ್ರಾಂತ ಜೀವನವನ್ನು ಸಾಗಿಸಲು ಸ್ವಲ್ಪ ಕಷ್ಟವಾಗಿರ್ಬೋದು. ಆದರೆ ಭಗವಂತನ ಕೃಪೆ ಸದಾ ನಮ್ಮ ನಿವೃತ್ತ ವಿಶ್ರಾಂತ ಶಿಕ್ಷಕ ಶ್ರೀ ಅಲೋಷಿಯಸ್ ಡಿಸೋಜರವರ ಮೇಲೆ ಇರಲಿ ಅಂತ ನಾನು ಎಲ್ಲ ಒಳಿತನ್ನು ಹಾರೈಸಿ ನನ್ನ ಈ ಅಭಿನಂದನಾ ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಪ್ರೀತಿ ಮತ್ತು ಅಭಿಮಾನಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಭಕ್ತಿ ಭಾವದ ರೂಪ ತಳೆದಾಗ ಅದಕ್ಕೊಂದು ಮೂರ್ತ ರೂಪವನ್ನು ಪಡೆಯುತ್ತದೆ. ನಿಮ್ಮೆಲ್ಲರ ಪ್ರೀತಿಗೆ ಆಶೀರ್ವಾದಕ್ಕೆ ಭಗವಂತನ ಕೃಪೆಗೆ ಮತ್ತೊಮ್ಮೆ ಅಭಿವಂದಿಸಿಕೊಳ್ತಾ ಇದ್ದೇವೆ. ಮಾನ್ಸಂಜರ್ ಮ್ಯಾಕ್ಸಿ ಲಾರೆನ್ಸ್ ನರೋಣ, ಮಂಗಳೂರು ಧರ್ಮ ಪ್ರಾಂತ್ಯದ ವಿಕಾರ್ ಜನರಲ್ ಹಾಗೂ ಕಥೋಲಿಕ ಶಿಕ್ಷಣ ಮಂಡಳಿ ಉಪಾಧ್ಯಕ್ಷರು. ಮತ್ತೊಮ್ಮೆ ಅಭಿವಂದಿಸಿಕೊಳ್ತಾ ಇದ್ದೇವೆ ಪೂಜ್ಯರಿಗೆ. ಕಾರ್ಯಕ್ರಮದ ಕೊನೆಯ ಘಟ್ಟವಾಗಿ ಧನ್ಯವಾದ ಸಮರ್ಪಣೆ. ವೇದಿಕೆಯಲ್ಲಿರುವಂತಹ ಎಲ್ಲ ಪೂಜ್ಯರು, ಗಣ್ಯರು, ಎಲ್ಲ ಅತಿಥಿ ಅಭ್ಯಾಗತರುಗಳಿಗೆ ಹಾಗೂ ನಮ್ಮೆಲ್ಲ ಪ್ರೀತಿಯ ಸಹೋದರಗಳಿಗೆ, ಎಲ್ಲ ಶಿಕ್ಷಕೇತರ ಸಿಬ್ಬಂದಿಗಳಿಗೆ, ಈ ಒಂದು ಸೇವೆಗೆ ಅಭಿಮಾನದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದು ಕೊನೆಯವರೆಗೂ ನಮ್ಮನ್ನು ಸಹಕರಿಸಿ ಅಂತ ಎಲ್ಲರಿಗೂ ಮಗದೊಮ್ಮೆ ನಿಮ್ಮೆಲ್ಲರ ಕೈಚಪ್ಪಾಳೆ ಮೂಲಕ ಅಭಿಮಾನದ ಅಭಿನಂದನೆಗಳು, ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಗಿಸ್ಕೊಳ್ತಾ ಇದ್ದೇವೆ. ಅದರ ಮೊದಲು ದಯಮಾಡಿ ಗಣ್ಯರು ಇಲ್ಲೇ ನಿಲ್ಲಬೇಕು. ಇಂದು ಸಹಭೋಜನವನ್ನು ನಾವು ಏರ್ಪಡಿದ್ದೇವೆ. ಈ ಸಹಭೋಜನಕ್ಕೆ ದೇವರ ಆಶೀರ್ವಾದವನ್ನು ಬೇಡುವಂತಹದ್ದು ನಮ್ಮದು. ಈ ದೇವರ ಆಶೀರ್ವಾದವನ್ನು ಬೇಡಲಿಕ್ಕಿದ್ದಾರೆ ಪೆರ್ಮನೂರು ಚರ್ಚಿನ ಧರ್ಮಗುರುಗಳಾಗಿರುವಂಥ ವಂದನೆಯ ಫಾದರ್ ಸಿಪ್ರಿಯನ್ ಪಿಂಟೋರವರು. ನಮ್ಮೆಲ್ಲ ವಿದ್ಯಾರ್ಥಿಗಳು ಜೊತೆಗಿದ್ದು ಈ ಆಶೀರ್ವಾದವನ್ನು ತಾವು ಬೇಡಬೇಕು. ಎಲ್ಲರೂ ಕೂಡ ಎದ್ದು ನಿಲ್ಲೋಣ. ಒಂದು ಗಳಿಗೆ ಸಹಭೋಜನಕ್ಕೆ ನಾವೆಲ್ಲರೂ ಕೂಡ ತಯಾರಾಗುವ ಮೊದಲು ಈ ಅನ್ನವನ್ನು ಕೊಟ್ಟಂತಹ ದೇವರು ಮತ್ತು ಇದರ ಹಿಂದಿರುವಂಥ ಎಲ್ಲ ಶಕ್ತಿಗಳನ್ನು ಪ್ರೀತಿ ಅಭಿಮಾನದಿಂದ ಗೌರವಿಸುವಂಥ ಧರ್ಮಗುರುಗಳಾಗಿಂತ ವಂದನೆಯ ಫಾದರ್ ಸಿಪ್ರೋ ಪಿಂಟೋ ಅವರಿಂದ. ಸರ್ವಶಕ್ತ ದೇವರೇ, ನಮ್ಮ ತಂದೆ, ಈ ದಿವಸ ನೀವು ನಮಗೆ ದಯಪಾಲಿಸಿದ್ದೀರಿ. 38 ವರ್ಷಗಳ ದೀರ್ಘ ಅವಧಿಯ ಸೇವೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಸಮರ್ಪಿಸಿ ನಮಗೆಲ್ಲರಿಗೂ ಪ್ರೀತಿ ಪಾತ್ರರಾದವರು ಹಾಗೂ ಸಮಾಜದ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ
ಒಳಿತಿಗಾಗಿ ಹಗಲಿರುಳು ದುಡಿದವರು, ಶ್ರಮಿಸಿದವರು ಶ್ರೀಮಾನ್ ಎಲೋಷಿಯಸ್ ಡಿಸೋಜರ್ ಅವರನ್ನು ಹರಸಿ, ನಮ್ಮೆಲ್ಲರನ್ನು ಹರಸಿ, ಈ ಭೋಜನವನ್ನು ಹರಸಿ, ಈ ಭೋಜನವು ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಹಾಗೂ ನಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಶಕ್ತಿಯನ್ನು ಕೊಡಲು, ಪ್ರೇರಣೆಯನ್ನು ಕೊಡಲು ಇದು ಪ್ರೇರಣೆ ಆಗಲಿ ಅಂತ ಬೇಡುತ್ತೇವೆ. ತಂದೆಯೇ ಧನ್ಯವಾದಗಳು. ಸ್ತುತಿ ಸ್ತೋತ್ರ ನಿಮಗೆ ಪ್ರೀತಿಯ ದೇವರೇ, ನಮ್ಮೆಲ್ಲರ ತಂದೆಯೇ. ಪಾವನಾತ್ಮನೇ, ಪ್ರಿಯ ಪಾವನಾತ್ಮನೇ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಕೇಡುಗಳನ್ನು ಕ್ಷಮಿಸಿರಿ. ನಮಗೆ ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಸಹಭೋಜನಕ್ಕೆ ಆಶೀರ್ವಾದ ನೀಡಿದಂತಹ ಧರ್ಮಗುರುಗಳೇ, ವಂದನೀಯ ಫಾದರ್ ಸಿಪ್ರಿಯನ್ ಪಿಟ್ಟೋರ್ ಅವರಿಗೆ ಮತ್ತೊಮ್ಮೆ ವಂದಿಸಿಕೊಳ್ತಾ ಇದ್ದೇವೆ.